ಹಿಡಿಯುವುದಕ್ಕೆ ಕೊಂಬಿಲ್ಲ, ಅಡಿಗಾಧಾರವಿಲ್ಲ, ಹಿಡಿಯುವುದಕ್ಕೆ ಕೊಂಬಿಲ್ಲ, ಕಡೆ ಹಾಯಿಸುವರಿಲ್ಲ, ಕಷ್ಟಪಟ್ಟೆನಲ್ಲ, ಕಣ್ಣೀರು ತಪ್ಪಲಿಲ್ಲ, ಕಾಯ ಸುಖ ಪಡಲಿಲ್ಲ, ಪುನಃ ಹೋಗಿ ಬಾಯಿ ಮರೆತಂತಾಯಿತಲ್ಲ, ಬಡತನವು ಬಿಡಲಿಲ್ಲ, ಭಂಗಪಟ್ಟೆನಲ್ಲ, ಗರುಡ ಸರ್ಪನ ಸ್ನೇಹದಂತಾಯಿತಲ್ಲ, ಎನ್ನ ಮನದುಬ್ಬಸವ ಸ್ವಾಮಿ ಶ್ರೀಹರಿಯೇ ಬಲ್ಲ, ಎನ್ನ ಮನದುಬ್ಬಸವ ಸ್ವಾಮಿ ಶ್ರೀ ಹರಿಯೇ ಬಲ್ಲ, ಇನ್ನಾರಿಗೂ ಸುರಲೋ ಶ್ರೀ ಹಯವದನ ರಾಯ, ಯಾದವನಿಗ ಯಾದವನೀವ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ, ಯಾದವನೀವ ಯಾದವನೀವ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ, ಸೋದರ ಮಾವನ ಮಧುರಲಿ ಮಡುಹಿದ, ಸೋದರ ಮಾವನ ಮಧುರಲಿ ಮಡುಹಿದ ಸೂದನ ಬಾರೋ, ಕಣಕಾಲಂದಿಗೆ ಘುಲು ಘುಲು ರೇಣುತಲಿ, ಕಣಕಾಲಂದಿಗೆ ಗುಲು ಗುಲು ರೇಣುತಲಿ, ಝಣ ಝಣ ಎನ್ನುತ್ತಿಹ ನಾದಗಳು, ಚಿಣಿಕೋಲು ಚೆಂಡು ಬೊಗರೆಯ ನಾಡುತ್ತ, ಚಿಣಿಕೋಲು ಚೆಂಡು ಬೊಗರೆಯ ನಾಡುತ್ತ, ಸಣ್ಣವನೊಡಗೂಡಿ ನೀ ಬಾರೋ, ಯಾದವನೀ ಬಾ ಯಾದ
ಬಗೆ ಬಗೆ ರೂಪನೆ ನಗು ಮೊಗದರಸಿ ನೀ ಬಾರೋ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ನೀ ಬಾರೋ ಯಾದವ ನೀ ಬಾ ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಯಾದವ ನೀ ಬಾ ಯಾದವ ನೀ ಬಾ ಯಾದವ ನೀ ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕು ದಾಟಿಸುವುದು ಭವಸಾಗರವ ಬೂಟಕತನದಲ್ಲಿ ಹರಿದಾಸನಾದರೆ ತೋಟವಿಲ್ಲದೆ ಮೇಟಿ ಎತ್ತಿದಂತೆ ನೀಟಾಗದು ಕಾಣೋ ಬೂಟಕದಾಸನಾದರೆ ತೋಟವಿಲ್ಲದೆ ಮೇಟಿ ಎತ್ತಿದಂತೆ ನೀಟಾಗದು ಕಾಣೋ ಎಂದಿಗೂ ಯಮಭಟರ ಕಾಟ ತಪ್ಪದೋ ಕಾಶಿಯಲ್ಲಿದ್ದರೂ ಹಾಟಕ
ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸುವೆ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಜ್ಞಾನೋ ನವರತ್ನದ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ವೇಣುಲೋಲನ ಕುಳ್ಳಿರಿಸಿ ವೇಣುಲೋಲನ ಕುಳ್ಳಿರಿಸಿ ಮೋದರಿಂದ ಭಜಿಸುವೆ. ಸದಾ ಎನ್ನ ನಿನ್ನ ನಾನು ಬಿಡುವನಲ್ಲ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡದು ಸಲ್ಲ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡದು ಸಲ್ಲ. ಘನ್ನ ಮೂರುತಿ ವಿಜಯ ವಿಠಲ ಘನ್ನ ಮೂರುತಿ ವಿಜಯ ವಿಠಲ ಕೇಳು ನಿನ್ನ ಭಕುತರ ಸೊಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸುವೆ. ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ. ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ.
ಜಗಕ್ಕೆ ಬಲ್ಲಿದ ನೀನು ನೀನು ಜಗಕ್ಕೆ ಬಲ್ಲಿದನು ನಿನಗೆ ಬಲ್ಲಿದ ನಾನು ಮೂರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪತ್ತೆರನಂತೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪತೆರನಂತೆ ಎನ್ನೋಳು ನೀನಡಗಿದೆಯೋ ಎನ್ನೋಳು ನೀನಡಗಿದೆಯೋ ಪುರಂದರ ವಿಠಲ ಸಿರಿ ಪುರಂದರ ವಿಠಲ ಪುರಂದರ ವಿಠಲ 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 ಹರಿ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ಕಂದಬಾರೋ ಎನ್ನ ತಂದೆ ಬಾರೋ ಇಂದಿರಾರಮಣ ಮುಕುಂದಬಾರೋ ಕಂದಬಾರೋ ಎನ್ನ ತಂದೆ ಬಾರೋ ಇಂದಿರಾರಮಣ ಮುಕುಂದಬಾರೋ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ಅಪ್ಪಬಾರೋ ತಿಮ್ಮಪ್ಪಬಾರೋ ಕಂದರ್ಪನಯ್ಯನೇ ಕಂಚಿವರದ ಬಾರೋ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ಅಣ್ಣಬಾರೋ ಎನ್ನ ಚಿನ್ನಬಾರೋ ಎನ್ ಪುಣ್ಯಮೂರ್ತಿ ಮಹಿಷಪುರಿಯ ಚೆನ್ನಬಾರೋ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ವಿಷ್ಣುಬಾರೋ ಉಡುಪಿ ಕೃಷ್ಣಬಾರೋ ಎನ್ನಿಷ್ಟಮೂರ್ತಿ ಪುರಂದರ ವಿಠಲಬಾರೋ ವಿಷ್ಣುಬಾರೋ ಉಡುಪಿ ಕೃಷ್ಣಬಾರೋ ಎನ್ನಿಷ್ಟಮೂರ್ತಿ ಪುರಂದರ ವಿಠಲಬಾರೋ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ನರಸಿಂಗಬಾರೋ
ತುಳಸಿ ಪುಷ್ಪದ ಬೃಂದದ ಪುರದಲ್ಲಿ ನಲಿದಾಡುವಂದರಿ ನಲಿದಾಡುವ ಅಂದರಿ ಘಲ 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 ನಲಿವ ಕುಂಡಲದಿ ತೋಳುಗಳೊಪ್ಪುವ ಭಾಪುರಿಗಳಿಂದ ಘಲ 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 ನಡಿವ ಕುಂಡಲದಿ ತೋಳುಗಳೊಪ್ಪುವ ಭಾಪುರಿಗಳಿಂದ ಥಳ 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 ಕಾಂತಿಗಳಿಂದ ಥಳ 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 ಕಾಂತಿಗಳಿಂದ ನಂದ ನಂದನ ಬಾರೋ ಎನಗೆ ನಿನ್ನ ಸೌಂದರ್ಯ ಲೀಲೆಯ ತೋರೋ ನಂದ ನಂದನ ಬಾರೋ ಅರಸನೆ ಶರಣವ ತೋರೋ ಗೋಕುಲ ಭೂಮಿಯ ಪಾವನ ಮಾಡಿದ ಚರಣವ ತೋರೋ ಗೋಕುಲ ಭೂಮಿಯ ಪಾವನ ಮಾಡಿದ ಚರಣವ ತೋರೋ ಲೋಕವನೆಲ್ಲ ಅಡಗಿಸಿಕೊಂಡ ಲೋಕವನೆಲ್ಲ ಅಡಗಿಸಿಕೊಂಡ ಚರಣವ ತೋರೋ ಚರಣವ ತೋರೋ ಚರಣವ ತೋರೋ ಯದುವರ ಅರಸನೆ ಚರಣವ ತೋರೋ ಬಿಡದೆ ಸರ್ವಜ್ಞ ತೀರ್ಥರಿಗೊಲಿದ ಚರಣವ ತೋರೋ ಬಿಡದೆ ಸರ್ವಜ್ಞ ತೀರ್ಥರಿಗೊಲಿದ ಚರಣವ ತೋರೋ ಬಡವರ ಆಧಾರ ದಿವ್ಯ ವಿಭೂಷಣ ಬಡವರ ಆಧಾರ ದಿವ್ಯ ವಿಭೂಷಣ ಚರಣವ ತೋರೋ ಚರಣವ ತೋರೋ ಚರಣವ ತೋರೋ ಯದುವರ ಹರಸೋರೋ ಕಡುಮುದ್ದು ವಿಜಯ ವಿಠಲ ನಿನ್ನ ಚರಣವ ತೋರೋ ಕಡುಮುದ್ದು ವಿಜಯ ವಿಠಲ ನಿನ್ನ ಚರಣವ ತೋರೋ ಉಡುಪಿಯ ಕ್ಷೇತ್ರದಿ ನಿಂದು ಪೂಜೆಯಗೊಂಬ ಉಡುಪಿಯ ಕ್ಷೇತ್ರದಿ ನಿಂದು ಪೂಜೆಯಗೊಂಬ ಚರಣವ ತೋರೋ ಚರಣವ ತೋರೋ ಚರಣವ ತೋರೋ ಯದುವರ ಅರಸನೆ ಚರಣವ ತೋರೋ ಸ್ಮರಣೆ ಮಾತ್ರದಿ ಮುಕುತಿ ತೋರುವ ಚರಣವ ತೋರೋ ಚರಣವ ತೋರೋ ಯದುವರ ಅರಸನೆ ಚರಣವ ತೋರೋ ಚರಣವ ತೋರೋ ಚರಣವ ತೋರೋ ನಿಮಗೆಂಬ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು
ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಶ್ರೀರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಶಿವನು ಧನ್ಯನಾದ ಮೌನಿ ಯುವತಿ ಪಾವನಿಯಾದಳು ಶಿವನು ಧನ್ಯನಾದ ಮೌನಿ ಯುವತಿ ಪಾವನಿಯಾದಳು ರವಿಯ ಸುತನು ಪದವಿ ಪಡೆದ ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜನೆನಿಸಿದ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಹರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ ಹರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ ಹರಿಯ ಸ್ಮರಣೆ ಮಾಡಿ ಸುಖ ಭರಿತರಾಗಲಿಲ್ಲವೇ ಹರಿಯ ಸ್ಮರಣೆ ಮಾಡಿ ಸುಖ ಭರಿತರಾಗಲಿಲ್ಲವೇ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಶ್ರೀರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ
ಬಲ್ಲ ಜಾಣರೆ ಎಲ್ಲಿ ನೋಡಿದರಿ ರಂಗನ ಎಲ್ಲಿ ನೋಡಿದಿರಿ. ಚಂದ ಚಂದದ ಗೋಪ ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ ಖೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಖೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಲು ನೀನಿಲ್ಲದ ಸ್ಥಳವಿಲ್ಲ ಎಲ್ಲರಲ್ಲಿ ನೀನು ಎಲ್ಲ ಪ್ರೇರಕ ನೀನು ಎಲ್ಲಿ ನೋಡಲು ನೀನಿಲ್ಲದ ಸ್ಥಳವಿಲ್ಲ ಎಲ್ಲರಲ್ಲಿ ನೀನು ಎಲ್ಲ ಪ್ರೇರಕ ನೀನು ಎಲ್ಲಕ್ಕೆ ಭೇದ ಎಲ್ಲ ನಿರ್ಲೇಪ ಚಿಲ್ಲರೆ ದೈವರ ಗಂಡ ಗೋಪಾಲ ವಿಠಲ ಚಿಲ್ಲರೆ ದೈವರ ಗಂಡ ಗೋಪಾಲ ವಿಠಲ ನಿನ್ನ ಬಲ್ಲವರೇ ಬಲ್ಲರು ನಿನ್ನ ಬಲ್ಲವರೇ ಬಲ್ಲರು ಕಾಣೋ ಪೂರ್ಣರೇ ಕೊಲ್ಲನು ಕೃಷ್ಣ ಕೊಳ್ಳನು ಕೊಲ್ಲನು ಕೃಷ್ಣ ಕೊಳ್ಳನು ಕೊಲ್ಲನು ಕೃಷ್ಣ ಕೊಳ್ಳನು ವಲ್ಲನು ಕೃಷ್ಣ ಕೊಳ್ಳನು ಎಲ್ಲ ವಸ್ತುಗಳಿತ್ತು ತುಳಸಿಗಿಲ್ಲದ ಪೂಜೆ ಎಲ್ಲ ವಸ್ತುಗಳಿತ್ತು ತುಳಸಿಗಿಲ್ಲದ ಪೂಜೆ ವಲ್ಲನು ಕೃಷ್ಣ ಕೊಳ್ಳನು ವಲ್ಲನು ಕೃಷ್ಣ ಕೊಳ್ಳನು ಸಿಂಧು ಗೋದಾವರಿ ಸಿಂಧು ಗೋದಾವರಿ
ಗಂಗೆ ಮೋದಕವಿದ್ದು ಗಂಧ ಪರಿಮಳ ವಸ್ತುಗಳು ಇದ್ದು ಸಿಂಧು ಗೋದಾವರಿ ಗಂಗೆ ಮೋದಕವಿದ್ದು ಗಂಧ ಪರಿಮಳ ವಸ್ತುಗಳು ಇದ್ದು ಚಂದುಳ ದಿವ್ಯ ಪಂಚಾಮೃತಗಳಿದ್ದು ಚಂದುಳ ದಿವ್ಯ ಪಂಚಾಮೃತಗಳಿದ್ದು ಬೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ವಲ್ಲನು ಕೃಷ್ಣ ಕೊಳ್ಳನು ವಲ್ಲನು ಕೃಷ್ಣ ಕೊಳ್ಳನು. ಕಮಲ ಮಲ್ಲಿಗೆ ಜಾಜಿ ಚಂಪಕವಿದ್ದು ವಿಮಲ ಧೂಪದೀಪ ಕರ್ಪೂರವಿದ್ದು ಕಮಲ ಮಲ್ಲಿಗೆ ಜಾಜಿ ಚಂಪಕವಿದ್ದು ವಿಮಲ ಧೂಪದೀಪ ಕರ್ಪೂರವಿದ್ದು ಅಮಿತ ಪಂಚಭಕ್ಷ ಅಮೃತಾನಗಳಿದ್ದು ಅಮಿತ ಪಂಚಭಕ್ಷ ಅಮೃತಾನಗಳಿದ್ದು ಕಮಲನಾಭನ ಪ್ರಿಯ ತುಳಸಿ ಇಲ್ಲದ ಪೂಜೆಲ್ಲನು ಕೃಷ್ಣ ಕೊಳ್ಳನು ವಲ್ಲನು ಕೃಷ್ಣ ಕೊಳ್ಳನು. ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದ ಮುಜಗದೊಡೆಯ ಮುರಾರಿಯನ ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದ ಮುಜಗದೊಡೆಯ ಮುರಾರಿಯನ ರಾಜಾಧಿರಾಜಾಯ ಮಂತ್ರ ಪುಷ್ಪಗಳಿಂದ ರಾಜಾಧಿರಾಜಾಯ ಮಂತ್ರ ಪುಷ್ಪಗಳಿಂದ ರಾಜರಾಜನಮ್ಮ ಪುರಂದರ ವಿಠಲನು ವಲ್ಲನು ಕೃಷ್ಣ ಕೊಳ್ಳನು ವಲ್ಲನು ಕೃಷ್ಣ ಕೊಳ್ಳನು. ಎಲ್ಲ ವಸ್ತುಗಳಿತ್ತು ತುಳಸಿ ಇಲ್ಲದ ಪೂಜೆ ಎಲ್ಲ ವಸ್ತುಗಳಿತ್ತು ತುಳಸಿ ಇಲ್ಲದ ಪೂಜೆ ವಲ್ಲನು ಕೃಷ್ಣ ಕೊಳ್ಳನು ವಲ್ಲನು ಕೃಷ್ಣ ವಲ್ಲನು ಕೃಷ್ಣ ವಲ್ಲನು ಕೃಷ್ಣ. ಸತಿಸುತರೆಷ್ಟೋ ಬಂದ ಜನುಮಗಳೆಷ್ಟೋ ಹೊಂದಿದ ಮರಣವೆಷ್ಟೋ ಒಂದೊಂದು ಎಣಿಕೆಗಾಣೆ ಒಂದೊಂದು ಎಣಿಕೆಗಾಣೆ ಹಿಂದೆ ಕೊಂದವರ್ಯಾರು ಇಂದು ಸಲಹುವರ್ಯಾರು ಹಿಂದೆ ಕೊಂದವರ್ಯಾರು
ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ನಿತ್ಯ ಸಂಗವಾಗಲಿ, ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ. ತಂತ್ರಸಾರ ಅಷ್ಟಮಹಾಮಂತ್ರ ಪರಿಪೂರ್ಣ ಸ್ನೇಹ ಯಂತ್ರದಿಂದ ಜಗತ್ ಸ್ವಾತಂತ್ರ್ಯನ ಗುರಿ ಮಾಡುವವರ. ತಂತ್ರಸಾರ ಅಷ್ಟಮಹಾಮಂತ್ರ ಪರಿಪೂರ್ಣ ಸ್ನೇಹ ಯಂತ್ರದಿಂದ ಜಗತ್ ಸ್ವಾತಂತ್ರ್ಯನ ಗುರಿ ಮಾಡುವವರ ಸಂಗವಾಗಲಿ, ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ. ಪಂಚ ಸಂಸ್ಕಾರ ಭೇದ ಪಂಚಕರ್ಮತರಾಗಿ ಪ್ರಪಂಚ ಸೂತ್ರ ಪ್ರಸನ್ನ ವೆಂಕಟ ಪಂಚವಾಳಯ್ಯನವರ. ಪಂಚ ಸಂಸ್ಕಾರ ಭೇದ ಪಂಚಕರ್ಮತರಾಗಿ ಪ್ರಪಂಚ ಸೂತ್ರ ಪ್ರಸನ್ನ ವೆಂಕಟ ಪಂಚವಾಳಯ್ಯನವರ ಸಂಗವಾಗಲಿ, ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗವಾಗಲಿ ಸಾಧು ಸಂಗವಾಗಲಿ. ಸಾಧು ಸಜ್ಜನರೋಳು ಇರುವುದೇ ಹಬ್ಬ, ವೇದಾಂತದರ್ಥವ ತಿಳಿಯೋದೇ ಹಬ್ಬ. ಸಾಧು ಸಜ್ಜನರೋಳು ಇರುವುದೇ ಹಬ್ಬ, ವೇದಾಂತದರ್ಥವ ತಿಳಿಯೋದೇ ಹಬ್ಬ, ವೇದಾಂತದರ್ಥವ ತಿಳಿಯೋದೇ ಹಬ್ಬ. ಭೇದ ಬುದ್ಧಿಗಳೆಲ್ಲ ಬಿಡುವುದೇ ಹಬ್ಬ, ಭಾಗೀರಥಿ ನೀವೋಲಾಡುವುದೇ ಹಬ್ಬ. ಭೇದ ಬುದ್ಧಿಗಳೆಲ್ಲ ಬಿಡುವುದೇ ಹಬ್ಬ, ಭಾಗೀರಥಿ ನೀವೋಲಾಡುವುದೇ ಹಬ್ಬ. ಸಂಕಲ್ಪ ಸಿದ್ಧಿ ಮನಕ್ಕೆ ದೊಡ್ಡ ಹಬ್ಬ, ಸಂಕಲ್ಪ ಸಿದ್ಧಿ ಮನಕ್ಕೆ ದೊಡ್ಡ ಹಬ್ಬ. ನಿಶ್ಚಿಂತ ಯೋಗಿಗೆ
ಮಂಗಳಾಳು ಕಾಶಿಯ ಕಾಂಬೋದೆ ಹಬ್ಬ, ಶ್ರೀ ವಿಶ್ವಪತಿಯ ಭಜಿಸೋದೆ ಹಬ್ಬ, ಭೂಲೋಕದೊಳು ಕಾಶಿವಾಸವೇ ಹಬ್ಬ, ಭೂಲೋಕದೊಳು ಕಾಶಿವಾಸವೇ ಹಬ್ಬ, ಪುರಂದರ ವಿಠಲನ್ನ ಭಜಿಸುವುದೇ ಹಬ್ಬ, ಪುರಂದರ ವಿಠಲನ್ನ ಭಜಿಸುವುದೇ ಹಬ್ಬ, ಸಾಧು ಸಜ್ಜನರೋಳು ಇರುವುದೇ ಹಬ್ಬ, ವೇದಾಂತದರ್ಥವ ತಿಳಿಯೋದೇ ಹಬ್ಬ, ವೇದಾಂತದರ್ಥವ ತಿಳಿಯೋದೇ ಹಬ್ಬ, ವೇದಾಂತದರ್ಥವ ತಿಳಿಯೋದೇ ಹಬ್ಬ. ನಂಬಿನೆ ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ, ನಂಬಿನೆ ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ, ಅಂಬಲಿ ಸುತಲಿರು ಹರಿಲೋಕಾನಂದವೆಂಬೋ ಪೀಯೂಷ ಪಾನ, ನಂಬಿನೆ ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ, ಅಂಬಲಿ ಸುತಲಿರು ಹರಿಲೋಕಾನಂದವೆಂಬೋ ಪೀಯೂಷ ಪಾನ, ನಂಬಿನೆ ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ. ದುರುಳ ಜನರ ಸಂಘವೆಂಬೋದೆ ಎಂದಿಗೂ ನೊಣ ಬೆರೆಸಿದ ಊಟ, ಪರಮ ಭಗವತರ ಪದ ಸಂಘವೆಂಬೋದೆ ಮಸ್ತಕ ಮಣಿ ಮುಕುಟ, ಮರೆ ಮೋಸಗೊಳಿಸುವ ಸತಿಸೂದರೆಂಬೋರೆ ಕೇವಲ ಯಮಕಾಟ, ಪರತತ್ವನದ ಶ್ರೀ ಹರಿಯನೆ ಭಜಿಸೋದೆ ವೈಕುಂಠಕ್ಕೆ ಓಟ, ನಂಬಿನೆ ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ. ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗಿಕ್ಕಿದ ದೀಪ, ಅಲ್ಪ ಸಂತೋಷನಾಗೋ ಅದು ನಿನಗೆ ನೋಡೋ ಹಾಲು ಸಕ್ಕರೆ ತುಪ್ಪ, ಬಲ್ಪಂಥ ಮಾಡದಿರು ಜನುಮ ಜನುಮಗಳಲ್ಲಿ ಬಿಡದಿ ಸಂತಾಪ, ಸ್ವಲ್ಪ ಕಾಲಾದರೂ ಮಧ್ವ ಮತವೇ ಪುಂದು ಭವವೇ ನಿರ್ಲೇಪ, ನಂಬಿನೆ ಚದಿರಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ. ಭಾವವೀರಕೃತಿಯ ಧರಿಸದಿದ್ದರೆ ನೋಡುವಾಗುವುದು ಖೇದ, ಸಾವಿರಕ್ಕೊಂದು ಮಾತು ಹರಿದಾಸನೆನಿಸೋದೆ ಪರಿಪರಿಯಲಿ ಸ್ವಾದ, ದೇವಕಿ ಸುತ ನಮ್ಮ ವಿಜಯ ವಿಠಲನಂಗ್ರಿ ತೀರಥ ಪ್ರಸಾದ, ದೇವಕಿ ಸುತ ನಮ್ಮ ವಿಜಯ ವಿಠಲನಂಗ್ರಿ ತೀರಥ ಪ್ರಸಾದ, ಸೇವಿಸದ ನರ ನಿತ್ಯ ನರಕವಾಸಿ ಎನ್ನುತ್ತಲಿದೆ ವೇದ, ನಂಬಿನೆ ಚದಿರಲೋ
ಪ್ರಿಯವೆಂಬೋ ಅಂಬಲಿ ಪರಮಾನ ಅಂಬಲಿ ಪರಮಾನ ಅಂಬಲಿ ಪರಮಾನ ತಪ್ಪು ಸಾಸಿರಗಳ ಒಪ್ಪಿ ಕಾಯೋ ಕೃಪಾಳು ತಪ್ಪು ಸಾಸಿರಗಳ ಒಪ್ಪಿ ಕಾಯೋ ಕೃಪಾಳು ಮುಪ್ಪುರವನಳಿದಂಥ ಮುನೀಂದ್ರ ವಂದ್ಯ ಅಪ್ರಮೇಯನೇ ನಿನ್ನ ಅಮೃತ ಮಹಿಮೆಗಳ ಅಪ್ಪು ನಿಧಿಯಲ್ಲಿ ಹುಟ್ಟಿದವಳು ಅರಿಯಳು ಅರಿಯಳು ಅಪ್ರಮೇಯನೇ ನಿನ್ನ ಅಮೃತ ಮಹಿಮೆಗಳ ಅಪ್ಪು ನಿಧಿಯಲ್ಲಿ ಹುಟ್ಟಿದವಳು ಅರಿಯಳು ಕಪ್ಪು ಮೇಘ ಕಾಂತಿಯೊಪ್ಪುವ ತಿಮ್ಮಪ್ಪ ಅಪ್ರಾಕೃತ ರೂಪ ತಿಮ್ಮಪ್ಪ ಅಪ್ರಾಕೃತ ರೂಪ ಪುರಂದರ ವಿಠಲ ಪುರಂದರ ವಿಠಲ ಬಡತನ ಭಂಗವಾಗಿ ಹೋಯಿತೋ ರಂಗ ಬಂದ ಮನೆಗೆ ಕಾರ ನೋಡಿರೋ ಹೊತ್ತಾರೆದ್ದು ಹೋಗಿ ಪರರ ಭೃತ್ಯನಾಗಿ ದುಡಿದರೆ ತುತ್ತು ಅನ್ನ ಕಾಣದೆ ನಾ ಹೊತ್ತು ಕಳೆದೆನು ಇತ್ತಲಾಗಿ ರಂಗ ಬರಲು ಸುತ್ತಿಕೊಂಡ ಬಡತನ ಎತ್ತಲೋಯಿತೋ ಏನಾಯಿತೋ ಕಾಣಬಾರದು ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ ಹಿಂದೆ ರಂಗನ ಭಜಿಸದೆ ಅನೇಕ ಭಂಗವ ಪಟ್ಟೆನು ಹಿಂದೆ ರಂಗನ ಭಜಿಸದೆ ಅನೇಕ ಭಂಗವ ಪಟ್ಟೆನು ಮುಂದೆ ರಂಗನ ಭಜಿಸಲು ಸುಕೃತ ಫಲವು ಮುಂದೆ ರಂಗನ ಭಜಿಸಲು ಸುಕೃತ ಫಲವು ತಂದೆ ಪುರಂದರ ವಿಠಲನ್ನ ಒಂದಿ ಭಜಿಸಲಾಗಿ ತಂದೆ ಪುರಂದರ ವಿಠಲನ್ನ ಒಂದಿ ಭಜಿಸಲಾಗಿ ಬಂದನು ಭಾಗ್ಯದ ಸಿರಿ ಲಕುಮಿಯ ನೊಡಗೂಡಿ ಬಂದನು ಭಾಗ್ಯದ ಸಿರಿ ಲಕುಮಿಯ ನೊಡಗೂಡಿ ರಂಗ ಬಂದ
ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಾರಿದ ಮತ್ತೆ ಕೆಡಹಿದ ಅವನಂಗವ, ಸತಿಗಿತ್ತನು ಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ನೋಡಕ್ಕ ಮನಸೋತೆ ನಾನವಗೆ. 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ. 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ. ಅದಿತಿಯ ಕುಂಡಲ ಕಳಿಸಿದ ಹರಿವಿಧಿಸೂರ ನೃಪರನು ಸಲಹಿದ ಧೀರ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವದ ದಿನ ಪ್ರಕಟಾದನು ದೇವ. ನರಕ ಚತುರ್ದಶಿ ಪರ್ವದ ದಿನ ಹರುಷದಿ ಪ್ರಕಟಾದನು ದೇವ. ಶರಣಾಗತ ಜನವತ್ಸಲ ರಂಗ ಪರಮ ಭಾಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ನೋಡಕ್ಕ ಮನಸೋತೆ ನಾನವಗೆ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿನಗರದ ಅರಸನ ಕೀರ್ತಿಯ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು, ಜಗದೀಶ ಪ್ರಸನ್ನ ವೆಂಕಟೇಶನು, ಭಕ್ತರ ಘಹರಿ ರವಿಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ನೋಡಕ್ಕ ಮನಸೋತೆ ನಾನವಗೆ, ನೋಡಕ್ಕ ಮನಸೋತೆ ನಾನವಗೆ. ಪದ್ಮನಾಭದೇವರ ದಿವ್ಯ ಪೂಜೆಯ ಧೂಪಾರತಿ ನೋಡುವ ಬನ್ನಿ. ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪಾರತಿ ನೋಡುವ ಬನ್ನಿ. ಅಗರು ಚಂದನ ಧೂಪ ಗೂಗುಳ ಸಾಮ್ರಾಣಿ ಮಘಮಘಿಸುವ ಧೂಪದಾರತಿಯು. ಅಗರು ಚಂದನ ಧೂಪ ಗೂಗುಳ ಸಾಮ್ರಾಣಿ ಮಘಮಘಿಸುವ ಧೂಪದಾರತಿಯು. ಮಿಗಿಲಾದ ಏಕಾರತಿ ಭಕ್ತಿಯಲಿ ನಮ್ಮ ಜಗನ್ನಾಥ ವಿಠಲ ದೇವರ ಪೂಜೆಯ. ಮಿಗಿಲಾದ ಏಕಾರತಿ ಭಕ್ತಿಯಲಿ ನಮ್ಮ ಜಗನ್ನಾಥ ವಿಠಲ ದೇವರ ಪೂಜೆಯ ಧೂಪಾರತಿ ನೋಡುವ ಬನ್ನಿ. ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪಾರತಿ ನೋಡುವ ಬನ್ನಿ. ಹರಿ ಸರ್ವೋತ್ತಮನ ಭಕ್ತರಾಧಾರನ ಪರಮ ಮಂಗಳ ಮೂರ್ತಿ ಪಾವನನ.
कुण्डलमण्डितगण्डं कम्भुग्रीवं मनोरमोरस्कम् कुण्डलमण्डितगण्डं कम्बुग्रीवं मनोरमोरस्कम् दण्डन्तामचदधतं दण्डन्तामचदधतं पाण्डवसखं कृष्णम् अर्च्यम् अर्चयामि कदा अर्च्यम् अर्चयामि कदा ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ವರ್ಣಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕೀಕಿದ ನಿಚ್ಚಣಿಗೆಂದು ಭಾವಜ್ಞರು ಪೇಳ್ವರು ನಿಜ ಭಾವಜ್ಞರು ಪೇಳ್ವರು ಜೀವನ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ ನಾರಾಯಣನ ನೆನೆ ಸಿರಿದೇವಿಯಾವನಿಗರಸಿ ಸುರರ ಗುರು ವಿರಿಂಚಿ ಪವನರು ಅವನ ಕುವರರು ಉರಗಾಧಿಪನಾವನ ಮಂಚವಿರದೆ ಸ್ವರನಾವನ ವಾಹನ ವಿಹಗೇಶ್ವರನಾವನ ವಾಹನ ಪುರಹರನಾವನ ಉಂಗುಟ ನೀರ ಪೊತ್ತ ನಿರ್ಜರಪತಿಯಾವನ ಚರಣ ಸೇವಕ ಸುರರೊಳಗಾಹಯವದನಗಿನ್ನಾರನು 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 ಸರಿಯಂದು ಸುರುವೆನಯ್ಯ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ
कुण्डलमण्डितगण्डं कम्बुग्रीवं मनोरमोरस्कं कुण्डलमण्डितगण्डं कम्बुग्रीवं मनोरमोरस्कं दण्डन्तामचदधतं दण्डन्तामचदधतं पाण्डवसखं कृष्णम् अर्च्यम् अर्चयामि कदा अर्च्यम् अर्चयामि कदा कृष्णाय वासुदेवाय हरये परमात्मने प्रणतां क्लेशनाशाय गोविन्दाय नमो नमः। ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಮೂಡುಬಿದಿರೆಯ ಜನತೆಗೆ. ಈ ಅವಕಾಶ ಕಲ್ಪಿಸಿಕೊಟ್ಟಂಥ ಜವನೇರ್ ಬೆದ್ರ ತಂಡ ಹಾಗೂ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಹರಿ ಓಂ. ಬಹಳ ಸುಂದರವಾಗಿರ್ತಕ್ಕಂತಹ ಸುಮಧುರ ಕಂಠದೊಂದಿಗೆ ದೇವರ ನಾಮಗಳನ್ನು ಸಂಕೀರ್ತನೆಯನ್ನು ನಮ್ಮ ಜೊತೆ ಇಲ್ಲಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ತಮ್ಮ ತಂಡದೊಂದಿಗೆ ಸುಮಧುರ ಸಂಗೀತವನ್ನು ನುಡಿಸಿದ್ದಾರೆ. ಈ ಒಂದು ತಂಡದ ಶ್ರೀ ಇಂದಿರೇಶ್ ಪಾಂಡುರಂಗೇಶ್ ಶಿಕಾರಿಪುರ ಇವರ ತಂಡದ ಎಲ್ಲ ಕಲಾವಿದರಿಗೆ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಜವನೇರ್ ಫ್ರೆಂಡ್ಸ್ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಈ ತಂಡದ ರಂಜಿತ್ ರವರು ಬಂದು ಸ್ಮರಣಿಕೆಗಳನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ತಮ್ಮೆಲ್ಲ ಕಲಾವಿದರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗಾಗಿ ಶ್ರೀ ಇಂದಿರೇಶ್ ಪಾಂಡುರಂಗೇಶ್ ಶಿಕಾರಿಪುರ ಇವತ್ತು ಅದ್ಭುತವಾಗಿರ್ತಕ್ಕಂತಹ ಗಾಯನವನ್ನು ನುಡಿರ್ತಕ್ಕಂತಹ ಅವರು, ಅಭಿನಂದನೆಗಳು. ಶ್ರೀ ಕ್ಷೇತ್ರಕ್ಕೆ ಬಂದು ನೀವು ಸುಮಧುರ ಕಂಠದಲ್ಲಿ ದೇವರ ಮುಂದೆ ಸಂಕೀರ್ತನೆ ಹಾಡಿದ್ದೀರಾ. ನಿಮಗೆ ಶ್ರೀ ಗೋಪಾಲಕೃಷ್ಣ ದೇವರ ಅನುಗ್ರಹ ಸದಾ ಇರಲಿ. ಹಾಗೆ ಇವರ ಜೊತೆ ಸಹಕರಿಸಿದಂತಹವರು ಹಾರ್ಮೋನಿ ವಿಭಾಗದಲ್ಲಿ ಮಹೇಶ್ ಶೆಣೆಯವರಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾರ್ಮೋನಿಯಂ ವಿಭಾಗದಲ್ಲಿ ಮಹೇಶ್ ಶೆಣೈ ಹಾಗೂ ಇವರ ಜೊತೆ ಸಹಕರಿಸಿದಂತಹ ತಬಲದಲ್ಲಿ ಪ್ರಥಮ್ ಬನ್ನಡ್ಕ, ತಾಳದಲ್ಲಿ ಗಣೇಶ್ ಪೈ. ಇವರನ್ನು ಜವನೇರ್ ಬೆದ್ರ ಸಂಘಟಕರು ಆತ್ಮೀಯವಾಗಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ನಿಮ್ಮ ತಂಡ ಇನ್ನಷ್ಟು ಸುಮಧುರ ಕಂಠದ ಅನೇಕ ಕಡೆಗಳಲ್ಲಿ ದೇವರ ನಾಮಕೀರ್ತನೆಗಳನ್ನು ಹಾಡುವಂತಾಗಲಿ ಎಂಬುದನ್ನು ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಬೇಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಹಾಗೂ ಈ ಕಾರ್ಯಕ್ರಮದ ನಮ್ಮ ಜೊತೆ ಸಹಕರಿಸಲು ಬಂದಿರತಕ್ಕಂಥ ಎಲ್ಲ ದೂರದಲ್ಲಿರ್ತಕ್ಕಂಥ ಎಲ್ಲ
ಬಂಧುಗಳು ಹತ್ತಿರ ಬಂದು ಸೇರಬೇಕು. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಆದ್ದರಿಂದ ಎಲ್ಲ ನಮ್ಮ ಬಂಧುಗಳು ಹತ್ತಿರ ಬಂದು ಸೇರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೆಲವೇ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಆತ್ಮೀಯರೇ, ಆತ್ಮೀಯ ಸಜ್ಜನ ಬಾಂಧವರೇ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮಹನೀಯರೇ, ಜವನೇರ್ ಬೆದ್ರ ಫೌಂಡೇಶನ್ ಇದರ ವತಿಯಿಂದ ವಿನೂತನವಾಗಿರ್ತಕ್ಕಂತಹ ಒಂದು ಹಬ್ಬ, ದೀಪಾವಳಿಯ ಹಬ್ಬ. ಈ ಹಬ್ಬವನ್ನು ವಿವಿಧ ಆಯಾಮಗಳಲ್ಲಿ ವಿವಿಧ ಒಂದು ಮಹತ್ತರದ ರೂಪದಲ್ಲಿ ಈವರೆಗೆ ಆಚರಿಸಿಕೊಂಡು ಬಂದಿದ್ದೇವೆ. ಇವತ್ತು ಸಹ ಈ ಒಂದು ವಿಶೇಷ 2 ಚಿಂತನೆಗಳು ಸೇರ್ಪಡೆಯೊಂದಿಗೆ ಗೂಡು ದೀಪ ಸ್ಪರ್ಧೆ ಹಾಗೂ ಭಕ್ತಿ ಸಿಂಚನ ಒಂದು ಕಾರ್ಯಕ್ರಮದ ಮೂಲಕ ಆಯೋಜನೆಗೊಂಡಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವೇದಿಕೆಯಲ್ಲಿ ಅಭ್ಯಾಗತರಾಗಲಿಕ್ಕಿದ್ದಾರೆ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಜಿ, ಮಾಜಿ ಸೈನಿಕರು ಹಾಗೂ ಮಾಜಿ ಶಾಸಕರು, ಹಾಗೂ ಪ್ರಧಾನ ಮಾತುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ ಶ್ರೀ ವೆಂಕಟರಮಣ ಕೆಸರಗದ್ದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಗುರುಪ್ರಸಾದ್ ಹೊಳ್ಳ, ಮುಖ್ಯಸ್ಥರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಶ್ರೀ KP ಸುಚರಿ ಶೆಟ್ಟಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ. ಡಾಕ್ಟರ್ ಅಮರಶ್ರೀ ಶೆಟ್ಟಿ, ರಾಜ್ಯ ನಾಯಕಿ JDS ಕರ್ನಾಟಕ. ಶ್ರೀ ಶಾಂತಾರಾಮ ಕುಡ್ವ, ಉಪಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮೂಡಬಿದ್ರೆ ಪ್ರಖಂಡ. ಗುರುಪ್ರಸಾದ್ ಸರ್ವೋದಯ ಫ್ರೆಂಡ್ಸ್. ಶ್ರೀ ವಿನಯ್ ಕುಮಾರ್ ಪವರ್ ಫ್ರೆಂಡ್ಸ್. ಶ್ರೀ ಸುಶಾಂತ್ ಕರ್ಕೇರ, ಅಧ್ಯಕ್ಷರು ಯುವ ವಾಹಿನಿ ಮೂಡಬಿದ್ರೆ, ಹಾಗೂ ರಾಜೇಶ್ ಕೋಟೆಕರ್, ಇವರನ್ನು ನಮ್ಮ ಸಂಘಟನೆ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಕೋಟೆ ಅವರು ವೇದಿಕೆಯ ಮೇಲೆ ಆಹ್ವಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದೂರದಲ್ಲಿರ್ತಕ್ಕಂಥ ಆತ್ಮೀಯ ಬಂಧುಗಳು ಹತ್ತಿರ ಬಂದು ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮ ಜೊತೆ ಸುಚರಿ ಶೆಟ್ಟರು, ಶ್ರೀಮತಿ ಅಮರಶ್ರೀ ಶೆಟ್ಟಿ, ಗುರುಪ್ರಸಾದ್, ವಿನಯ್ ಕುಮಾರ್, ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಜಿ, ವೆಂಕಟರಮಣ ಕೆರಗದ್ದೆ, ಶಾಂತರಾಮ್ ಕುಡ್ವ, ರಾಜೇಶ್ ಕೋಟೆಕರ್ ಹಾಗೂ ಈ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಮರ್ ಕೋಟೆರವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಬಹುಶಃ ಹಾಗೂ ಬಂದಿರತಕ್ಕಂಥ ಎಲ್ಲರನ್ನ ಆತ್ಮೀಯವಾಗಿ ಮುಂದಕ್ಕೆ ಕರೆಸಿಕೊಳ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮೂಲಕ ಎಲ್ಲ ಅತಿಥಿ ಗಣ್ಯರು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಟಿಲ್ ಫೋಟೋ ಸ್ಟಿಲ್ ಫೋಟೋ ಸ್ಟಿಲ್ ಫೋಟೋ ಒಂದು ನಿಮಿಷ ಪೋಲಿ ಈ ಒಂದು ಕಾರ್ಯಕ್ರಮ ಸುಂದರವಾಗಿ ನಡೆಯಬೇಕು. ದೇವರ ಅನುಗ್ರಹ ನಮ್ಮ ಜೊತೆ ಇರಬೇಕು. ಹಾಗೂ ವಿಘ್ನ ವಿನಾಯಕ ಗಣಪತಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ದೀಪ ಪ್ರಜ್ವಲನೆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ಬೆಳಕಿನ ಕಡೆಗೆ ನಡೆಸಬೇಕು. ಸುಶಾಂತ್ ಕರ್ಕೇರ್ ಅವರು ವೇದಿಕೆಗೆ ಬರಬೇಕು ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಎಲ್ಲರೂ ಈ ಒಂದು ದೀಪ ಪ್ರಜ್ವಲನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಸಾಗಬೇಕೆಂಬ ತಮ್ಮ ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲರೂ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಯುವ ವಾಹಿನಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಶಾಂತ್ ಕರ್ಕೇರ್ ಅವರು ವೇದಿಕೆಗೆ ಬರಬೇಕು. ಧನ್ಯವಾದಗಳು ಉದ್ಘಾಟನೆಗೊಳಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ. ಈಗ ಈ ಕಾರ್ಯಕ್ರಮದ ಮುಂದುವರಿಸುತ್ತಾ ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೂ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಜವಣೇರ್ ಬೆದ್ರ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಶ್ರೀ ಅಮರ್ ಕೋಟೆರವರು. ಶ್ರೀ ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗೋಪಾಲಕೃಷ್ಣದೇವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಕಾರ್ಯಕ್ರಮ ಜವಣೇರ್ ಬೆದ್ರ ಫೌಂಡೇಶನ್ ವತಿಯಿಂದ ದೀಪಾವಳಿ ಸಂಭ್ರಮದ ವೇದಿಕೆಯಲ್ಲಿ ದೀಪ ಪ್ರಜ್ವಲಿಸಿದ ಅತಿಥಿಯಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರನ್ನು ಸ್ವಾಗತಿಸಿದ್ದಾನೆ. ಅವರು ಮಾಜಿ ಸೈನಿಕರು, ಮಾಜಿ ಶಾಸಕರು ಹಾಗೂ ನಮಗೆಲ್ಲರಿಗೂ ಮಾರ್ಗದರ್ಶಕರು. ಅವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಲಿಕ್ಕಿದ್ದಾರೆ. ಕ್ಷಮಿಸಿ, ಇವರಿಗೆ ನಮ್ಮ ಸಂಘಟನೆಯ ಸಂಚಾಲಕರಾದಂಥ ನಾರಾಯಣ್ ಪದ್ಮಲೆ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಲಿಕ್ಕಿದ್ದಾರೆ ಬಾಬು ರಾಜೇಂದ್ರ ಶಾಲೆಯ ಅಧ್ಯಾಪಕರಾದಂಥ ಶ್ರೀ ವೆಂಕಟರಮಣ ಕೆರೆಗದ್ದೆ ಅವರು ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ, ನಮ್ಮ ಟ್ರಸ್ಟ್ನ ಪರವಾಗಿ ಸ್ವಾಗತಿಸುತ್ತಿದ್ದಾನೆ. ಅವರಿಗೆ ನಮ್ಮ ಸಂಘಟನೆಯ ಟ್ರಸ್ಟಿ ಆದಂತಹ ರಂಜಿತ್ ಶೆಟ್ಟಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ದಿನೇಶ್ ನಾಯಕ್ ಅವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಕ್ತೇಶ್ವರರು ಹಾಗೂ 100 ವರ್ಷದ ಬಳಿಕ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಶ್ರೀ ಗುರುಪ್ರಸಾದ್ ಹೊಳ್ಳ ಅವರಿಗೂ ಸ್ವಾಗತಿಸ್ತೇನೆ. ನಮ್ಮ ಟ್ರಸ್ಟ್ನ ಪರವಾಗಿ ಶ್ರೀ ಗುರುಪ್ರಸಾದ್ ಹೊಳ್ಳ ಅವರಿಗೆ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಸಂಘಟನೆಯ ಸಂಚಾಲಕರಾದಂತಹ ನಾರಾಯಣ್ ಪದ್ಮಳೆಯವರು ಗೌರವಿಸಬೇಕಾಗಿ ಕೇಳಿಕೊಡ್ತಾರೆ. ಯುವಕರ ಕಣ್ಮಣಿ, ನಮಗೆಲ್ಲರಿಗೂ ಪ್ರೇರಣಾ ಶಕ್ತಿ ಕೊಟ್ಟಂತಹ ಯುವಕರಾಗಿ ಕಾಲೇಜ್ ಜೀವನದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂಥ ನಮ್ಮೆಲ್ಲರಿಗೂ ನಾಯಕರಾದಂಥ KP ಸುಚರಿತಾ ಶೆಟ್ಟಿಯವರಿದ್ದಾರೆ. ಅವರು ಪ್ರಸ್ತುತ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ನಮ್ಮ ಸಂಘಟನೆ ಸ್ವಾಗತಿಸುತ್ತಿದ್ದೇವೆ. ಅವರಿಗೆ ನಮ್ಮ ಸಂಘಟನೆಯ ಸದಸ್ಯರಾದಂಥ ಗಣೇಶ್ ಪೈ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಇನ್ನೋರ್ವ ಅತಿಥಿ ಇದ್ದಾರೆ. ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅವರು ನಮ್ಮೆಲ್ಲರಿಗೂ ಮೂಡಬಿದ್ರೆಯ ಅಭಿವೃದ್ಧಿಯ ಕಾರಣೀಕರ್ತರಾದಂಥ ಶ್ರೀ ಅಮರನಾಥ್ ಶೆಟ್ಟರ ಮಗಳು ಡಾಕ್ಟರ್ ಅಮರ್ಶ್ರೀ ಶೆಟ್ಟಿಯವರನ್ನು ಸ್ವಾಗತಿಸುತ್ತಿದ್ದೇವೆ. ಅವರಿಗೆ ನಮ್ಮ ಸಂಘಟನೆಯ ಟ್ರಸ್ಟಿಯಾದಂಥ ರಂಜಿತ್ ಶೆಟ್ಟರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಜೊತೆ ಇನ್ನೊಂದು ಹೆಮ್ಮೆಯ ಸಂಘಟನೆ ಮೂಡುಬಿದ್ರೆಯ
15 ವರ್ಷಗಳಿಂದ ಹುಲಿವೇಷದ ಕುಣಿತ ಜೊತೆಗೆ ಅನೇಕ ಸಂಪ್ರದಾಯ ಹಾಗೂ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಂತಹ ನಮ್ಮ ಮಿತ್ರರ ಕೂಟ ಸರ್ವೋದಯ ಫ್ರೆಂಡ್ಸ್, ಅದರ ಅಧ್ಯಕ್ಷರಾದಂತಹ ಗುರು ಒಂಟಿಕಟ್ಟೆ ಅವರಿದ್ದಾರೆ. ಅವರಿಗೂ ನಮ್ಮ ಸಂಘಟನೆ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಂಘಟನೆಯ ರಕ್ತ ನಿಧಿಯ ಪ್ರಮುಖರಾದಂತಹ ಮನು ಒಂಟಿಕಟ್ಟೆ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ಮೂಡಬಿದ್ರೆಯ ಪ್ರಬಲ ಸಂಘಟನೆ ಕಳೆದ 2 ವರ್ಷಗಳಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಹುಲಿವೇಷದ ಹಾಗೂ ಸಾಂಸ್ಕೃತಿಕ ನಿಲುವಿಗಾಗಿ ಹೋರಾಡ್ತಿರುವಂತಹ ಇನ್ನೊಂದು ಸಂಘಟನೆ ಅದು ಪವರ್ ಫ್ರೆಂಡ್ಸ್. ಅವರಿಗೂ ನಮ್ಮ ಸಂಘಟನೆ ಪರವಾಗಿ ಅದರ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಅವರಿದ್ದರೆ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಸಂಘಟನೆಯ ಅಕ್ಷಯ್ ಕುಮಾರ್ ಅವರಿದ್ದಾರೆ, ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನೇಕ ವರ್ಷಗಳಿಂದ ಜವಣೇರ್ಬಿದ್ರ ಸಂಘಟನೆಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ನಮ್ಮ ಸಹೋದರರಾದಂತಹ ನಮ್ಮ ಸಂಘಟನೆಯ ಓರ್ವ ಟ್ರಸ್ಟಿ ಆದಂತಹ ರಾಜೇಶ್ ಕೋಟೆಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಪುರಸಭೆಯ ಮಾಜಿ ಸದಸ್ಯರಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದಂಥ ಶ್ರೀ ರಾಜೇಶ್ ಕೋಟೆಗಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ಅವರಿಗೆ ನಮ್ಮ ಸಂಘಟನೆಯ ದಿನೇಶ್ ನಾಯಕ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರಾದಂಥ ಯಕ್ಷಗಾನ ಹಾಗೂ ಅನೇಕ ಸಂಸ್ಕೃತಿ ಉಳಿಸುವಂಥ ಕೆಲಸದಲ್ಲಿ ತೊಡಗಿಸಿಕೊಂಡಂತಹ ಶ್ರೀ ಶಾಂತಾರಾಮ್ ಕುಡು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಸಂಘಟನೆಯ ಪರೀಕ್ಷಿತ್ ಅವರು ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯುವ ವಾಹಿನಿಯ ಅಧ್ಯಕ್ಷರಾದಂಥ ಸುಶಾಂತ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರು ಅನೇಕ ಸಂಘಟನೆಗಳಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇವತ್ತು ಸ್ವಉದ್ಯೋಗಿಯಾಗಿ ಯುವಕರಿಗೆ ಎಲ್ಲರಿಗೂ ಸ್ಫೂರ್ತಿಯಾದಂತಹ ಸುಶಾಂತ್ ಕರ್ಕೇರ ಅವರಿಗೂ ನಮ್ಮ ಸಂಘಟನೆ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಅವರಿಗೆ ನಮ್ಮ ಸಂಘಟನೆಯ ಮಾಧವ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂತೆ ಇವತ್ತು ದೀಪಾವಳಿ ಸಂಭ್ರಮವನ್ನು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ, ಒಂದು ಸನಾತನ ಧರ್ಮದ ಪರಂಪರೆಯನ್ನು ಉಳಿಸಲಿಕ್ಕೆ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ, ಎಲ್ಲ ಸಂಘಟನೆಯ ಸದಸ್ಯರುಗಳಿಗೂ, ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೂ, ದೇವಸ್ಥಾನದ ಅರ್ಚಕರಿಗೂ, ದೇವಸ್ಥಾನದ ಮುಖ್ಯಸ್ಥರಿಗೂ ಹಾಗೂ ಅನೇಕ ಸ್ಪರ್ಧಾಳುಗಳಿಗೂ ಇವತ್ತು ಗೂಡು ದೀಪ ಇವತ್ತೆಲ್ಲ ಮಿಣುಕ್ತಿದೆ. ಇಲ್ಲಿ ಭಾಳ ಸಂತೋಷ ಆಗ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ಉತ್ಸವದ ರೀತಿಯಲ್ಲಿ ಒಂದು ಗೂಡು ದೀಪವನ್ನು ತಯಾರಿಸಿ ತಂದು ಶ್ರಮಪಟ್ಟಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ದೇವಸ್ಥಾನದ ಭಕ್ತಾಭಿಮಾನಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾಧ್ಯಮದ ಪ್ರಮುಖರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಒಂದು ಸ್ವಲ್ಪ ಪ್ರಾಸ್ತಾವಿಕ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. 1-2 ನಿಮಿಷ. ದೀಪಾವಳಿ ಸಂಭ್ರಮ ಜವಣೇರ್ಬಿದ್ರ ಸಂಸ್ಥೆಯಿಂದ ಇದು ಪ್ರಥಮ ವರ್ಷದಲ್ಲ. 7 ವರ್ಷದ ಹಿಂದೆ ನಾವೆಲ್ಲರೂ ಸೇರಿಕೊಂಡು ಒಂದು ವಿನೂತನವಾದಂಥ ಕಾರ್ಯಕ್ರಮ ಮಾಡಬೇಕಂತ ಹೇಳಿಕೊಂಡು ದೇಶವನ್ನು ರಕ್ಷಣೆ ಮಾಡುವಂಥ ಯೋಧರನ್ನು ಸ್ಮರಿಸಬೇಕು ಈ ಕಾಲದಲ್ಲಿ. ಯಾಕಂದರೆ ನಾವು ಇವತ್ತು ಹಬ್ಬ ಮಾಡ್ತೇವೆ, ಮನೆಯಲ್ಲಿ ದೋಸೆ ಹೊಯ್ತೇವೆ, ಅದು ಅವಲಕ್ಕಿ ತಿಂತೇವೆ, ಅಥವಾ ಬೇರೆ ಸಡಗರ ಮಾಡ್ತೇವೆ, ಪಟಾಕಿ ಹಚ್ತೇವೆ. ಆದರೆ ನಮ್ಮನ್ನು ಕಾಯುವವರು ಅಲ್ಲಿ ಇವತ್ತು ಕಾಯ್ತಾನೇ ಇದ್ದಾರೆ, ದೇಶವನ್ನು ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಹಬ್ಬವನ್ನು ನಾವು ಅವರಿಗೆ ಸಮರ್ಪಿಸುವ ಮುಖಾಂತರ, ಅವರ ತ್ಯಾಗಕ್ಕೆ ಸಮರ್ಪಿಸುವ ಮುಖಾಂತರ ನಾವು ಈ ಹಬ್ಬವನ್ನು ಆಚರಿಸ್ತಿದ್ದೇವೆ. 7 ವರ್ಷದಿಂದ ಆಚರಿಸ್ತಿದ್ದೇವೆ. ಸಂತೋಷ ಆಗ್ತಾಯಿದೆ ನಮಗೆ. ಇವತ್ತು ಇದಕ್ಕೆ ದೇವಸ್ಥಾನವನ್ನು ನಮಗೆ ಒದಗಿಸಿಕೊಟ್ಟು ಇಲ್ಲಿ ಕಾರ್ಯಕ್ರಮ ಮಾಡಿ ಅಂತ ನಮಗೆ ಶ್ರೀ ಗುರುಪ್ರಸಾದ್ ಹೊಳ್ಳ ಸರ್ ಹೇಳಿದರು.
ಹಾಗಾಗಿ ಇಲ್ಲಿ ಈ ಸಾನ್ನಿಧ್ಯಕ್ಕೆ ಬಂದಾಗ ಇಲ್ಲಿ ವಿಶೇಷವಾದಂಥ ಒಂದು ಪರಿಕಲ್ಪನೆ ಇಟ್ಟು ನಾವು ಮಾಡಬೇಕು ಹೇಳುವ ಉದ್ದೇಶದಲ್ಲಿ ಇಲ್ಲಿ ಒಂದು ಉತ್ಸವ ರೀತಿ ನಿರ್ಮಾಣ ಆಗಬೇಕು ಹೇಳುವ ಉದ್ದೇಶದಲ್ಲಿ ಇಲ್ಲಿ ನಾವು ಒಂದು ಭಕ್ತಿ ಸಂಕೀರ್ತನೆಯನ್ನು ಇಟ್ಟಿದ್ವಿ. ಅದರ ಜೊತೆಗೆ ಗೂಡುದೀಪದ ಆಚರಣೆಯನ್ನು ಮಾಡಿದ್ದೇವೆ. ಹಾಗೆ ಸಮಾಜಮುಖಿ ಅನೇಕ ಕೆಲಸಗಳನ್ನು ಈ ವೇದಿಕೆಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ. 7 ವರ್ಷಗಳಿಂದ ಸತತ ಮೂಡುಬಿದಿರೆಯಲ್ಲಿ ಸ್ವಚ್ಛ ಭಾರತ ಸಂಕಲ್ಪ 6,000ಕ್ಕಿಂತ ಅಧಿಕ, ಒಟ್ಟಿಗೂ 7,000 ತನಕ ಆಗಿರ್ಬೋದು. ಎಮರ್ಜೆನ್ಸಿ ರಕ್ತದ ಅವಶ್ಯಕತೆ ಇರಬೇಕಾದ್ರೆ ನಮ್ಮ ಸಂಘಟನೆ ಯಾವತ್ತೂ ಮುಂದುವರ್ತದೆ. ಅದಕ್ಕೂ ಶ್ರಮ ಪಡುವಂಥ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಇವತ್ತು ನಮಗೆ ತುಂಬ ಕಡೆಯಲ್ಲಿ ಕೇಳ್ತಾರೆ, ತುಂಬ ಕಡೆಯಲ್ಲಿ ರಕ್ತದ ವಿಚಾರ ಬಂದಾಗ ನಮ್ಮ ಮನು ಅಥವಾ ನಮ್ಮ ಕೆಲವೊಂದು 5-6 ಸದಸ್ಯರಿಗೆ ಕರೆ ಬರ್ತದೆ. ತುಂಬ ಕಡೆ ಈ ವರ್ಷವೂ ನಮಗೆ ಕೇಳಿದ್ದಾರೆ, ನಿಮ್ಮನ್ನು ಗುರುತಿಸುವುದಿಲ್ಲ ಯಾರು ಅಂತ. ನಮಗೆ ಖಂಡಿತವಾಗಿ ಗುರುತಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ನಾವು ಸನ್ಮಾನದ ಆಕಾಂಕ್ಷಿಗಳಲ್ಲ, ನಮ್ಮ ಸಂಘಟನೆಯವರು ಯಾರು ಫೋಟೋಕ್ಕೂ ಬರುವವರಲ್ಲ. ಹಾಗಾಗಿ ಯಾವುದೇ ಸನ್ಮಾನದ ಅವಶ್ಯಕತೆ ನಮಗಿಲ್ಲ. ಅನೇಕ ಕೆಲಸಗಳು ಇನ್ನಷ್ಟು ಮಾಡಲಿಕ್ಕಿದೆ. ಹಾಗಾಗಿ ಈ ವಿಷಯನ ನಾನು ತಿಳಿಸಬೇಕಿತ್ತು. ಯಾಕಂದರೆ ನನಗೆ ಈ ಬಾರಿಯೂ ಕೂಡ ಅರ್ಜಿ ಬರೀರಿ ಅಂತ ಹೇಳಿದರು. ಖಂಡಿತವಾಗಿ ಅರ್ಜಿ ಬರೆದು ನಾವು ಸನ್ಮಾನವನ್ನು ಸ್ವೀಕರಿಸುವವರಲ್ಲ. ನಮಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕಿದೆ. ಆ ಭಗವಂತ ನಮ್ಮನ್ನು ಉಪಾಧಿಯನ್ನು ಆಗಿಸಿದ್ದಾನೆ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ. ಅಂತೆ ನಾವು ಮೂಡುಬಿದಿರೆಯಲ್ಲಿ ಅನೇಕ ಕೆಲಸಗಳನ್ನು ಅವನ ಕೃಪೆಯಂತೆ ಅವ ತೋರಿಸಿದ ದಾರಿಯಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಅನೇಕ ಕೆಲಸ ಅವನು ನಮ್ಮ ಹತ್ರ ಮಾಡಿಸಲಿ ಅಂತ ಹೇಳಿ ಅವನ ಹತ್ರ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಡುತ್ತಾ, ಇವತ್ತು ಪರೋಕ್ಷವಾಗಿ ನಮ್ಮನ್ನು ಬೆಂಬಲಿಸಿ ಬಂದಂಥ ಎಲ್ಲರನ್ನ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತುಗಳನ್ನು ವಿರಮಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂಘಟನೆಯ ಬೆಳೆದು ಬಂದಿರತಕ್ಕಂಥ ಹಾದಿ ಹಾಗೂ ಈ ಸಂಘಟನೆಯ ಪ್ರಾರಂಭಿಕ ಹಂತದಿಂದಲೂ ಒಂದು ಮುನ್ನಡೆಸಬೇಕು, ಒಂದು ಮೂಡುಬಿದಿರೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಘಟನೆ ಕಟ್ಟಬೇಕೆಂಬ ಉದ್ದೇಶವನ್ನು ಹೊತ್ತುಕೊಂಡು ಒಂದು 5-6 ಯುವಕರಿಂದ ಪ್ರಾರಂಭಗೊಂಡಂಥ ಒಂದು ಸಂಘಟನೆ, ಬೃಹತ್ ಸಂಘಟನೆ, ಸ್ವಚ್ಛ ಭಾರತದ ಕನಸನ್ನು ಹೊಂದಿರತಕ್ಕಂಥ ಮೋದಿಯ ಕನಸನ್ನು ನನಸು ಮಾಡುವಲ್ಲಿ ಮೂಡುಬಿದಿರೆಯಲ್ಲಿ ಸ್ವಚ್ಛತೆಯ ಅಭಿಯಾನವನ್ನು ಮೂಡಿಸುವಲ್ಲಿ ಪ್ರಮುಖವಾಗಿ ಕಸದ ತೊಟ್ಟಿಗೆ ಅಥವಾ ಕಸಕ್ಕೆ ಕೈ ಹಾಕಿದಂತಹ ಜವಣೇರ್ ಫ್ರೆಂಡ್ಸ್ ತಂಡ, ಇವರೆಲ್ಲರಿಗೂ ನಾವೆಲ್ಲ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. 100 ವಾರಗಳನ್ನು ಸತತವಾಗಿ ಪೂರೈಸಿ ಅದ್ಭುತವಾಗಿರ್ತಕ್ಕಂತಹ ಮಾದರಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನೀಡಿದ ಜವಣೇರ್ ಬೆದ್ರ ಸಂಘಟನೆಯ ಅಮರಕೋಟೆ ಇವರ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದಕ್ಕೆ ಕೊಂಡೋಗುವಂತಹ ಸಂದರ್ಭ. ವಿವಿಧ ಹಲವಾರು ವರ್ಷಗಳಿಂದಲೂ ಯೋಧ ನಮನ ಕಾರ್ಯಕ್ರಮವನ್ನು ಯೋಧರ ಮನೆ ಮನೆಗೆ ತೆರಳಿ ಅಲ್ಲಿ ಅವರೊಂದಿಗೆ ದೀಪವನ್ನು ಹಚ್ಚಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮದ ಹಾಗೂ ಗೋವಿನ ಪೂಜೆ ಮಾಡುವ ಮೂಲಕ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದೇವೆ. ಆದರೆ ಈ ಸಲ ವಿಶೇಷವಾಗಿ ಗೂಡುದೀಪ ಸ್ಪರ್ಧೆ ಆಯೋಜನೆ ಇದ್ದರಿಂದ ಒಂದೇ ಕಡೆ ಈ ಕಾರ್ಯಕ್ರಮ ನಡೆಯಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಜೊತೆ ಶ್ರೀ ತಿಲಕ್ SP ಇವರು ನಮ್ಮ ಮಿಲಿಟರಿ ಯೋಧರು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಿತ್ತು. ಆದರೂ ಅವರ ಅನುಪಸ್ಥಿತಿಯಲ್ಲಿ ಅವರ ತಾಯಿಯವರು ಈ ಜೊತೆ ಕಾರ್ಯಕ್ರಮದ ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಅವರನ್ನು ಮಗನ ಪರವಾಗಿ ಅವರನ್ನು ಇಲ್ಲಿ ಒಂದು ಆತ್ಮೀಯವಾಗಿ ನಾವೆಲ್ಲ ಗೌರವಿಸಬೇಕಾಗಿ ತಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಗಣ್ಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ತಿಲಕ್ SP ಮೂಡಬಿದ್ರೆಯ ಅಲಂಗಾರ್ ಅಂಬೋರಿ ದಿವಂಗತ ಪರಮೇಶ್ವರ್ ನಿವೃತ್ತ ಯೋಧರು ಅವರು ಸಹ, ಹಾಗೂ ಶಾರದಾ ಇವರ ಪಂಚಮ ಪುತ್ರ 2003ರಿಂದ ಭಾರತೀಯ ಸೇನೆಯ ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಟ್ರೈನಿಂಗ್ನಲ್ಲಿ ಸಲ್ಲಿಸಿ ಪ್ರಸ್ತುತ ಪಂಜಾಬ್ ಹವಾಲ್ದಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಜಮ್ಮು ಕಾಶ್ಮೀರ, ಹರಿಯಾಣ ಹಾಗೂ ರಾಷ್ಟ್ರದ ಅನೇಕ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ವರ್ಷದ ದೀಪಾವಳಿ ಸಂಭ್ರಮದಲ್ಲಿ ಜವಣೇರ್ ಬೆದ್ರ ಫೌಂಡೇಶನ್ ಇವರ ವತಿಯಿಂದ ನೀಡುವ ಗೌರವ ಸ್ಮರಣಿಕೆ. ಮಹಾತಾಯಿ ಎಲ್ಲರೂ ಒಮ್ಮೆ ಎದ್ದು ನಿಂತುಕೊಂಡು ಗೌರವಿಸಬೇಕು. ದಯವಿಟ್ಟು ನಮ್ಮ ದೇಶಕ್ಕಾಗಿ, ನಮ್ಮೆಲ್ಲರ ಸುಖಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡು ನಾವೆಲ್ಲ ಇವತ್ತು ಸಂಭ್ರಮದಿಂದ ದೀಪಾವಳಿನ ಆಚರಿಸ್ತಾ ಇದ್ದೇವೆ. ಆದರೆ ಅಲ್ಲಿ ನಮ್ಮ ದೇಶದ ರಕ್ಷಣೆ, ನಮ್ಮೆಲ್ಲರ ರಕ್ಷಣೆ ಹೊತ್ತುಕೊಂಡು ಯೋಧರು ಗಡಿಯಲ್ಲಿ ಕಾಯ್ದುಕೊಂಡು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇಂತಹ ಯೋಧನನ್ನ
ನಮಗೆ ನೀಡಿದಂಥ ಈ ಮಹಾತಾಯಿಗೆ ನಾವೆಲ್ಲರೂ ವಂದಿಸೋಣ. ಮತ್ತಷ್ಟು ದೇಶದ ರಕ್ಷಣೆ ಮಾಡುವಲ್ಲಿ ಇಂಥ ತಾಯಿ ನಮ್ಮೊಟ್ಟಿಗೆ ಇರಬೇಕು. ಇಂಥ ತಾಯಂದಿರನ್ನು ಪಡೆದಂಥ ತಮ್ಮ ಮಗನೇ ಪುಣ್ಯಾತ್ಮ ಎಂಬುದನ್ನು ಹೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಮಗನನ್ನ ನೆನಪಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅವರನ್ನ ವಂದಿಸ್ತಾ ಇದ್ದೇವೆ. ಗೌರವ ಅಭಿನಂದನೆಗಳು ಜವನರ್ ಫೌಂಡೇಶನ್ ಪರವಾಗಿ. ಧನ್ಯವಾದಗಳು ಎಲ್ಲ ಅತಿಥಿ ಗಣ್ಯರಿಗೂ. ಕಾರ್ಯಕ್ರಮವನ್ನು ಮುಂದಕ್ಕೆ ಕೊಂಡೋಗುವಂತಹ ಸಂದರ್ಭ. ಇದರ ಮಧ್ಯೆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಕಾರ್ಯಕ್ರಮಕ್ಕೆ ಮುಖ್ಯ ಮಾತುಗಾರರಾಗಿ ನಮ್ಮ ಜೊತೆ ಇರುವಂತಹ ಕ್ಷಮಿಸಬೇಕು ಈ ಕಾರ್ಯಕ್ರಮದ ಅನಿವಾರ್ಯ ಕಾರಣ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರಿಂದ ಸುಚರಿ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಅವರು 2 ಮಾತುಗಳನ್ನು ಆಡಿ ನಮ್ಮ ಈ ಒಂದು ತಂಡಕ್ಕೆ ತಮ್ಮ ಶುಭಾಶೀರ್ವಾದ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀನಿ. ಗೋಪಾಲಕೃಷ್ಣನ ಈ ಒಂದು ಪುಣ್ಯ ಸನ್ನಿಧಾನದಲ್ಲಿ ದೀಪಾವಳಿಯ ಸಂಭ್ರಮ, ಜವಣರ್ ಬೆದ್ರ ಇವರ ಯೋಧ ನಮನ, ಭಕ್ತಿಗಾನ ಸಿಂಚನ, ಗೂಡುದೀಪ ಸ್ಪರ್ಧೆ, ಒಂದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಸ್ನೇಹಿತರಾದ ಈ ಒಂದು ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು, ಜೀರ್ಣೋಪರದ್ಧಿಯನ್ನು ಮಾಡಿದಂಥ ನಮ್ಮ ಗುರುಪ್ರಸಾದ್ ಒಳ್ಳಾರವರೇ, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಒಬ್ಬ ದೇಶದ ಯೋಧನಾಗಿ, ವಿಧಾನ ಪರಿಷತ್ತಿನ ಸದಸ್ಯನಾಗಿ, ಸಮಾಜ ಸೇವೆಯಲ್ಲಿ, ಸಾಂಸ್ಕೃತಿಕವಾಗಿ ದೇಶದ ಸೇವೆಯಲ್ಲಿ ಬಹುಶಃ ಎಲ್ಲ ಯುವಕರಿಗೆ ಸ್ಫೂರ್ತಿಯಾಗಿರುವ ನನ್ನ ಮಾರ್ಗದರ್ಶಕರು, ಆತ್ಮೀಯರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರೇ, ನಮಗೆಲ್ಲರಿಗೂ ರಾಜಕೀಯ ಶಕ್ತಿಯನ್ನು, ಸಮಾಜಮುಖಿ ಯೋಚನೆಯನ್ನು ಮಾಡುವುದಕ್ಕೆ ಬುದ್ಧಿಯನ್ನು ಹೇಳುತ್ತಾ ಬೆಳೆಸಿದಂಥ ನಮ್ಮ ನೆಚ್ಚಿನ ನಾಯಕರಾದ ದಿವಂಗತ ಅಮರನಾಥ್ ಶೆಟ್ಟಿಯವರ ಮಗಳು ಶ್ರೀಮತಿ ಅಮರಶ್ರೀ ಅವರು ಕೂಡ ಈ ಸಮಾರಂಭದಲ್ಲಿದ್ದಾರೆ. ಅವರನ್ನು ಕೂಡ ಗೌರವಿಸ್ತೇನೆ. ಹಾಗೆ ಎಲ್ಲರೂ ವೆಂಕಟರಮಣ ಕೆರೆಗದ್ದೆ, ಸುಶಾಂತ್, ಅಮರ್, ನಮ್ಮ ಶಾಂತರಾಮ್ ಕುಡೂರು, ಎಲ್ಲರನ್ನ ಕೋಟೆಗಾರ್, ಎಲ್ಲ ವೇದಿಕೆಯಲ್ಲಿರುವ ಎಲ್ಲರಿಗೂ ಗೌರವ ಸಲ್ಲಿಸಿ ಈ ಒಂದು ನಮ್ಮ ಜವಣರ್ ಬೆದ್ರದ ನನ್ನೆಲ್ಲ ಸ್ಫೂರ್ತಿಯ ಯುವಕರನ್ನು, ಬಹುಶಃ ಆ ಒಂದು ಹೆಸರೇ ವೈಯಕ್ತಿಕವಾಗಿ ನನಗೆ ಅವರ ಮೇಲೆ ಅತ್ಯಂತ ಪ್ರೀತಿ. ಬಹುಶಃ ಇವತ್ತು ಇಲ್ಲಿ ಬರಬೇಕಿದ್ರೆ ನಾನು ಮುಡುಪಿಗೆ ಹೋಗಲೇಬೇಕು, ಆದರೂ ಕೂಡ ಬಂದಿದ್ದೇನೆ. ಯಾಕಂತೇಳಿದ್ರೆ ನಮ್ಮ ಜವಣರ್ ಅವರು ಮಾಡುವಂಥ ಒಂದು ಸಮಾಜಮುಖಿಯಾದಂಥ ಕೆಲಸ, ಮೂಡಬಿದ್ರೆಯ ಒಂದು ಯುವ ಶಕ್ತಿ ಯಾವ ರೀತಿ ಸಮಾಜಕ್ಕೆ ಶಕ್ತಿ ಕೊಡಬಹುದು ಅನ್ನೋದನ್ನು ತೋರಿಸ್ತಾ ಬೆಳೆದಂಥ ಸಂಸ್ಥೆ ನಮ್ಮ ಜವಣರ್. ಅದರ ಅಮರ್ ಸಹಿತ ಎಲ್ಲ ಪದಾಧಿಕಾರಿಗಳನ್ನು, ಇಲ್ಲಿರುವ ಹಿರಿಯ ಕಿರಿಯ ಬಂಧು ಭಗಿನಿಯರನ್ನು ಎಲ್ಲವರನ್ನ ಗೌರವಿಸುತ್ತಾ, ಇವತ್ತು ದೀಪಾವಳಿ ಜಗತ್ತಿನ, ದೇಶದ ಅತಿ ದೊಡ್ಡ ಹಬ್ಬ, ಬೆಳಕಿನ ಹಬ್ಬ, ಧನಧಾನ್ಯದ ಹಬ್ಬ, ಸಂಪತ್ತಿನ ಹಬ್ಬ, ಗೋಮಾತೆಯನ್ನು ಪೂಜಿಸುವ ಹಬ್ಬ, ಪ್ರಕೃತಿಯನ್ನು ಪೂಜಿಸುವ ಹಬ್ಬ, ಎಲ್ಲೆಲ್ಲೂ ಬೆಳಕನ್ನು ಕಾಣುವಂಥ ಹಬ್ಬ. ಮನೆ ಮನೆಗಳಲ್ಲಿ, ಸಮುದಾಯದಲ್ಲಿ ಬೆಳಕು ಬಂದಾಗ, ಕತ್ತಲೆ ದೂರ ಆದಾಗ, ಬಹುಶಃ ದೀಪಾವಳಿಯ ಸಮೃದ್ಧತೆಯ ಆ ಒಂದು ಸಾಂಸ್ಕೃತಿಕ ಮನಸ್ಸು ಅನಾವರಣಗೊಂಡಾಗ ಬದುಕು, ದೇಶ ಒಳ್ಳೆಯದಾಗುವುದಕ್ಕೆ ಸಾಧ್ಯ ಅನ್ನುವ ಮಾತನ್ನು ಹೇಳುತ್ತಾ, ಇಂಥ ಒಂದು ಸಂಭ್ರಮದ ಕಾಲದಲ್ಲಿ ಜವಣರ್ ಬೆದ್ರ ಅವರು ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮ, ಒಂದು ಕಡೆಯಲ್ಲಿ ಕಲಾ ಮನಸ್ಸನ್ನು ಬೆಳೆಸುವುದಕ್ಕೆ ಗೂಡುದೀಪ ಸ್ಪರ್ಧೆ, ಹಾಗೆಯೇ ಒಂದು ದೇವರ ಗಾಯನ ಸ್ಪರ್ಧೆ, ಅದು ಕೂಡ ಒಂದು ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ 5,000 ವರ್ಷಗಳ ಹಿಂದೆ ಈ ದೇಶದ ಗೋವಳರ ಬುಡಕಟ್ಟಿನಲ್ಲಿ ಬಾಲ್ಯಕಾಲವನ್ನು ಕಳೆದು ಹಾಲನ್ನು ಕುಡಿದು ಬೆಣ್ಣೆ ತುಪ್ಪವನ್ನು ಕದ್ದಂಥ ಕೃಷ್ಣ, ಸಣ್ಣ ಪ್ರಾಯದಲ್ಲೇ ಬೇಕಾದಷ್ಟು ಹಾಲನ್ನು ಎಲ್ಲರೂ ಕುಡಿಯಬೇಕು, ಹಾಲು ಕುಡಿದಂಥ ಒಬ್ಬ ಯುವ ಶಕ್ತಿ ಮುಂದೊಂದು ದಿನ ಸಾತ್ವಿಕವಾಗಿ ಸಮಾಜಕ್ಕೆ ಯೋಚನೆ ಮಾಡಬಲ್ಲಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟ ಈ ಒಂದು ಕೃಷ್ಣನ ನಾಡು ನಮ್ಮದು. ಇನ್ನೊಂದು 1000 ವರ್ಷಗಳು ಹೋದರೂ ಕೂಡ ಕೃಷ್ಣನ ಎಲ್ಲ ರೀತಿಯ ಆ ಒಂದು ವಿಚಾರಗಳು ಜಗತ್ತಿಗೆ ಆತ್ಮವಿಶ್ವಾಸವನ್ನು ಕೊಡ್ತದೆ. ಯಾಕೆ ಇದನ್ನು ಹೇಳ್ತೇನೆಂತ, ನಾನೊಬ್ಬ ಹೈನುಗಾರಿಕಾ ಸಂಸ್ಥೆಯಲ್ಲಿದ್ದೇನೆ. ಕೃಷ್ಣ ಆವತ್ತೇ ಹಾಲಿನ ಬಗ್ಗೆ ಮಹತ್ವವನ್ನು ಸಣ್ಣ ಹುಡುಗನಿದ್ದಾಗ
ಈಗಾಗಲೇ ತೋರಿಸುವ ಮೂಲಕ ಜಗತ್ತಿನಲ್ಲಿ ಸಾತ್ವಿಕವಾದಂಥ ಒಂದು ಪ್ರಜಾಪ್ರಭುತ್ವವನ್ನು, ರಾಜಪ್ರಭುತ್ವವನ್ನು ನಿರ್ಮಾಣ ಮಾಡುವ ಆಶಯವನ್ನು ಬಹುಶಃ ಜಗತ್ತಿರುವ ತನಕ ಈ ಒಂದು ಸಾತ್ವಿಕವಾದಂಥ ವ್ಯವಸ್ಥೆಗಳು, ಪ್ರಜಾತಂತ್ರ ವ್ಯವಸ್ಥೆಗಳು ಬೇಕು ಅನ್ನೋದನ್ನು ಅವತ್ತೇ ಹೇಳಿದಂಥ ಕೃಷ್ಣನನ್ನು ನೆನಪಿಸ್ತಾ, ಆ ಕೃಷ್ಣನ ನಾಡಿನಲ್ಲೇ ಈ ಸಂಸ್ಕೃತಿಯ ಸಂಭ್ರಮ ನಡೆಯುತ್ತಾ ಇದೆ. ಜವಣೇರ್ ಬೆದ್ರದ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಬಹುಶಃ ಅವರು ಹೋದ ವರ್ಷ ಕೂಡ ನಾನು ಕೇಳಿದೆ ಅಮರ ಹತ್ರ, ಯಾಕೆ ಪ್ರಶಸ್ತಿಗೆ ಪ್ರಯತ್ನ ಪಡುವುದಿಲ್ಲ ಅಂತೇಳಿ. ಗಣೇಶ್ ಕಾರ್ಣಿಕರ್ ಅವರು ಹೇಳಿದರು, ಖಂಡಿತವಾಗಿ ಮುಂದೊಂದು ದಿನ ಜಿಲ್ಲಾ ಪ್ರಶಸ್ತಿ ಯಾಕೆ ರಾಜ್ಯ ಪ್ರಶಸ್ತಿಯನ್ನು ಪಡೆಯುವಂಥ ನಿಮ್ಮ ಗುರುತರ ಸಾಧನೆಯನ್ನು ನಾವೆಲ್ಲರೂ ಗಮನಿಸಿದ್ದೇವೆ. 6,000 ಜನರಿಗೆ ರಕ್ತ ಕೊಡಬೇಕಿದ್ರೆ, ಸತತವಾಗಿ ಸ್ವಚ್ಛ ಭಾರತದ ಒಂದು ವ್ಯವಸ್ಥೆಯಲ್ಲಿ ಯುವಶಕ್ತಿ ಮನಸ್ಸು ಮಾಡಬೇಕಿದ್ರೆ ನಾವು ಯೋಚನೆ ಮಾಡಬೇಕು. ಒಂದು ದೇಶದ ಸಶಕ್ತತೆ, ಒಂದು ದೇಶದ ಸದೃಢತೆ ಇರುವುದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಯಾವತ್ತೂ ಹೇಳುವಂಥ ಸದೃಢ ಸ್ವಚ್ಛ ಭಾರತವನ್ನು ಬಹುಶಃ ನಮ್ಮ ದೇಶದ ಯುವ ಮನಸ್ಸುಗಳು ಸಮಾಜಮುಖಿಯಾಗಿ ಯೋಚನೆ ಮಾಡಿಕೊಂಡು ವಿಜ್ಞಾನದ ಮನಸ್ಸಿನಿಂದ, ತಾಂತ್ರಿಕ ಮನಸ್ಸಿನಿಂದ ಈ ದೇಶದ ಸಂಕಷ್ಟಕ್ಕೆ ಸ್ಪಂದಿಸುವ, ಈ ದೇಶದ ಸಮುದಾಯದ ಭಾವನೆಗಳನ್ನು ಅರ್ಥ ಮಾಡುವ, ಈ ದೇಶದಲ್ಲಿರುವಂಥ ವಿಶಿಷ್ಟತೆಯಲ್ಲಿ ಏಕತೆಯನ್ನು ಕಾಣುವ, ಅದರೊಟ್ಟಿಗೆ ಸದಾ ಒಂದು ರೀತಿಯಲ್ಲಿ ಕಾಯಕ ಸಂಸ್ಕೃತಿಯಿಂದ ಮಾನವೀಯ ಮನದಿಂದ ಬದುಕನ್ನು ಕಟ್ಟಿದರೆ ಈ ದೇಶ ಸದಾ ಸದೃಢವಾಗಿ ಉಳಿಯುತ್ತದೆ. ಈ ದೇಶದ ದೀಪಾವಳಿಯ ಈ ಸಂದರ್ಭದಲ್ಲಿ ಮಗದೊಮ್ಮೆ ಅಮರ್ ತಂಡಕ್ಕೆ, ಈ ಜವಣೇರ್ ಬೆದ್ರ ತಂಡದ ಎಲ್ಲರೂ ನನ್ನ ಸ್ನೇಹಿತರೆ, ಮತ್ತೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮೂಡಬಿದ್ರೆಯ ಸಾಮಾಜಿಕ ಬದುಕಿನಲ್ಲಿ ಇನ್ನಷ್ಟು ಸಮಾಜಮುಖಿ ಸಾಧನೆ ಮಾಡುವಂತಾಗಲಿ, ನಮ್ಮ ಹಬ್ಬಗಳು ನಮ್ಮ ದೇಶದ ಸಂಸ್ಕೃತಿ ಆಗಲಿ ಅನ್ನುವ ಮಾತನ್ನು ಹೇಳುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ, ಹಿರಿಯರಾದ ಗಣೇಶ್ ಕಾರ್ಣಿಕರ ಸಹಿತ ನಾನು ವಿಶೇಷವಾಗಿ ಗೌರವ ಸಲ್ಲಿಸ್ತೇನೆ. ಕೆಳಗಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ, ಬಂಧು ಭಗಿನಿಯರಿಗೆ ಗೌರವವನ್ನು ಸಲ್ಲಿಸಿ ನಾನೊಂದು ಮಾತು ಹೇಳಬೇಕು. 30-35 ವರ್ಷಗಳ ಹಿಂದೆ ಅಮರನಾಥ್ ಶೆಟ್ಟಿ ಇರುವಾಗ ಬೇರೆ ಶಿಕ್ಷಣದ ಸಂಬಂಧಿ ಕಾರ್ಯಕ್ರಮಗಳಿರ್ಬೋದು, ಅಮರಣ್ಣ ಹೇಳೋದು ಗಣೇಶ್ ಕಾರ್ಣಿಕಿಗೆ ಫೋನ್ ಮಾಡಿ ಅಂತೇಳಿ. ಬಹುಶಃ ನನಗೆ ಹೆಮ್ಮೆ ಆಗ್ತಾ ಇದೆ. ಅಂಥ ಒಬ್ಬ ವ್ಯಕ್ತಿತ್ವವನ್ನು ನಾವು ಬಹುಶಃ ಮಾದರಿಯಾಗಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬಹುಶಃ ಜನವರ ಬೆದರಿ ತಂಡಕ್ಕೆ ಕೂಡ ಅವರು ಸ್ಫೂರ್ತಿ ಅಂತ ಹೇಳುತ್ತಾ, ನಾನು ಅಮರನಾಥ್ ಶೆಟ್ಟರ ಮಗಳನ್ನು ಕೂಡ ಮುಂದಿನ ದಿನದಲ್ಲಿ ಇಂಥ ಸಮಾಜ ಮುಖ್ಯದ ಕೆಲಸವನ್ನು ಮಾಡುವ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಗೌರವ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಆತ್ಮೀಯರಾದಂಥ ನಮ್ಮ ಗುರುಪ್ರಸಾದ್ರವರು ಒಂದು ಮಾತು ಹೇಳಿದರು, 30 ಲೋಡು ಕಲ್ಲು ನಾನು ಹಾಕಿದ್ದೇನೆ. ಸಣ್ಣ ವಿಷಯ, ಆದರೆ ಈ ಕೃಷ್ಣನ ಆ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಾವೆಲ್ಲ ತುಂಬ ಖುಷಿ ಪಟ್ಟಿದ್ದೇವೆ, ಸಂತೋಷ ಪಟ್ಟಿದ್ದೇವೆ. ಆ ಸಂತೋಷ ಮತ್ತೆ ಉಳಿಯಲಿ ಅನ್ನೋ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ಸಂಘದ ಮೇಲಿರ್ತಕ್ಕಂಥ ಸಂಘಟನೆ ಜವಣೇರ್ ಬೆದ್ರ ಫೌಂಡೇಶನ್ನ ಮೇಲಿರ್ತಕ್ಕಂಥ ಗೌರವವನ್ನು ಗುರುತಿಸಿಕೊಂಡು ಈಗ ನಮ್ಮ ಜೊತೆ ಇರ್ತಂಥ ಸುಜಯ್ ಶೆಟ್ಟರ್ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡಿಕೊಂಡು ಇವರನ್ನು ಬೀಳ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಿಂದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಪ್ರಧಾನ ಮಾತುಗಾರರಾಗಿ ನಮ್ಮ ಜೊತೆ ಇರತಕ್ಕಂಥ ಶ್ರೀ ವೆಂಕಟರಮಣ ಕೆರಗದ್ದರ್ ಅವರು ನಮ್ಮ ಜೊತೆ 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ಸಂಧ್ಯಾಜ್ಯೋತಿ ನಮೋಸ್ತುತೆ. ಸಂಧ್ಯಾಕಾಲದಲ್ಲಿ ಸೇರುವುದು ವಿಶೇಷವಾದದ್ದು. ವೇದಿಕೆಯ ಮೇಲಿರುವಂತಹ ಹಿರಿಯರೇ, ಎದುರಿಗಿರುವಂತಹ ಮಾತೆಯರೇ, ಸಹೃದಯ ಬಂಧುಗಳೇ, ಮಕ್ಕಳೇ, ಇವತ್ತು ದೀಪಾವಳಿಯ ಕುರಿತು ಮಾತಾಡಬೇಕು ಅಂಥೇಳಿ ಅಮರಣ್ಣ ಹೇಳಿದರು. ನನಗೆ ಮುಜುಗರ ಆಯಿತು, ನಾನೇನು ಮಾತಾಡೋದು ಅಂತ. ಪ್ರಧಾನ ಭಾಷಣ ಅಂತೇಳಿ ಹಾಕಿಬಿಟ್ಟಿದ್ದಾರೆ. ಪ್ರಧಾನ ಭಾಷಣ ಮಾಡುವಷ್ಟೆಲ್ಲ ದೊಡ್ಡವನು ನಾನಲ್ಲ, ಆದರೆ ನನಗೆ ಗೊತ್ತಿದ್ದದನ್ನು, ನಿಮಗೆ ಗೊತ್ತಿದ್ದದನ್ನು ನೆನಪಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದೆ. ನನಗೇನು ಹೆಚ್ಚು ಗೊತ್ತಿಲ್ಲ, ಆದರೆ ನಿಮಗೂ ಗೊತ್ತಿದ್ದದನ್ನು ನೆನಪಿಸೋಣ ಅಂತೇಳಿ. ಅಮರಕೋಟೆಯವರು ಮತ್ತು ಅವರ ತಂಡದವರು ಮಾಡ್ತಾ ಇರುವಂಥ ಕೆಲಸ ಒಂಥರ ಗುಪ್ತಗಾಮಿನಿಯಾಗಿ ಹರಿತಾ ಇದೆ. ನಮ್ಮಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ ನಾವು. ಗಂಗೆ, ಯಮುನೆ, ಸರಸ್ವತಿ ನದಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಗುಪ್ತಗಾಮಿನಿ ಆಗಿದೆ. ಅಮರಕೋಟೆಯವರೆಲ್ಲ ಮಾಡುವಂಥ ಕಾರ್ಯಕ್ರಮವೂ ಹಾಗೆ ಸಮಾಜದಲ್ಲಿ ನಿರಂತರ ಎಲ್ಲರ ಮನಸ್ಸಿನಲ್ಲಿಯೂ ಇದೆ. ಕೆಲಸವನ್ನು ಮಾಡಿದವರನ್ನು ಸಮಾಜ ಗುರುತಿಸ್ತಾರೆ. ಅಮರರವರೇ, ನಿಮ್ಮ ಕೆಲಸ ಅತ್ಯಂತ ಅದ್ಭುತವಾದದ್ದು. ಇಲ್ಲಿ ನೋಡಿ, ಯೋಧ ನಮನ, ಭಕ್ತಿಗಾನ ಸಿಂಚನ, ಗೂಡು ದೀಪ ಸ್ಪರ್ಧೆ, ಇದು ದೀಪಾವಳಿ ಅಂದರೆ ಒಂದು ದೀಪ ಅಲ್ಲ, ಅನೇಕ ದೀಪಗಳ ಸಾಲು. ಯೋಧರೆಂಬ ದೀಪ,
ಗಾನವೆಂಬ ದೀಪ, ಗೂಡು ದೀಪ ಎನ್ನುವಂತಹ ಕಲಾವಿದರ ದೀಪ, ಅನೇಕ ದೀಪಗಳನ್ನು ಇಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ. ಆ ಸಂಘಟನಾ ಚಾತುರ್ಯ ಅವರಲ್ಲಿ ಅಷ್ಟು ಚೆನ್ನಾಗಿ ಇದೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ದೀಪಾವಳಿ. ದೀಪಾವಳಿ ಎಲ್ಲ ಹಬ್ಬಗಳಂಥ ಹಬ್ಬ ಅಲ್ಲ. ದೀಪಾವಳಿಯನ್ನು ನೋಡಿದರೆ, ದೀಪಾವಳಿಯ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ನಮ್ಮ ಭಾರತದ ಸರ್ವ ಸನಾತನ ಸಂಸ್ಕೃತಿಯೂ ಕೂಡ ಇಲ್ಲಿ ಮೇಳೈಸಿ ಬರ್ತದೆ. ನಮಗೆ ಇತಿಹಾಸ ಪುರಾಣವನ್ನು ತೆಗೆದು ನೋಡಿದರೆ ಸತ್ವಯುಗದ ಕಾಲದ ಘಟನೆ ನಮಗೆ ನೆನಪಿಗೆ ಬರ್ತದೆ, ಕೃಷ್ಣನ ಘಟನೆ ನೆನಪಿಗೆ ಬರ್ತದೆ, ಬಲಿ ಬಂದು ಹೋಗ್ತಾನೆ, ವಾಮನ ಬಂದು ಹೋಗ್ತಾನೆ. ಹೀಗೆ ಅನೇಕ ಐತಿಹಾಸಿಕ ಅಂತ ನಾವು ಒಪ್ಪುವ ನಮ್ಮ ಧರ್ಮಶ್ರದ್ಧೆಗಳ ಅನೇಕ ಪ್ರತೀಕಗಳು ದೀಪಾವಳಿಯಲ್ಲಿ ಬಂದು ಹೋಗ್ತದೆ. ಇವತ್ತು ನರಕ ಚತುರ್ದಶಿ. ಈ ದೀಪಾವಳಿ ಹಬ್ಬ ಯಾಕೆ ಬಂತು ನಿಮಗೆಲ್ಲ ಗೊತ್ತಿದೆ, ನಾನು ನೆನಪಿಸೋದು ಮಾತ್ರ. ಶ್ವೇತವರಾಹ ಎನ್ನುವಂತಹ ಹಿರಣ್ಯಾಕ್ಷನ ಕಥೆಯಿಂದ ಆರಂಭ ಮಾಡಬೇಕಾಗ್ತದೆ ನಾವು. ಹಿರಣ್ಯಾಕ್ಷ ಭೂಪೀಡಕನಾಗಿದ್ದ, ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಅವನನ್ನು ವಧಿಸಬೇಕು ಅಂಥೇಳಿ ಶ್ವೇತವರಾಹ ರೂಪವನ್ನು ತಾಳಿ ಭಗವಂತ ಬಂದು ಅವನನ್ನು ವಧಿಸಿದ ಮೇಲೆ ಅವನ ಬೆವರು ಭೂಮಿಯಲ್ಲಿ ಬಿದ್ದಾಗ ಹುಟ್ಟಿಕೊಳ್ತಾನೆ ನರಕ ಅಂತೇಳಿ. ಆ ನರಕಾಸುರ ಹುಟ್ಟಿದವನು ಯುಗ ಯುಗಾಂತರ ಒಳಗೆ ಜನರನ್ನು ಪೀಡಿಸ್ತಾ ನರಕ ಪಾಲದಲ್ಲಿದ್ದ. ನರಕಪಾಲ, ಮನುಷ್ಯರ ಕಪಾಲದ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದ. ಅಷ್ಟು ದುಷ್ಟ, ಶುಕ್ರಾಚಾರ್ಯರ ರಕ್ಷಣೆಯಲ್ಲಿ ಸಮಾಜ ಪೀಡಕನಾಗಿದ್ದ. ಅವನನ್ನು ವಧಿಸಬೇಕು ಅಂತೇಳಿ ದೇವತೆಗಳ ಆಹ್ವಾನ ಬಂತು. ಯಾವಾಗ ಇದು ನಡೆದದ್ದು? ಶ್ವೇತವರಾಹದಲ್ಲಿ. ಆ ಕಾಲದಲ್ಲಿ ದೇವತೆಗಳ ಬೇಡಿಕೆ ಬಂದದ್ದು ದ್ವಾಪರ ಯುಗದ ಕೊನೆಯ ಕಾಲದಲ್ಲಿ. ಕಲಿಯುಗದ ಆರಂಭ ಆಗ್ತದೆ ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಆಹ್ವಾನ ಬಂತು. ಆ ನರಕ ಒಂದು ವರವನ್ನು ಪಡೆದಿದ್ದ. ತನಗೆ ತಂದೆ ತಾಯಿ ಯಾರು ಅಂತೇಳಿ ಗೊತ್ತಿಲ್ಲ. ಯಾರನ್ನು ಕೇಳಿದರೂ ತಂದೆ ತಾಯಿ ಯಾರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಕೊನೆಗೆ ಅವನು ಹೋಗಿ ಒಂದು ವರವನ್ನು ಕೇಳಿದ. ಎಷ್ಟು ಅದ್ಭುತ ನೋಡಿ. ನನ್ನನ್ನು ಕೊಲ್ಲುವುದಿದ್ರೆ, ನನಗೆ ಸಾವು ಬರುವುದಿದ್ರೆ ತೊಂದರೆ ಇಲ್ಲ, ಸಾವು ಬರಬಾರದು. ಒಂದು ವೇಳೆ ಬರ್ತದೆ ಅಂದರೆ ನನ್ನ ಅಪ್ಪ ಅಮ್ಮನಿಂದಲೇ ನನಗೆ ಸಾವು ಬರಬೇಕು. ಯಾವ ಮಕ್ಕಳನ್ನು ಕೂಡ ತಂದೆ ತಾಯಿ ಕೊಲ್ಲುವುದಿಲ್ಲ ಅನ್ನುವಂಥ ಕಲ್ಪನೆ. ಒಂದು ವೇಳೆ ಕೊಲ್ಲಲಿಕ್ಕೆ ಬಂದರೆ ಇವರೇ ನನ್ನ ಅಪ್ಪ ಅಮ್ಮ ಅಂತ ನನಗೆ ಗೊತ್ತಾಗ್ತದೆ ಅಂಥೇಳಿ ವರ ಪಡೆದಿದ್ದ. ಹಾಗಾಗಿ ಕೃಷ್ಣ ಸತ್ಯಭಾಮೆಯರು ಅವನಲ್ಲಿಗೆ ಹೋಗಿ ಅವನನ್ನು ಸಂಹರಿಸ್ತಾರೆ. ಆಗ ಅವನಿಗೆ ಗೊತ್ತಾಗ್ತದೆ ನನ್ನ ತಂದೆ ತಾಯಿಯರು ಇವರು ಅಂತೇಳಿ. ಆಗ ಅವನು ಬೇಡಿಕೊಳ್ಳುತ್ತಾನೆ, ನನ್ನ ಹೆಸರು ಚಿರಸ್ಥಾಯಿ ಆಗಿರುವಂತೆ ಇರಲಿ ಅಂತೆ. ಆಗ ದೇವಿಯ ಮಾತಿನಂತೆ ಇವತ್ತು ನರಕ ಚತುರ್ದಶಿ ಎನ್ನುವುದನ್ನು ಜಗತ್ತಿನಲ್ಲೆಲ್ಲ ಆಚರಣೆ ಮಾಡಲಿ ಅಂತೇಳಿ ಹೇಳ್ತಾರೆ. ಆ ಆಚರಣೆಯ ಪ್ರತೀಕವಾಗಿ ಇವತ್ತು ನರಕ ಚತುರ್ದಶಿಯನ್ನು ಆಚರಿಸ್ತೇವೆ. ಬೆಳಿಗ್ಗೆ ಅಭ್ಯಂಗವನ್ನು ಮಾಡ್ತೇವೆ ನಾವು. ಆ ಅಭ್ಯಂಗದ ಇತಿಹಾಸವೂ ಹಾಗೆ. ನರಕಾಸುರನ್ನು ಕೊಂದಾಗ ಮೈಯೆಲ್ಲ ರಕ್ತಸಿಕ್ತವಾಗಿದ್ದಂತಹ ಕೃಷ್ಣ ರಕ್ತವನ್ನು ಕಳೆದುಕೊಳ್ಳಲಿಕ್ಕೆ ಅಭ್ಯಂಗ ಮಾಡಿದ, ಎಣ್ಣೆಯ ಸ್ನಾನವನ್ನು ಮಾಡಿದ. ಹಾಗಾದರೆ ನಮ್ಮ ಮೈ ಮೇಲೂ ಅಂತಹ ನರಕರ ಕಲೆಗಳಿರ್ತವೆ, ದುಷ್ಟರ ದೃಷ್ಟಿ ಇರ್ತದೆ. ಅದನ್ನೆಲ್ಲ ತೊಳೆದುಕೊಂಡು ನಾವು ಶುದ್ಧರಾಗಿ ಪುನೀತರಾಗಬೇಕು ಎನ್ನುವಂಥದ್ದು ಈ ನರಕ ಚತುರ್ದಶಿಯ ಒಂದು ಆಚರಣೆಯ ವಿಶೇಷತೆ. ದೀಪಾವಳಿ ನರಕಾಸುರನನ್ನು ಕೊಂದ ಕೂಡಲೇ ಜಗತ್ತಿಗೆ ಬೆಳಕಾಯಿತು. ದೀಪ ಹೊತ್ತಿಸಿದಾಗ ಮಾತ್ರ ಬೆಳಕಾಗುವುದಿಲ್ಲ, ಅದು ಭೌತಿಕವಾದಂತಹ ಬೆಳಕು ನಮಗೆ ಸಿಗುವಂಥದ್ದು. ಆದರೆ ಆಂತರಂಗಿಕವಾದಂತಹ ಬೆಳಕು ಜನರಿಗಾಯಿತು. ಜನರಲ್ಲಿ ವಿಶ್ವಾಸ ಮೂಡಿತು, ನಾವು ಬದುಕಬಹುದು ಅಂತೇಳಿ. ಆಗ ದೇವತೆಗಳು ಹರಿಸಿದ್ರು, ಮನುಷ್ಯರು ಹರಿಸಿದ್ರು, ಇಡೀ ಜಗತ್ತೇ ಕೃಷ್ಣನನ್ನು ಸ್ಮರಿಸಿದರು, ಕೊಂಡಾಡಿದರು. ಹಾಗಾಗಿ ದೀಪಾವಳಿ ಎನ್ನುವಂಥದ್ದು ಬೆಳಕಿನ ಸಂಕೇತ, ವಿಶ್ವಾಸದ ಸಂಕೇತ. ದೇವರು ಯಾವತ್ತೂ ಕೂಡ ನಮ್ಮನ್ನು ಬಿಡುವುದಿಲ್ಲ, ರಕ್ಷಿಸ್ತಾನೆ ಎನ್ನುವುದರ ಒಂದು ಸಂಕೇತ. ಕೃಷ್ಣನ ನಡೆ ಎನ್ನುವಂಥದ್ದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ವಿಶೇಷವೇ. ಒಂದು ಶ್ಲೋಕ ಇದೆ, ಎಷ್ಟು ಅದ್ಭುತ ಇದೆ ಕೇಳಿದರೆ. ಜಗತ್ರಾತೇತಿ ವೃದ್ಧಾಭಿ ಶ್ರೀಕಾಂತ ಇತಿ ಯೌವತೈ ಯಥಾಸ್ಥಿತಶ್ಚ ಬಾಲಾಭಿ ದ್ರಷ್ಟಃ ಶೌರಿ ಸಕೌತುಕಂ. ಕೃಷ್ಣನನ್ನು ನೋಡಿದಾಗ ಇವನು ಬೇರೆಯವನು ಅಂತ ಕಾಣುವುದೇ ಇಲ್ಲ, ಇವನು ನಮ್ಮವನು ಅಂತ. ಜ್ಞಾನಿಗಳು ವೃದ್ಧರೆಲ್ಲ ಅವನನ್ನು ಮೋಕ್ಷವನ್ನು ನೀಡುವವನು. ಇವನು ನಮ್ಮ ಬದುಕನ್ನು ಭಾರತದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಕಲ್ಪನೆ ಇದೆ. ಆ ಮೋಕ್ಷವನ್ನು ನೀಡುವಂಥ ಮೋಕ್ಷಗಾಮಿನಿ ಆದವನು ಕೃಷ್ಣ ಅಂತ ಅವರು ಕಂಡರು, ಧರ್ಮ ಮಾರ್ಗದಲ್ಲಿದ್ದವರು. ಯುವಕರು ಯುವತಿಯರಿಗೆ ಕೃಷ್ಣ ಕಾಣುವುದೇ ಬೇರೆ.
ಅವರ ಮನೋವಿಲಾಸ, ಸಂತೋಷ. ಕೃಷ್ಣ ಅಂತ ಹೇಳಿದ ಕೂಡಲೇ ಯುವಕರ ಮನಸ್ಸಿನಲ್ಲಿ ಬರುವಂಥದ್ದು ಪ್ರೇಮ, ಪ್ರೀತಿ, ಪ್ರೇಮ, ಪ್ರಣಯ ಇತ್ಯಾದಿಗಳನ್ನೇ ನಾವು ನೋಡ್ತೇವೆ. ಕೃಷ್ಣನ ಅವರಿಗೆ ಹಾಗೇ ಕಾಣಿಸ್ಕೊಳ್ತಾನೆ. ಬಾಲಕರಿಗೆ ನಮ್ಮಂತೆ ತುಂಟಾಟ ಆಡುವಂತಹ ವ್ಯಕ್ತಿ ಕೃಷ್ಣ ಅಂಥೇಳಿ ಕಾಣಿಸಿಕೊಳ್ತಾನೆ. ಯೋಚನೆ ಮಾಡಿದರೆ ಕೃಷ್ಣ ಮಾಡದೇ ಹೋದಂತಹ ಕೆಲಸವೇ ಇಲ್ಲ. ಕೃಷ್ಣ ಯೋಧನಾಗಿಯೂ ಇದ್ದ. ಯೋಧ ಆಗಬೇಕು ಅಂತೇಳಿದರೆ ಶಸ್ತ್ರ ಹಿಡಿದೇ ಹೋಗಬೇಕು ಅಂತಲ್ಲ. ಶಸ್ತ್ರ ಹಿಡಿದು ಹೋಗಲಿಕ್ಕೆ ಕೆಲವು ಜನರಿಗೆ ಅವಕಾಶ ಸಿಗ್ತದೆ, ಎಲ್ಲರಿಗೂ ಸಿಕ್ಕುವುದಿಲ್ಲ. ಹಾಗಾದರೆ ಅವಕಾಶ ಸಿಕ್ಕದೇ ಹೋದವರು ಏನು ಮಾಡ್ಬೋದು ಅನ್ನೋದನ್ನು ಕೃಷ್ಣ ತೋರಿಸಿದ. ಇಡೀ ಮಹಾಭಾರತ ಯುದ್ಧದಲ್ಲಿ ಭೀಷ್ಮನೆದುರಿಗೆ ಒಂದ್ಸಲ ಸಾಂಕೇತಿಕವಾಗಿ ಶಸ್ತ್ರ ಕೃಷ್ಣ ಹಿಡಿದರೂ ಕೂಡ ಯುದ್ಧದಲ್ಲಿ ನಿಜವಾಗಿ ಯುದ್ಧ ಮಾಡಿದವನು ಕೃಷ್ಣನೇ. ಶಸ್ತ್ರ ಹಿಡಿಯದೇನೆ ಯುದ್ಧ ಮಾಡಿದ, ಧರ್ಮ ಸಂರಕ್ಷಣೆಯನ್ನು ಮಾಡಿದ. ಹಾಗಾದರೆ ಆ ಕೃಷ್ಣ ಮಾಡಿದಂತಹ, ಕೃಷ್ಣ ನಡೆದಂತಹ ನಡೆ ನಮಗೆ ಅತ್ಯಂತ ಪೂಜಾರ್ಹವಾದದ್ದು, ಆದರ್ಶವಾದದ್ದು. ಎಲ್ಲಿ ಅನ್ಯಾಯ ಆಗ್ತದೋ, ಎಲ್ಲಿ ತಪ್ಪುಗಳಾಗ್ತದೆಯೋ ಅಲ್ಲೆಲ್ಲ ಕೃಷ್ಣ ಬಂದು ಅದನ್ನು ನಾಶ ಮಾಡ್ತಾನೆ. ತಪ್ಪುಗಳನ್ನು ನಮ್ಮ ಬಂಧುಗಳು ಮಾಡ್ಬೋದು, ನಮ್ಮ ನೆಂಟರೂ ಮಾಡ್ಬೋದು. ಕೃಷ್ಣನ ಮಾವನೇ ತಪ್ಪನ್ನು ಮಾಡ್ತಾ ಇದ್ದ. ಮಾವನಾದಂಥ ಕಂಸನನ್ನು ತನ್ನ ಮಾವ ಅಂಥೇಳಿ ಕೃಷ್ಣ ಬದುಕಿಸಲಿಲ್ಲ, ಅವನನ್ನು ಕೊಂದ. ಅಂದರೆ ದೇಹದಲ್ಲಿ ಹುಟ್ಟಿದಂತಹ ವ್ಯಾಧಿ, ಒಂದು ರೋಗ, ಅದು ನನ್ನ ದೇಹದಲ್ಲಾಗಿದೆ ಅಂತ ಹಾಗೆ ಬಿಟ್ಟರೆ ಆ ರೋಗವೇ ನಮ್ಮನ್ನು ತಿಂದು ಬಿಡುತ್ತದೆ. ಅದಕ್ಕೆ ಎಲ್ಲೋ ಸಿಕ್ಕಿದಂತಹ ಒಂದು ಔಷಧ, ಮೂಲಿಕೆ ಅದನ್ನು ತಂದು ಅದನ್ನು ನಿವಾರಿಸಬೇಕು. ಕೃಷ್ಣ ಈ ಘಟನೆಯನ್ನು ನಿರಂತರವಾಗಿ ಮಾಡ್ತಾ ಬಂದ. ತನ್ನವರು ಇಡೀ ಭಗವದ್ಗೀತೆಯಲ್ಲಿ ಹೇಳುವಂಥದ್ದೇ ಅದು. ಕರ್ಮಣ್ಯೇ ವಾದಿಗಾರಸ್ತೆ. ನಿಮ್ಮ ಕೆಲಸ ಏನು? ಕೆಲಸ ಮಾಡ್ತಾ ಹೋಗುವಂಥದ್ದು. ಫಲವನ್ನು ಕೊಡುವವನು ನಾನು ಅಂದರೆ ಏನು? ನೀವು ಮಾಡಿದಂಥ ಕರ್ಮ ಎಲ್ಲದರಲ್ಲೂ ನಾನಿದ್ದೇನೆ. ನೀವು ಮಾಡುವಂಥ ಕೆಲಸವನ್ನು ನೋಡಿ ನಿಮಗೆ ತಾನಾಗಿ ಬರ್ತದೆ. ಹಾಗಾಗಿ ಕೆಲಸವನ್ನು ಮಾಡ್ತಾ ಹೋಗಿ. ಹಾಗಾಗಿ ಕರ್ಮ ಯೋಗಸು ಕೌಶಲಂ, ಅತ್ಯಂತ ಕೌಶಲ್ಯಭರಿತವಾಗಿ ಕಾರ್ಯವನ್ನು ಮಾಡ್ತಾ ಹೋಗಿ ಅನ್ನುವಂಥ ಜಗದ್ಗುರು ಕೃಷ್ಣ. ನೋಡಿ, ಆ ಕಾಲದಲ್ಲಿ ದೇವೇಂದ್ರನ ತುಂಬ ಪೂಜಿಸ್ತಾ ಇದ್ರು. ಗೋಕುಲದವರೆಲ್ಲ ದೇವೇಂದ್ರನ ಪೂಜಿಸ್ತಾ ಇದ್ರು. ಕೃಷ್ಣ ಹೇಳಿದ, ದೇವೇಂದ್ರನ ಪೂಜಿಸಿದ್ರೆ ಏನು ಸಿಗ್ತದೆ? ಮಳೆ ಸಿಗ್ತದೆ, ಸರಿ. ಆದರೆ ನೀವು ಬದುಕ್ತಾ ಇರೋದು ಯಾವುದರಿಂದ? ಗೋವುಗಳಿಂದ ಬದುಕುವುದು. ಗಾವೋ ವಿಶ್ವಸ್ಯ ಮಾತರಃ. ದನದಿಂದ ನಾವು ಬದುಕ್ತಾ ಇದ್ದೇವೆ. ಹಾಗಾದರೆ ನಾವು ದನವನ್ನು ಬಿಟ್ಟು ನಮ್ಮ ಮನೆಯ ಅಂಗಳದಲ್ಲಿ ದೀಪವನ್ನು ಹಚ್ಚಿದ್ದೇನೆ, ಎಲ್ಲೋ ಬೆಳಕು ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ನಮ್ಮ ದನವನ್ನು ಪೂಜಿಸುವ ಗೋವರ್ಧನಗಿರಿ. ಯಾಕೆ ಗೋವರ್ಧನಗಿರಿ? ನಮ್ಮ ದನಗಳೆಲ್ಲ ಮೆಂದು ಹಸನಾಗಿ ಹಾಲು ಕೊಟ್ಟು ಗೋವಳರ ಬದುಕನ್ನು ಪೂರಕವಾಗಿ ಕಟ್ಟಿಕೊಡುವಂಥದ್ದು ಗೋವರ್ಧನಗಿರಿ. ಅದಕ್ಕೆ ಪೂಜೆ ಮಾಡುವ ನಾವು ಅಂತ ಹೇಳಿದಾಗ ದೇವೇಂದ್ರನಿಗೆ ಕೋಪವನ್ನು ಮಳೆ ಸುರಿಸ್ತಾನೆ. ಅದೆಲ್ಲ ಕತೆ ಗೊತ್ತಿದ್ದದೆ ನಿಮಗೆ. ಗೋವರ್ಧನಗಿರಿಯನ್ನು ಎತ್ತಿ ಗೋಪಾಲನನ್ನು ಕಾಪಾಡಿದ. ತನ್ನನ್ನು ಆಶ್ರಯಿಸಿ ಬಂದವರನ್ನು ಎಂತಹ ಸಂದರ್ಭದಲ್ಲೂ ಎತ್ತುತ್ತಾನೆ. ಅವನು ಹೆಬ್ಬೆರಳಲ್ಲಿ ಎತ್ತಲಿಲ್ಲ, ಕಿರುಬೆರಳಲ್ಲಿ ಎತ್ತಿದ. ಇಲ್ಲಿ ಒಂದು ಸಂದೇಶ ಇದೆ. ದೇವರಿಗೆ ದೊಡ್ಡದು ಮಾಡಬೇಕು ಅಂದರೆ ದೊಡ್ಡದೇ ಬೇಕು ಅಂತಿಲ್ಲ, ಸಣ್ಣದು ಸಾಕಾಗ್ತದೆ ಅಂತೆ. ಹಾಗಾದರೆ ದೇವರನ್ನು ಭಕ್ತಿಯಿಂದ ನಮಿಸ್ತಾ ಹೋದವರಿಗೆ ಯಾವತ್ತೂ ಕೂಡ ಕಂಟಕ ಎನ್ನುವಂಥದ್ದು ಬರುವುದಿಲ್ಲ. ರಕ್ಷಣೆ ಮಾಡಿಯೇ ಮಾಡ್ತಾನೆ. ಆದರೆ ನೋಡಿ, ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ದ್ರೌಪದಿ ಕೊನೆ ಹಂತದವರೆಗೆ ತನ್ನ ಸೀರೆಯನ್ನು ಹಿಡ್ಕೊಂಡಿದ್ಲಂತೆ. ಸೆಳೆದ ದ್ರೌಪದಿಯ ಸೀರೆ ಅಕ್ಷಯಾಂಬರ ಆಗ್ತಾ ಹೋಯಿತು. ಆದರೆ ಕೊನೆಗೆ ದ್ರೌಪದಿ ಇನ್ನು ನನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ ಕೈ ಎತ್ತಿ ದೇವರೇ ಕೃಷ್ಣ ಅಂತ ಹೇಳಿದಾಗ ದುಶ್ಯಾಸನ ತಿರುಗಿ ಬಿದ್ದ. ಯಾಕೆ? ನನ್ನ ಅಹಂಕಾರ ಎನ್ನುವಂಥದ್ದು ಹೋದಾಗ, ನಾಹಂಕರ್ತ ಎನ್ನುವಂತಹ ಭಾವನೆ ಬಂದಾಗ ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಮತಿತಾರ್ಥ. ಆತ್ಮೀಯರೇ, ಆ ದಿವಸ ಗೋವರ್ಧನಗಿರಿಗೆ ಪೂಜೆ ಮಾಡಿದಾಗ ದೇವೇಂದ್ರ ಸೋತು ನಾಚಿಕೆಯಿಂದ ಬಂದು ಕೃಷ್ಣನಲ್ಲಿ ನಮಸ್ಕಾರ ಮಾಡಿ ಕೃಷ್ಣನಿಗೆ ಗೋವಿಂದರಾಜ ಪದವಿಯನ್ನು ಕಟ್ತಾನೆ, ಪಟ್ಟವನ್ನು ಕಟ್ತಾನೆ. ಹಾಗಾದರೆ ಆ ದಿವಸವೇ ನಾಡಿದ್ದು ಪಾಡ್ಯದ ದಿವಸ ನಾವು ಗೋಪೂಜೆಯನ್ನು ಮಾಡ್ತೇವೆ. ಗೋಪೂಜೆಗೂ ಕೂಡ ಇದೊಂದು ಕತೆ. ಮೊದಲು ಗೋಪೂಜೆ ಮಾಡ್ತಾ ಇದ್ದೇವೆ ನಾವು. ಗೋವುಗಳಲ್ಲಿ ಅನಂತ ಎಲ್ಲ ದೇವತೆಗಳ ಆವಾಸ ಸ್ಥಾನ ಅನ್ನುವಂಥದ್ದು ಗೊತ್ತುಂಟು. ಆದರೆ ಸಾಂಕೇತಿಕವಾಗಿ ಕಥೆಗಳನ್ನು ನಾವು ನೋಡ್ತಾ ಹೋಗುವಂಥದ್ದು. ಹಾಗಾದರೆ ನಾಳೆ ಬರುವಂತಹ ಅಮಾವಾಸ್ಯೆಗೆ ವಿಶೇಷವಾದಂತಹ ಕಥೆ ಇದೆ. ಸತ್ವಯುಗದಲ್ಲಿ, ಕೃತಯುಗದಲ್ಲಿ ದೇವತೆಗಳು ಸಮುದ್ರ ಮಥನವನ್ನು ಮಾಡ್ತಾರೆ. ಸಮುದ್ರ ಮಥನ ಮಾಡಿದಾಗ ಸಮುದ್ರದಿಂದ ಸುವಸ್ತುಗಳು ಸಿಗ್ತವೆ. ನೋಡಿ, ಉಪ್ಪು ನೀರಿನಿಂದ ಎಂಥದ್ದಾದರೂ ಸಿಕ್ಕಲಿಕ್ಕೆ ಉಂಟಾ ಕೇಳಿದರೆ ಉಂಟು. ಮಥನ ಮಾಡಿದರೆ ವಾದೇ ಜಾಯತೆ ತತ್ವಬೋಧ, ವಾದ ವಿವಾದಗಳು ನಡೆದರೆ ತತ್ವಬೋಧ ಆಗ್ತದೆ. ಮಂಥನ ಮಾಡಿದರೆ ಏನಾದರೂ ಸಿಗ್ತದೆ. ಮನೆಯಲ್ಲಿ ಮೊಸರು ಕಡಿದ್ರೆ ಬೆಣ್ಣೆ ಸಿಕ್ಕಿದಾಗೆ ಸಮುದ್ರ ಕಡಿದಾಗ ಸುವಸ್ತುಗಳು ಸಿಕ್ಕಿದವು. ಅದರ ಪ್ರಯತ್ನ ತುಂಬ ಇತ್ತು. ಮೊದಲು ಬರುವಂತಹದ್ದು ಕಾಲಕೂಟ ಬಂತು.
ಮೊದಲೇ ಅಮೃತ ಬರಲಿಲ್ಲ, ಮೊದಲು ವಿಷ ಬಂತು. ಒಂದು ಸಂಘಟನೆಯನ್ನು ಮಾಡಿಕೊಂಡು ಹೋದಾಗಲೂ ಕೂಡ ಹಾಗೆ, ಮೊದಲು ಕಷ್ಟ ಬರ್ತದೆ, ಆಮೇಲೆ ಸುವಸ್ತುಗಳು, ಆಮೇಲೆ ಅಮೃತ ಎನ್ನುವಂಥದ್ದು ಸಿಗ್ತಾ ಹೋಗ್ತದೆ. ಇದನ್ನು ನಾವು ಜಾಗ್ರತೆಯಾಗಿ ನೆನಪಿನಲ್ಲಿ ಸದಾಕಾಲ ಇಟ್ಕೊಳ್ಬೇಕಾದಂಥದ್ದು. ಲಕ್ಷ್ಮಿ ಬಂದಳು, ಅಮಾವಾಸ್ಯೆಯ ದಿವಸ ಲಕ್ಷ್ಮಿ ಜಗತ್ತಿಗೆ ಬಂದಳು. ಲಕ್ಷ್ಮಿ ಉದಯವಾದಂತಹ ಲಕ್ಷ್ಮಿ ಜಗತ್ತಿಗೆ ಬಂದಂತಹ ದಿವಸ ನಾಳೆಯ ಅಮಾವಾಸ್ಯೆ ದಿವಸ. ಆದ್ದರಿಂದ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಇಲ್ಲಿಗೆ ಮುಗಿಲಿಲ್ಲ, ನಮ್ಮ ಕಥಾ ಸರಣಿ ಹೇಳ್ತಾ ಹೋದರೆ ಒಂದು 25 ಕಥೆ ಸಿಗ್ತದೆ ದೀಪಾವಳಿಗೆ. ಇನ್ನೊಂದು ಕಥೆ ಹೇಳಿಬಿಡ್ತೇನೆ. ಬಲಿ ಜಗತ್ತಿನಲ್ಲಿ ಅತ್ಯಂತ ತಾನೇ ದೊಡ್ಡವನು ಅಂಥೇಳಿ ಮೆರೆದಾಡ್ತಾ ಇದ್ದ. ಆದರೆ ಬಲಿ ದುಷ್ಟ ರಾಜ ಅಲ್ಲ, ಬಲಿ ಒಳ್ಳೆಯ ರಾಜ. ಒಳ್ಳೆಯ ರಾಜ ಆದರೂ ಕೂಡ ದೇವೇಂದ್ರ ಪದವಿ ಬೇಕು ಅಂಥೇಳಿ 100ನೇ ಯಾಗವನ್ನು ಮಾಡ್ತಾ ಇದ್ದವನು. ದೇವೇಂದ್ರ ಪದವಿ ಅವನಿಗೆ ಸಿಕ್ಕಬಾರದು. 2 ಜನ ರಾಜರು ಒಂದೇ ಸಲ ಆದರೆ 2 ಮುಖ್ಯಮಂತ್ರಿಗಳಾಗುವಾಗಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡ್ಬೋದು, ಇಲ್ಲ ಅದಕ್ಕೂ ಅವನು ಒಪ್ಪಲಿಕ್ಕಿಲ್ಲ. ಅವನಿಗೆ ಮುಖ್ಯಮಂತ್ರಿ ಪದವಿಯೇ ಬೇಕು ಅಂತೇಳಿ ಹಠ ಮಾಡಿದ ಬಲಿ. ಹಾಗಾದರೆ ಆಗೋದಿಲ್ಲ, ನೀನು ಮುಂದಿನ ಮನ್ವಂತರದಲ್ಲಿ ಆಗ್ಬೋದು ಅಂತೇಳಿದ್ರು, ಕೇಳಲಿಲ್ಲ. 100ನೇ ಯಾಗ ಮಾಡಿದ. ಆಗ ದೇವತೆಗಳ ಅಪೇಕ್ಷೆಯಂತೆ ಅದಿತಿ ಕಶ್ಯಪರ ಮಗನಾಗಿ ದೇವರು ಹುಟ್ಟಿದರು. ದೇವರು ಹೇಗೆ ಹುಟ್ಟುತ್ತಾನೆ ಅಂತ ಗೊತ್ತಾಗೋದಿಲ್ಲ, ಹೇಗೆ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ. ಅವನು ಬಂದದ್ದು ಹೇಗೆ? ಒಬ್ಬ ಸಣ್ಣ ಹುಡುಗನಾಗಿ. ಅದಿತಿಯನ್ನೋಳು ಪಯೋವ್ರತವನ್ನು ಮಾಡಿದ್ಲು, ಕಶ್ಯಪನ ಮನೆಯಲ್ಲಿ ಉದಿಸಿದ. ಬಾಲವಟು, ಇನ್ನೂ ಸಣ್ಣ ಹುಡುಗ. ಬಲಿಯ 100ನೇ ಯಾಗದಲ್ಲಿ ದಾನವೇ ಪ್ರಧಾನ ಅಲ್ಲ, ದಾನ ಕೊಡ್ತಾ ಇದ್ದಾನೆ. ಏನು ಬೇಕಾದರೂ ತಗೊಂಡೋಗಿ ಅಂತೇಳಿ ದಾನ ಮಾಡ್ತಾ ಇದ್ದಾನೆ ಬಲಿ. ಅಂದರೆ ಅತಿದಾನದಿಂದ ಬಲಿರ್ನಷ್ಟ. ಅತಿಯಾದದ್ದನ್ನು ಮಾಡಲಿಕ್ಕೆ ಹೋದರೆ ನಷ್ಟ ಆಗ್ತದೆ ಎನ್ನುವುದಕ್ಕೆ ಅದೊಂದು ಉದಾಹರಣೆಯೂ ಕೂಡ ಇದೆ. ಅತಿಮೋಹ ರಾವಣೋ ಹತಃ. ಅತಿಮೋಹದಿಂದ ರಾವಣ ಸತ್ತ. ಅಷ್ಟು ವಿಜೃಂಭಣೆ ಇದ್ದರೂ ಕೂಡ ಮೋಹದಿಂದ ರಾವಣ ಸತ್ತ, ಸೀತೆಯ ಮೇಲಿನ ಮೋಹದಿಂದ. ಅತಿದಾನದಿಂದ ಬಲಿ ನಷ್ಟ ಆದ. ಹೇಗೆ ಕೇಳಿದರೆ, ಅಂತಹ ಬಲಿ ಒಬ್ಬ ಬ್ರಾಹ್ಮಣ ಹುಡುಗ ಬಂದು ಸಣ್ಣ ಸಣ್ಣ ಹೆಜ್ಜೆಯನ್ನು ಇಟ್ಕೊಂಡು ಬಂದಾಗ ಏನು ಬೇಕು ಕೊಡ್ತೇನೆ ಅಂತ ಹೇಳಿದ. 3 ಅಡಿಯ ಹೆಜ್ಜೆಯನ್ನು ಕೊಡು ಅಂತ ಹೇಳಿದ. 3 ಅಡಿ ಅಲ್ವಾ ಅಂತೇಳಿ ಕೊಡ್ಲಿಕ್ಕೆ ಹೊರಟಾಗ ಬಲಿ ಅವನನ್ನು ಗುರುತಿಸಲೇ ಇಲ್ಲ ಇಂಥವನು ಅಂತ. ಶುಕ್ರಾಚಾರ್ಯರು ತಡೆದರೂ ಕೂಡ ಅವನು ಕೊಟ್ಟೇ ಕೊಡ್ತೇನೆ ಅಂತ ಹೇಳಿದ. ವಾಮನ ತ್ರಿವಿಕ್ರಮನಾಗಿ ಬೆಳೆದ. ದೇವರು ಯಾವ ಆಕಾರದಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ತ್ರಿವಿಕ್ರಮನಾಗಿ ಬೆಳೆದ ಮೇಲೆ ಬಲಿಯನ್ನು ಒಂದು ಭೂಮಿ ಮೇಲಿಟ್ಟ, ಒಂದು ಆಕಾಶ ಮೇಲಿಟ್ಟ, ಇನ್ನೊಂದು ಎಲ್ಲಿ ಇಡ್ಲಿಕ್ಕೆ ಹೇಳಿದ, ತಲೆ ಮೇಲಿಟ್ಟ, ಬಲಿಯ ತಲೆ ಮೇಲೆ. ಭಗವಂತ ಸೇವಕನಾಗ್ತಾನೆ ಎನ್ನುವಂಥದ್ದು ಈ ಕಥೆಯಲ್ಲೇ ಬರ್ತದೆ ನೋಡಿ. ಆಮೇಲೆ ಬಲಿ ಬೇಡಿಕೊಂಡ, ಹಾಗಾದರೆ ನನಗೊಂದು ಆಸೆ ಇದೆ, ಒಂದು 3 ದಿವಸ ಆದರೂ ಇಲ್ಲಿ ಬಂದು ಹೋಗಬೇಕು ನಾನು ಇರುವಂಥ ಜಾಗಕ್ಕೆ ಅಂತ ಹೇಳಿದಾಗ, ಆಯಿತು 3 ದಿವಸ ನೀನು ಮೇಲೆ ಬಂದು ಹೋಗ್ಬೋದು ಅಂತೇಳಿ ಅನುಗ್ರಹ ಮಾಡ್ತಾನೆ. ಅದೇ ಈ ದೀಪಾವಳಿಯ ಸಂದರ್ಭದಲ್ಲಿ. ಕೊನೆಗೆ ಬಲಿಯ ಅಪೇಕ್ಷೆ, ನೀನು ನನ್ನ ಮನೆಯನ್ನು ಕಾಯಬೇಕು ಅಂತ. ಭಗವಂತ ಯಾರ ಮನೆಯನ್ನು ಕಾಯ್ತಾ ಇರ್ತಾನೋ ಅವರಿಗೆ ಯಾವತ್ತೂ ನಷ್ಟ ಆಗೋದಿಲ್ಲ, ಯಾವತ್ತೂ ಕಷ್ಟ ಬರುವುದಿಲ್ಲ. ಆದರೆ ಆ ಭಗವಂತನನ್ನು ಇಟ್ಟುಕೊಳ್ಳುವಂಥ ಯೋಗ್ಯತೆ ನಮ್ಮಲ್ಲಿರಬೇಕು ಅಷ್ಟೇ. ಬಲಿ ಅಷ್ಟು ದಾನ ಮಾಡಿದ್ರಿಂದ, ಒಂದು ವೇಳೆ ದಾನ ಮಾಡದೇ ಹೋದರೆ ಬಲಿಯನ್ನು ಸಂಹರಿಸ್ಬೋದಿತ್ತು, ಆದರೆ ಸಂಹರಿಸಲಿಲ್ಲ. ಅವನು ಬಲಿಯನ್ನು ಪಾತಾಳಕ್ಕೆ ತಳ್ಳಿದ ಅಷ್ಟೇ. ಆದರೆ ಅವನ ಮನೆಯ ಬಾಗಿಲ ಸೇವಕನಾಗಿ ವಿಷ್ಣು ಉಳಿದ. ಇದರಿಂದ ನಮಗೆ ಸಿಗುವಂಥ ತತ್ವ ಏನು? ದೇವರನ್ನು ನಾವು ಅವನು ಹೇಳಿದ ಹಾಗೆ ಕೇಳ್ತಾ ಹೋದರೆ ದೇವರೂ ನಮ್ಮ ಸೇವಕನಾಗ್ತಾನೆ. ಇಲ್ಲಿ ಸೇವಕ ಸೇವ್ಯ ಎನ್ನುವಂತಹ ಭಾವನೆ ಬರುವುದೇ ಇಲ್ಲ ಎನ್ನುವಂಥದ್ದು. ಹಾಗಾಗಿ ಈ ದೀಪಾವಳಿ ಎನ್ನುವಂಥದ್ದು ಅತ್ಯಂತ ಅದ್ಭುತವಾದದ್ದು. ಇನ್ನೊಂದು ಘಟನೆ, ರಾಮಾಯಣದಲ್ಲಿ ರಾಮ ರಾವಣನನ್ನು ಕೊಲ್ತಾನೆ. ಕೊಂದದ್ದು ವಿಜಯದಶಮಿ ದಿವಸ. ವಿಜಯದಶಮಿ ದಿವಸ ರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಬರ್ತಾನೆ. ಆ ದಿವಸ ಅಯೋಧ್ಯೆಗೆ ಬರುವುದಿಲ್ಲ, ಪುಷ್ಪಕ ವಿಮಾನದಲ್ಲಿ ನಂದಿಗ್ರಾಮಕ್ಕೆ ಬರ್ತಾನೆ. ಅಲ್ಲಿಗೆ ಬಂದಂತಹ ರಾಮ ಕೊನೆಗೆ ಅಯೋಧ್ಯೆಯನ್ನು ಪ್ರವೇಶಿಸಿದ್ದು ದೀಪಾವಳಿಯ ಸಂದರ್ಭದಲ್ಲಿ. ಅಯೋಧ್ಯೆಯ ನಿನ್ನೆಯೂ ಕೂಡ ದೀಪಾಲಂಕೃತಗೊಂಡಿದೆ, ಇವತ್ತು ಕೂಡ ದೀಪಾಲಂಕೃತಗೊಂಡಿದೆ. ರಾಮ ಬರ್ತಾನೆ ಅಲ್ಲಿ ಇನ್ನು ಕೆಲವೇ ದಿವಸದಲ್ಲಿ. ಅದೇ ರಾಮ ಆಗ ಬಂದಾಗ ಇಡೀ ಅಯೋಧ್ಯೆಯು ಅಲಂಕೃತವಾಗಿತ್ತಂತೆ. ಅಂದರೆ ಆ ಸಾಂಕೇತಿಕವಾಗಿಯೂ ಕೂಡ ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ಇನ್ನೊಂದು ಕಥೆ ಇದೆ. ಈಗ ತಾನೇ ಪಿತೃಪಕ್ಷ ಮುಗಿದಿದೆ. ಪಿತೃಗಳನ್ನೆಲ್ಲ ನಾವು ಕರೆದಾಯಿತು. ಪಿತೃಗಳನ್ನೆಲ್ಲ ಕರೆದು ಅವರನ್ನು ಕಳಿಸಬೇಕಾದ್ರೆ ಅವರಿಗೆ ಆಕಾಶದಲ್ಲಿ ದಾರಿ ಕಾಣಿಸ್ಲಿಕ್ಕೆ ಆಕಾಶ ಬುಟ್ಟಿಯನ್ನು ಕಟ್ಟುವಂತೆ. ಆಕಾಶದಲ್ಲಿ ಪಿತೃಗಳಿಗೆ ದಾರಿ ಕಾಣಲಿ, ಸಾಂಕೇತಿಕ ಎಲ್ಲವೂ ಕೂಡ. ಜಗತ್ತಿನಲ್ಲಿರುವಂತಹ ಕತ್ತಲೆಯನ್ನು ನಿವಾರಿಸುವಂತಹ, ಬೆಳಕನ್ನು ಜನರಿಗೆ ಕೊಡುವಂತಹ ಸಾಂಕೇತಿಕವಾದಂತಹ ಹಬ್ಬ ಪುರಾಣ ಇತಿಹಾಸಗಳನ್ನು ಇಟ್ಟುಕೊಂಡದ್ದು. ನಮ್ಮ ಸಂಸ್ಕೃತಿಯಲ್ಲಿ ಒಂದೂ ಕೂಡ ಒಂದು ಪದ್ಧತಿಯು ಅವೈಜ್ಞಾನಿಕವಾದದ್ದಿಲ್ಲ. ಮನೆ ಎದುರಿಗೆ ತುಳಸಿ ಕಟ್ಟೆಯನ್ನು ಇಡ್ತೇವೆ. ಯಾಕೆ ಇಡ್ತೇವೆ?
ಊರಿಗೆ ಒಂದು ಅಶ್ವತ್ಥ ಕಟ್ಟೆ ಇರ್ತದೆ, ಎರಡರ ಗುಣವೂ ಒಂದೇ, ಆಮ್ಲಜನಕವನ್ನು ಕೊಡ್ತದೆ. ಆ ಆಮ್ಲಜನಕ ಮನೆಗೊಂದು ತುಳಸಿ ಕಟ್ಟೆ ಇದ್ದರೆ ಮನೆಯವರಿಗೆ ಸಾಕು ಆ ಆಮ್ಲಜನಕ. ಪ್ರತಿಯೊಂದು ಅಂಶವೂ ಕೂಡ ನಮ್ಮ ಆಚರಣೆಯಲ್ಲಿ ಅತ್ಯಂತ ಪೂರಕವಾದದ್ದು. ಹೆಂಗಸರಿಗೆ ವಿಶೇಷವಾಗಿ ತಿಲಕ ಇಡ್ತೇವೆ, ನಾವು ಕೂಡ ಇಡ್ತೇವೆ. ಯಾಕೆ ಹೇಳಿದರೆ ಇಲ್ಲಿ ಎರಡು ನಾಡಿಗಳು ಸಂಗಮಿಸುವಂಥ ಒಂದು ಜಾಗ, ಆಜ್ಞಾಚಕ್ರ ಇರುವಂಥ ಜಾಗ. ಹೆಂಗಸರಿಗೆ ಮಂತ್ರಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಮನೆಯ ವ್ಯವಹಾರಗಳೆಲ್ಲ ಸರಿ ನಡಿಬೇಕು ಅಂತೇಳಿ. ಆದರೆ ಗೃಹಿಣಿ ಗ್ರಹ ಮುಚ್ಯತೆ, ಯಾವ ಮನೆಯಲ್ಲಿ ಗೃಹಿಣಿ ಸರಿಯಾಗಿದ್ದಾಳೋ ಆ ಮನೆ ನಿಜವಾಗಿ ಗ್ರಹ ಅಂತೇಳಿ. ಅಲ್ಲದೆ ಹೋದರೆ ಅದೊಂದು ಕಟ್ಟಡ ಅಷ್ಟೇ. ಹಾಗಾದರೆ ಅವಳಿಗೆ ಒಳ್ಳೆಯ ಸ್ಫುರಣೆ ಆದರೆ ಇಡೀ ಮನೆ ಒಳ್ಳೆಯದಾಗ್ತದೆ. ಹಾಗಾಗಿ ನಮ್ಮ ಸಂಸ್ಕಾರದಲ್ಲಿರುವಂಥ ಕೈ ಬಳೆ ತೊಡುವುದಿರ್ಬೋದು, ಪ್ರತಿಯೊಂದು ಯಾವುದನ್ನು ಹೇಳಲಿಕ್ಕೆ ಹೋದರೆ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಚಿಂತಿಸಿ ಧರ್ಮದ ಟಚ್ಚನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬಿಡಬಾರದು ಎನ್ನುವಂತಹ ಆಶಯದೊಂದಿಗೆ ನಾನೊಂದು ಘೋಷಣೆಯನ್ನು ಮಾಡ್ತೇನೆ ಸರ್. ಗುರುಪ್ರಸಾದ್ ಹೊಳ್ರು ಹಾಗೂ ಅಮರಕೋಟೆಯವರ ತುಂಬ ಬೆಂಬಲ ಇದೆ ನಮಗೆ, ನಾವೇನಾದರೂ ಮಾಡಬೇಕು ಅಂತೇಳಿ. ಹಾಗಾದರೆ ಒಂದು ಭಗವದ್ಗೀತಾ ಅಭಿಯಾನವನ್ನು ಮಾಡೋಣ ಇಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ. ಯಾಕೆಂದರೆ ಕೃಷ್ಣ ಎಲ್ಲವೂ ಕೂಡ ಯೋಗಾಚಾರ್ಯ, ಏನೆಲ್ಲ ಕೇಳಿದರೆ ಏನೂ ಹೇಳಲಿಕ್ಕಾಗೋದಿಲ್ಲ. ಅಂತಹ ಕೃಷ್ಣನ ಸಾನ್ನಿಧ್ಯದಲ್ಲಿ, ಪವಿತ್ರ ಸಾನ್ನಿಧ್ಯದಲ್ಲಿ ಒಂದು ಭಗವದ್ಗೀತಾ ಅಭಿಯಾನವನ್ನು ಮಾಡೋಣ ಅಂಥೇಳಿ ಮಾತಾಡ್ಕೊಂಡಿದ್ದೇವೆ. ಡಿಸೆಂಬರ್ 7ರಿಂದ 12ರವರೆಗೆ ನಿತ್ಯವೂ ಉಪನ್ಯಾಸ, ನಿತ್ಯವೂ ಗೀತೆಯ ಪಾರಾಯಣವನ್ನು ನಾವು ಹೇಳಿಕೊಡ್ತೇವೆ. ಡಿಸೆಂಬರ್ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ. ಅಂದರೆ ಆ ಸತ್ಸಂಗವನ್ನು ನಿರಂತರವಾಗಿ ಮುಂದುವರಿಸುವ ಅಂತೇಳಿ. ಆರಂಭದಲ್ಲಿ ಏನಾಗ್ತದೆ ಅಂತ ನೋಡೋಣ. ಆದರೆ ತುಂಬ ಜನರು ಆಸಕ್ತರು ಬಂದರೆ ನಾವು ಕಂಟಿನ್ಯೂ ಆಗಿ ಅದನ್ನು ಮಾಡಿ ನಮ್ಮದಾದಂಥ ಸಂಸ್ಕೃತಿ. ಈ ವರ್ಷ ನಾವು ಭಗವದ್ಗೀತೆಯನ್ನು ತೆಗೆದುಕೊಳ್ಬೋದು, ಮುಂದಿನ ವರ್ಷ ರಾಮಾಯಣ ತೆಗೆದುಕೊಳ್ಬೋದು, ಮತ್ತು ಮಹಾಭಾರತ ತೆಗೆದುಕೊಳ್ಬೋದು. ನಮ್ಮ ಜೀವಮಾನ ಸಾಕಾಗದೇ ಹೋದಷ್ಟು ಉಂಟು ನಮ್ಮವ್ರು ಕೊಟ್ಟದ್ದು. ಹಾಗಾದರೆ ಅದನ್ನು ನಾವು ನಿರಂತರವಾಗಿ ಒಂದು ಕೃಷ್ಣನ ಪಾವನ ಸಾನ್ನಿಧ್ಯದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ನಮ್ಮೊಂದಿಗೆ ಬನ್ನಿ, ನಾವೆಲ್ಲ ಸೇರಿ ಕಲಿಯೋಣ. ನಾವು ಕಲಿಸೋರಲ್ಲ, ಉಪನ್ಯಾಸ ಮಾಡುವವರು ಅಲ್ಲ, ನಾವೆಲ್ಲ ಸೇರಿ ಕಲಿತು ಕೃಷ್ಣನ ಭಜನೆಯನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶವನ್ನು ಒದಗಿಸಿದಂತಹ ಮಹನೀಯರಿಗೆ ಧನ್ಯವಾದವನ್ನು ಒಪ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸುಂದರವಾಗಿರ್ತಕ್ಕಂತಹ ನಮ್ಮ ಕಲ್ಪನೆಗಳನ್ನು ಹಾಗೂ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಹಾಗೂ ದೀಪಾವಳಿಯ ವೈಶಿಷ್ಟ್ಯತೆಗಳೇನೆಂಬುದನ್ನು ಅಚ್ಚುಕಟ್ಟಾಗಿ ಬಿಡಿಬಿಡಿಯಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವಂತೆ ಮಾತನಾಡಿದಂತಹ ನಮ್ಮ ವೆಂಕಟರಮಣ ಕೆರೆಗದ್ದೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದ ನಂತರ ಈ ದೇವಸ್ಥಾನದಲ್ಲಿ ದೀಪಾಲಂಕೃತಗೊಳ್ಳಲಿದೆ, ವಿಶೇಷವಾದಂಥ ಪೂಜೆ ಸಲ್ಲಿಕೆ ಆಗಲಿದೆ. ಅದರಿಂದ ಬಂದಿರತಕ್ಕಂಥ ಎಲ್ಲರೂ ಕೆಲವೇ ಕ್ಷಣಗಳವರೆಗೆ ನೀವು ನಿಂತು ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಜೊತೆ ಸಹಕರಿಸಬೇಕು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ದೀಪ ಹಚ್ಚುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೂ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ವಿಶೇಷತೆಗಳಲ್ಲಿ ಮತ್ತೊಂದು ಮೆರಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಬಾಲ ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯಕ್ರಮ ಇದೆ. ಈ ಒಂದು ಬಾಲ ಪ್ರತಿಭೆಯನ್ನು ಕುಮಾರಿ ಆದ್ಯ ವಿ ಕೋಟ್ಯನ್ರವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಕುಮಾರಿ ಆದ್ಯ ವಿ ಕೋಟ್ಯನ್, ಎಲ್ಲರೂ ಚಪ್ಪಳೆಯನ್ನು ಕೊಡಬೇಕು. ಬಾಲ ಪ್ರತಿಭೆ ಇದು ಒಂದು ಆಯಾಮಗಳಲ್ಲಿ ಒಂದು ಬಾಲ ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯ ಜವಣೀರ್ ಬೆದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರಿಂದ ವತಿಯಿಂದ ನಡೀತಾ ಇದೆ. ಕುಮಾರಿ ಆದ್ಯ ವಿ ಕೋಟ್ಯನ್, ಮೂಡಬಿದ್ರೆಯ ಶ್ರೀ ವಿಠಲ್ ಅಮೀನ್ ರಂಜಿತಾ ದಂಪತಿಯ ದ್ವಿತೀಯ ಪುತ್ರಿ. 2022-23ನೇ ಸಾಲಿನ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 11 ಸ್ಪರ್ಧೆಗಳಲ್ಲಿ ಭಾಗವಹಿಸಿ 11 ಸ್ಪರ್ಧೆಗಳಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ನವರಾತ್ರಿ ಸಂದರ್ಭದಲ್ಲಿ ಮೂಡಬಿದ್ರೆ ವಲಯದ 3 ದೇಗುಲಗಳಲ್ಲಿ ನಡೆದ ಮುದ್ದು ಶಾರದೆ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ರೋಟರಿ ಶಾಲೆಯ UKG ವಿಭಾಗದ ವಿದ್ಯಾರ್ಥಿನಿ. ಇವರ ಪ್ರತಿಭೆಯನ್ನು ಗುರುತಿಸಿ ಈ ವರ್ಷದ ಜವಣೀರ್ ಬೆದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಇದರಿಂದ ಗೌರವವಾಗಿ ಸನ್ಮಾನವನ್ನು ಏರ್ಪಡಿಸ್ತಾ ಇದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು. ಈ ಬಾಲ ಪ್ರತಿಭೆ ಮತ್ತಷ್ಟು ದಿನಗಳಲ್ಲಿ ತನ್ನ ಪ್ರತಿಭೆ ಮುಖಾಂತರ ದೇಶದಾದ್ಯಂತ ಹೆಸರನ್ನು ಗಳಿಸಲಿ, ಅದ್ಭುತವಾದಂಥ ಕೀರ್ತಿ ಯಶಸ್ಸುಗಳು ಈ ಒಂದು ಬಾಲ ಪ್ರತಿಭೆಗೆ ಸಿಗಲಿ ಎಂಬುದನ್ನು ಈ ಒಂದು ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಈ ಒಂದು ಸಭಾ ವೇದಿಕೆಯಲ್ಲಿ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಆ ಒಂದು ಮುದ್ದು ಕಂದಗೆ
ಗೌರವ ಸನ್ಮಾನ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕಿಚಿರಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಎಲ್ಲ ಗಣ್ಯರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಅಮರಕೋಟೆ ಮತ್ತು ಅವರ ತಂಡ ಜವನೇರ್ ಬೆದ್ರ ಅನೇಕ ವರ್ಷಗಳಿಂದ ಸಾಮಾಜಿಕವಾಗಿ ತೊಡಗಿಸಿಕೊಂಡು ತನ್ನ ಇತಿಮಿತಿಯೊಳಗೆ ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ಹೇಳುವುದನ್ನು ಮಾಡಿ ತೋರಿಸಿದಂಥ ಅಮರಕೋಟೆ ಮತ್ತು ಅವ್ರ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆ ಹೇಳಿ, ತಮ್ಮೆಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಹೇಳಿ, ತುಂಬ ಸಣ್ಣ ಸಣ್ಣ ಕಥೆಗಳ ಮೂಲಕ ದೀಪಾವಳಿ ಹಬ್ಬದ ಮಹತ್ವವನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ಡಿಸೆಂಬರ್ 6 ಅಥವಾ 7 ಅಂತ ಹೇಳಿದ್ರಿ. ಜನವರಿ 22ಕ್ಕೆ ದೇಶದಲ್ಲಿ ಒಂದು ದೊಡ್ಡ ಘಟನೆ ಆಗಲಿಕ್ಕಿದೆ. ನೀವೆಲ್ಲ ಮನಸ್ಸು ಮಾಡಿದರೆ ಈ ಡಿಸೆಂಬರ್ 6ಕ್ಕೆ ಪ್ರಾರಂಭ ಮಾಡಿಬಿಟ್ಟು ಜನವರಿ 22ರವರೆಗೆ ಬೇರೆ ಏನೂ ಆಗಿದ್ದರೆ ಮಕ್ಕಳನ್ನು ಸಂಜೆ ಒಟ್ಟು ಮಾಡಿ ಕತೆ ಹೇಳುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನಮ್ಮ ದೊಡ್ಡ ಕಲ್ಪನೆ ಇದೆ, ರಾಮತಾರಕ ಜಪದ ಯಜ್ಞ ಆಗಬೇಕು ಇಷ್ಟು ದಿನಗಳ ಕಾಲ ಅಂಥೇಳಿ. ದಯವಿಟ್ಟು ತಾವು ಅದನ್ನು ಆಯೋಜನೆ ಮಾಡಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಅಂಥೇಳಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೇನೆ. ಗುಡ್ದೀಪ ಸ್ಪರ್ಧೆ, ಬೆಳಕಿನ ಹಬ್ಬ ದೀಪಾವಳಿ. ಈ ಗೂಡಿನ ಒಳಗೊಂದು ದೀಪ ಇದೆಯಲ್ಲ, ಯಾಕೆ ಗೂಡುದೀಪ ಸ್ಪರ್ಧೆ ಅಂತ ಹೇಳಿದ್ರೆ, ನಾವು ಮರೆತು ಬಿಟ್ಟಿದ್ದೀವಿ ಇದು ಒಂದು ಗೂಡು, ಈ ಗೂಡಿನೊಳಗೊಂದು ದೀಪ ಇದೆ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳಿದ ಹಾಗೆಯೇ ಈ ಗೂಡಿನ ಒಳಗಿನ ದೀಪ ಯಾಕೋ ಮಸ್ಕಾಗಿಬಿಟ್ಟಿದೆ. ಮರೆತು ಬಿಟ್ಟಿದ್ದೀವಿ ಗೂಡಿನೊಳಗೆ ದೀಪ ಇದೆ ಅಂತ. ಅಮರಕೋಟೆಯವರು ಯಾಕೆ ಗೂಡುದೀಪ ಸ್ಪರ್ಧೆ ಮಾಡಿದರು ಅಂತ ಹೇಳಿದರೆ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಆತ್ಮ ಅಮರ ಅಂಥೇಳಿ, ಅದಕ್ಕೊಂದು ಭದ್ರವಾದ ಕೋಟೆ ಬೇಕಲ್ಲ. ಅಮರಕೋಟೆ ಅಂತ ಸುಮ್ಮನೆ ಹೆಸರಿಟ್ಟಲ್ಲ ಅವರಿಗೆ. ಅರ್ಥ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ. ನಾನು ಯೋಧನಾಗಿದ್ದವನು. ಕೋಟೆ ಭದ್ರವಾಗಿಲ್ಲದೆ ಇದ್ದರೆ ಒಳಗಿನ ಚೈತನ್ಯ, ಗೂಡಿನ ಒಳಗಿನ ದೀಪ ಅಮರ ಅಂತ ಗೊತ್ತಿಲ್ಲದೆ ಇದ್ದರೆ, ಮತ್ತು ಅವ್ರು ಹೇಳಿದ ಪರಂಪರೆಯ ಸತ್ಯದ ಅರಿವು ನಮಗಿಲ್ಲದೆ ಇದ್ದರೆ, ನಮ್ಮ ಕಣ್ಣ ಮುಂದೆ ನಡೆಯುತ್ತಿರುವಂಥ ಜಾಗತಿಕ ಘಟನೆಗಳನ್ನು ನೋಡಿದ್ರೆ ಯಾಕೆ ಗೂಡುದೀಪ ಬೇಕು ಅಂತ ನಮ್ಗೆ ಅರಿವಾಗತ್ತೆ. ಯಾಕೆ ಪರಂಪರೆಯ ಬೇರುಗಳೊಂದಿಗೆ ಜೋಡಿಸ್ಬೇಕು ಅಂತ ಅರಿವಾಗತ್ತೆ. ತುಳಸಿ ಓಝೋನ್ 3 ಡಿಪ್ಲಿಷನ್ ಆದರೆ, ಓಝೋನ್ ಹೋಲ್ ಆದರೆ ಏನಾಗ್ತದೆ ಅಂತ ಹೇಳೋದು ನಮ್ಗೆ ಗೊತ್ತಿದೆ. ಜಗತ್ತಿನಲ್ಲಿರುವಂಥ ಎಲ್ಲ ಗಿಡ ಮರಗಳಲ್ಲಿ 24 ಗಂಟೆ ಆಮ್ಲಜನಕ ಕೊಡುವಂಥ ಒಂದು ವೃಕ್ಷ ಇದ್ದರೆ ಅದು ಅಶ್ವತ್ಥ. ನಮ್ಮ ಹಿರಿಯರಿಗೆ ಅದರ ಜ್ಞಾನ ಇದ್ದಿರಲೇಬೇಕಲ್ವ, ಅದಕ್ಕಾಗಿ ಅದನ್ನು ವೃಕ್ಷರಾಜ ಅಂತ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಂಥ 100 ಸಂಗತಿಗಳು. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಇತ್ತೀಚೆಗೆ ಮಾತಾಡ್ತೇವೆ. ನಮ್ಮ ಆಯುರ್ವೇದದಲ್ಲಿ ಡಾಕ್ಟ್ರ್ ಇದ್ದಾರೆ ಯಾರಾದರೂ ಇಲ್ಲಿ? ಆಯುರ್ವೇದ ಡಾಕ್ಟ್ರು ಅವರು, ನೀವು ಆಯುರ್ವೇದ ಡಾಕ್ಟ್ರ್ ಅಲ್ವಾ? ಡಾಕ್ಟ್ರ್ ಇದೆ ಅಲ್ಲ, ಅವರು ಡೆಂಟಲ್ ಡಾಕ್ಟ್ರು, ಅವರಿಗೆ ಹೇಳ್ಕೊಟ್ಟಿರೋದಿಲ್ಲ. ಈ ಭಸ್ಮ ಎಲ್ಲ ಇದೆಯಲ್ಲ, ಚಿನ್ನ, ಬೆಳ್ಳಿ, ತಾಮ್ರ, ಇದರದ್ದು ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಪಾರ್ಟಿಕಲ್ಸ್ ಯೂಸ್ ಮಾಡಿದ್ರೆ ಅದ್ಭುತವಾದ ಪರಿಣಾಮ ಇದೆ. ನಮ್ಮಲ್ಲಿ ಅರುಣಾಚಲಂ ಅಂತ ಒಬ್ಬರು ಡಾಕ್ಟರ್ ಇದ್ದರು, ವೈಸ್ ಡೀನ್ ಆಗಿದ್ದರು ಮೆಡಿಕಲ್ ಕಾಲೇಜಲ್ಲಿ, ನೆನಪಿದೆಯಾ? ನಾನು ನಿಮ್ಮಲ್ಲಿ ಓಪನ್ ಆಗಿ ಹೇಳ್ತೀನಿ, MBBS MD ಮಾಡಿದಂಥ ಡಾಕ್ಟ್ರು ಅವರು. HIV ದೊಡ್ಡ ಸಮಸ್ಯೆ ಇತ್ತು ಆ ಟೈಮಲ್ಲಿ, ಮಾತಾಡ್ತಾ ಇದ್ರು ಎಲ್ಲರೂ ಕೂಡ. ನಮ್ಮ ಆಸ್ಪತ್ರೆಯಲ್ಲಿ 40 ಜನ ಪೇಷಂಟ್ಸಿಗೆ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸನ್ನು ಓರಲ್ ಸಪ್ಲಿಮೆಂಟ್ ಆಗಿ ಕೊಟ್ಟು HIV ಆ ಸಿಂಪ್ಟಮ್ಸ್ ಇಲ್ಲ ಆಗಿತ್ತು ಕಂಪ್ಲೀಟಾಗಿ. ನಮ್ಮ ಹಿರಿಯರಿಗೆ ಗೊತ್ತಿರಲಿಲ್ವಾ? ಇಂಗ್ಲೀಷಲ್ಲಿ ಒಂದು ಮಾತಿದೆ, ಬಿ ರೂಟೆಡ್ ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ವಿಂಗ್ಸ್ ಅಂಥೇಳಿ. ನಮ್ಮ ಪರಂಪರೆಯ ಬೇರುಗಳೊಂದಿಗೆ ನಮ್ಮ ಸಂಬಂಧವನ್ನು ಬೆಳೆಸುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಈ ಗೂಡುದೀಪ ಸ್ಪರ್ಧೆ ಇರ್ಬೋದು, ದೀಪಾವಳಿ ಹಬ್ಬದ ಆಚರಣೆ ಇರ್ಬೋದು,
ಅಥವಾ ನಾವು ಧಾರ್ಮಿಕವಾಗಿ ಮಾಡುವಂಥ ಯಾವುದೇ ಸಂಗತಿಗಳು, ಅಂಗಳಕ್ಕೆಲ್ಲ ಈಗ ಸಿಮೆಂಟ್ ಬಂದುಬಿಟ್ಟಿದೆ, ಇಂಟರ್ಲಾಕಿಂಗ್ ಬ್ರಿಕ್ ಬಂದುಬಿಟ್ಟಿದೆ ಅಲ್ವಾ, ಚೆನ್ನಾಗಿ ಕಾಣಬೇಕು ಅಂತ ಮಾಡ್ತೇವೆ. ಅದರಿಂದ ಮನೆ ಒಳಗೆ ಒಂದಷ್ಟು ರೇಡಿಯೇಷನ್ ಬರ್ತದೆ ಹೊರತು ಲಾಭ ಆಗೋದಿಲ್ಲ. ಆದರೆ ಅದೇ ನಮ್ಮ ಹಿರಿಯರು ಸಗಣಿ ಸಾರಿಸ್ತಾ ಇದ್ದರು ಅಂಗಳಕ್ಕೆ. ನಮ್ಮ ತಾಯಂದ್ರೀಗ ಆ ಫ್ಲೋರಲ್ ಪ್ಯಾಟರ್ನೆಲ್ಲ ರಂಗೋಲಿ ಹಾಕ್ತಾರೆ, ಚೆನ್ನಾಗಿ ಸಾಗಿದೆ, ಹೀಗೆ ಎಳೆದು ಬಿಟ್ಟರೆ ಬಂದುಬಿಡುತ್ತೆ. ಆದರೆ ಹಿಂದೆ ಈ ರೀತಿಯ ರಂಗೋಲಿ ಹಾಕ್ತಿರಲಿಲ್ಲ, ಬೇರೆ ರಂಗೋಲಿ ಹಾಕ್ತಾಯಿದ್ರು. ನೋಡಿದ್ದೀರಾ, ವೇದಿಕ್ ಮ್ಯಾಥಮ್ಯಾಟಿಕ್ಸಲ್ಲಿ ಆ ಜಿಯೋಗ್ರಾಫಿಕಲ್ ಪ್ಯಾಟರ್ನ್ ಇತ್ತಲ್ಲ, ಜಿಯೋಮೆಟ್ರಿಕಲ್ ಪ್ಯಾಟರ್ನ್, ಅದು ಯಂತ್ರ. ಅದು ವೇದಿಕ್ ಮ್ಯಾಥಮ್ಯಾಟಿಕ್ಸ್ನ ಮೂಲಕ ಹೇಗೆ ಸೌರಶಕ್ತಿಯನ್ನು ಹೀರಿಕೊಳ್ಳಿಕ್ಕೆ ಸಾಧ್ಯ ಇದೆ, ಅದರಲ್ಲಿರುವಂಥ ವಿಕಿರಣಕ್ಕೆ ಕಾರಣವಾಗುವಂಥ ಅಂಶಗಳನ್ನು ಹೇಗೆ ಸಗಣಿ ಹೀರಿಕೊಳ್ಳುತ್ತೆ. ನಮಗಿದು ಅರ್ಥ ಆಗಬೇಕಾದ್ರೆ ಅಬ್ದುಲ್ ಕಲಾಂ ಅವರು ಪೋಖ್ರಾನ್ನಲ್ಲಿ ಅಣುಸ್ಫೋಟ ಮಾಡಲಿಕ್ಕಿಂತ ಮುಂಚೆ ನಾನಲ್ಲಿ ಕೆಲಸ ಮಾಡಿದ್ದೀನಿ ಪೋಖ್ರಾನಲ್ಲಿ, ನಂಗೆ ಗೊತ್ತಿದೆ. ಅಲ್ಲಿ ಆ ಅಣುಸ್ಫೋಟ ಆಗುವ ಜಾಗದ ಮೇಲೆ ತಿಂಗಳುಗಟ್ಟಲೆ ಸಗಣಿನ ಶೇಖರಣೆ ಮಾಡಿದರು. ಹಳ್ಳಿಯವರಿಗೆಲ್ಲ ಕೂತಲ್ಲ, ಏನಪ್ಪ ಏನಾಗ್ತಾ ಇದ್ದಿಲ್ಲ, ಸಗಣಿ ಯಾಕೆ ಶೇಖರಣೆ ಮಾಡ್ತಾರೆ ಅಂತ. ಆ ಸಗಣಿ ಶೇಖರಣೆ ಮಾಡಿದ್ರಿಂದ ಅಂತರಿಕ್ಷದಲ್ಲಿ ಏನು ಸ್ಪೈ ಸೆಟ್ಲೈಟ್ ಅಂತ ಹೇಳ್ತೀವಿ, ಅಮೆರಿಕದ ಸ್ಪೈ ಸೆಟ್ಲೈಟ್ ಜಗತ್ತಿನಾದ್ಯಂತ ಏನೆಲ್ಲ ಆಗುತ್ತೆ ನೋಡಲಿಕ್ಕೆ ಅವರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ, ಭಾರತ ದೇಶ ಅಣುಸ್ಫೋಟ ಮಾಡಿ ಜಗತ್ತಿಗೆ ಹೇಳುವುದರವರೆಗೆ ಅಮೆರಿಕದಂಥ ಒಂದು ಪ್ರಬಲ ರಾಷ್ಟ್ರಕ್ಕೂ ಗೊತ್ತಾಗಿಲ್ಲ. ಅಂತಹ ಅದ್ಭುತವಾದ ಶಕ್ತಿ ಸಗಣಿಯಲ್ಲಿದೆ ಅಂತ ಹೇಳೋದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ನಾನು ಇವರ ಕಥೆ ಕೇಳುವಾಗೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಎಷ್ಟೊಂದು ಅದ್ಭುತವಾದ ವೈಜ್ಞಾನಿಕವಾದ ಸಂಗತಿಗಳು ನಮ್ಮ ಪರಂಪರೆಯ ಸರಳ ಆಚರಣೆಗಳಲ್ಲಿದೆ. ಯಾಕೆ ಮರೆತು ಬಿಟ್ಟು ಅಂತ ಹೇಳಲಿಕ್ಕೂ ಒಂದು ಸಣ್ಣ ಸಂದೇಶ ಕೊಡ್ತೀನಿ ನೋಡಿ. ಜಾರ್ಬಂಡಿ ಆಟ ಆಡಿದ್ದೀವಲ್ಲ ಎಲ್ಲರೂ, ಆಡಿದ್ದೀವಲ್ಲ. ಚಡ್ಡಿ ಹರಿದೋಗಿತ್ತು, ಯಾಕಂದರೆ ಈಗ ನನಗೆ ಸಿಮೆಂಟಿನ ಸ್ಲೆಜ್ ಬಂದಿರಲಿಲ್ಲ, ಎಲ್ಲ ಸಿಮೆಂಟಿದ್ದು ಸ್ಟೀಲಿದ್ದು ಬಂದಿಲ್ಲ, ಸಿಮೆಂಟ್ ಇದ್ದಿತ್ತು, ಹರಿದು ಹೋಗ್ತಿತ್ತು. ಜಾರ್ಬಂಡಿ ಆಟ ಆಡಿದವ್ರಿಗೆ ಗೊತ್ತಿದೆ. ಏನು ಸಂದೇಶ? ಆಧುನಿಕತೆಯ ಮರಳಿನಲ್ಲಿ ಅಥವಾ ಹುಚ್ಚಿನಲ್ಲಿ ಬದುಕಿನ ಈ ಒಂದು ಪಯಣದಲ್ಲಿ ಜಾರ್ತಾ ಇದ್ದೇವೆ ನಾವು. ಜಾರ್ತಾ ಇರುವಾಗ ಹಿಂದ್ಗಡೆ ಚಡ್ಡಿ ಹರಿದು ಹೋಗ್ತಿರೋದು ಗೊತ್ತಾಗ್ತಿಲ್ಲ ನಮಗೆ. ಸತ್ಯ ಹೇಳ್ತಾ ಇದ್ದೀನಿ ನಾನು. ಯಾವುದೋ ಒಂದು ವ್ಯಾಮೋಹಕ್ಕೆ ಒಳಗಾಗಿದ್ದೀವಿ. ಮೋಹ ಒಳ್ಳೆಯದು, ವ್ಯಾಮೋಹ ತುಂಬ ಕೆಟ್ಟದು ಅಂತ ವೆಂಕಟಂಭಟ್ ಹೇಳ್ತಾರೆ, ಕೇಳಿದರೆ. ಅರ್ಜುನಿಗೆ ವ್ಯಾಮೋಹ ಬಂದುಬಿಟ್ಟಿತ್ತಲ್ವ. ಮತ್ತು ಕೃಷ್ಣ 700 ಶ್ಲೋಕ ಇರುವಂಥ ಮಹಾಭಾರತವನ್ನು ಯುದ್ಧ ಭೂಮಿಯಲ್ಲಿ ಅವನು ಹೇಳಬೇಕಾಯಿತು. ಯೋಗ ಕರ್ಮಸು ಕೌಶಲ್ಯಂ ಅಂತ ಭಾಳ ಸುಂದರವಾದ ಮಾತು ಹೇಳಿದ್ರು. ನಮಗೆ ಇದರ ಅರಿವಿದೆಯಾ? ನಾವು ಇವತ್ತು ಯಾವುದನ್ನು ಆಧುನಿಕತೆ ಅಂತ ಒಪ್ಪಿಕೊಂಡು ಅದರ ಹಿಂದೆ ಹೋಗ್ತಾ ಇದ್ದೀವಲ್ಲ, ಏನು ಪರಿಣಾಮ ಆಗ್ಬೋದು? ಯೋಧನಾಗಿ ಒಂದು ಕೊನೆಯ ಮಾತು ಹೇಳಿ ಮಾತು ಮುಗಿಸ್ತೇನೆ. ಗೂಡಿನ ಒಳಗಿನ ದೀಪ ಪ್ರಜ್ವಲಿಸುವಂತೆ ಮಾಡಬೇಕು ನಾವು ಅಂತ ಹೇಳಿದೆ ನಾನು. ಅದು ಪ್ರಜ್ವಲಿಸುವಂತಾಗಬೇಕಾದ್ರೆ ನಮ್ಮ ಪರಂಪರೆಯ ಅದ್ಭುತವಾದ ಜ್ಞಾನ ಭಂಡಾರ ನಮ್ಮದಾಗಬೇಕು, ಗೊತ್ತಾಗಬೇಕು ನಮಗೆ ಏನಿದು ಅಂತ ಹೇಳಿಕೊಂಡು. ಅದಾಗದೇ ಇದ್ದರೆ ಇವತ್ತು ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕಾರು, ನನ್ನ ಬಂಗ್ಲೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೊರಟಿದ್ದೀವಲ್ಲ, ಇದೇ ಜೀವನ ಅಂತ ಹೊರಟಿದ್ದೀವಲ್ಲ. ಯುಕ್ರೇನ್ನಲ್ಲಿ ಉಂಟಾ ಹೆಂಡತಿ, ಮಕ್ಕಳು, ಸಂಸಾರ, ಮನೆ, ಬ್ಯಾಂಕ್ ಬ್ಯಾಲೆನ್ಸು, ಕಾರು, ಶಿಕ್ಷಣ ಇದೆಯಾ? ಏನಾದರೂ ಉಳಿದಿದೆಯಾ? ಗಾಜಾಪಟ್ಟಿಲಿ ಏನಾಗ್ತಾ ಇದೆ? ನಾವು ಬಹಳ ದೂರ ಇಲ್ಲ. ನಮ್ಮ ಪರಂಪರೆಯ ಬೇರುಗಳಿಂದ ಕಳಚಿಕೊಳ್ತಾ ಇದ್ದೀವಿ. ನಮ್ಮ ಪರಂಪರೆಯ ಅದ್ಭುತವಾದ ಸಂಗತಿಗಳ ಬಗ್ಗೆ ತೀರಾ ಅಸಡ್ಡೆ ಇದೆ, ವಿಸ್ಮೃತಿ ಇದೆ. ಹೊಂಚು ಹಾಕ್ತಾ ಇದ್ದಾರೆ ಸುತ್ತಿಂದ. ಮತ್ತು ಅದಕ್ಕೆ ಅವಕಾಶ ಕೊಡುವಂಥ ಒಂದು ವರ್ಗ ನಿರ್ಮಾಣ ಆಗ್ತಾ ಇದೆ ಈ ದೇಶದಲ್ಲಿ. ಇಲ್ಲಿ ಕೂತ್ಕೊಂಡು ಭಗವಂತನ ಸನ್ನಿಧಾನದಲ್ಲಿ ಗೋಪಾಲಕೃಷ್ಣನ ಅನುಗ್ರಹ ಪ್ರಾರ್ಥನೆ ಮಾಡಿಕೊಂಡು ಪ್ರಶ್ನೆ ಕೇಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ಮರಿ ಮಕ್ಕಳಿಗೆ ಯಾವ ಸಮಾಜವನ್ನು ಸೃಷ್ಟಿ ಮಾಡಿ ಕೊಡ್ತಾ ಇದ್ದೀರಿ ಇವತ್ತು? ನಮ್ಮ ಹಿರಿಯರಿಗೆ ತಲೆ ಕೆಟ್ಟು ಹೋಗಿದೆ ಅನ್ನುವ ಕಾರಣಕ್ಕೆ 7.5 ಲಕ್ಷ ಗ್ರಾಮಗಳಲ್ಲಿ, ನಮ್ಮ ದೇಶದ ಗ್ರಾಮಗಳಲ್ಲಿ ಒಂದು ದೇವಸ್ಥಾನ, ಒಂದು ದೈವ ಮಂದಿರ, ಒಂದು ಪ್ರಾರ್ಥನಾ ಮಂದಿರ, ಒಂದು ಭಜನಾ ಮಂದಿರ ಯಾಕೆ ಪ್ರಾರಂಭ ಮಾಡಿದರು?
ನಮಗಿಲ್ಲಿ ಬರ್ಲಿಕ್ಕೆ ಪುರ್ಸೊತ್ತಿಲ್ಲ. ಆ ದೇವಿದಾಸ್ ಕಾಪೇಗೌಡರು ನಮ್ಮ ಅವಸ್ಥೆ ನೋಡಿ ನಾಟಕ ಬರೆದದ್ದು ಪುರ್ಸೊತ್ತಿಜ್ಜಿ ಅಂತ ಹೇಳ್ಕೊಂಡು. ಒಳ್ಳೆಯ ಕೆಲಸಕ್ಕೆ ಪುರ್ಸೊತ್ತಿಲ್ಲ ನಮಗೆ. ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ದೇವಸ್ಥಾನಕ್ಕೆ ಪುರ್ಸೊತ್ತಿಲ್ಲ. ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಿದ್ದೇವೆ ಅಂತ ಹೇಳಿದರೆ, ಅವರು ಮೊಬೈಲ್ ತೊಗೊಂಡು ಕೂತ್ಕೊಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಮುದುಕರು. ಮಕ್ಕಳು ದೇವಸ್ಥಾನಕ್ಕೆ ಬರುವುದಿಲ್ಲ, ಕರ್ಕೊಂಡು ಬರುವುದಿಲ್ಲ ನಾವು. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ನಾವು ಅಂತಹ ತಾಯಂದ್ರಾಗ್ತಾ ಇದ್ದೀವ? ದೇವಸ್ಥಾನಕ್ಕೆ ಬರುವಾಗ ಯಾವ ರೀತಿಯ ಉಡುಪು ಹಾಕ್ಕೊಂಡು ಬರಬೇಕು, ಈ ಕನಿಷ್ಠ ಜ್ಞಾನ ಆದರೂ ಬೇಕಲ್ಲ ನಮಗೆ. ಹೇಳ್ಕೊಡ್ತೀವ ಮಕ್ಕಳಿಗೆ? ವೆಂಕಟರಮಣ ಕೆರೆಗದ್ದೆಯವರ ನಮ್ಮೆಲ್ಲರಿಗೆ ಜವಾಬ್ದಾರಿ ಇದೆ. ಕಥೆ ಹೇಳುವಂಥದ್ದು ಅದ್ಭುತವಾದ ಶಿಕ್ಷಣದ ಮಾಧ್ಯಮ ಅದು. ನೀವು ದಯವಿಟ್ಟು ನಮ್ಮ ಅಧ್ಯಕ್ಷತ್ರನ್ನು ವಿನಂತಿ ಮಾಡ್ತೀನಿ, ಈ ದೇವಸ್ಥಾನಗಳು ಸಮಾಜದ ಪರಿವರ್ತನೆಯ ಸ್ಥಾನಗಳಾಗಬೇಕು. ಸಮಾಜದಲ್ಲಿ ಈ ಗೂಡಿನೊಳಗಿರುವ ದೀಪವನ್ನು ಪ್ರಜ್ವಲಿಸುವಂತೆ ಮಾಡುವಂಥ ಸ್ಥಾನಗಳಾಗಬೇಕಿದು. ಈ ದೇವಸ್ಥಾನದೊಂದಿಗೆ ನನ್ನ ಕುಟುಂಬ ಒಂದು ಅವಿನಾಭಾವ ಸಂಬಂಧ ಬೆಳೆಸ್ಕೊಳ್ತೇನೆ ಅನ್ನುವಂಥ ಒಂದು ಭಾವನೆ ನಮ್ಮದಾಗಬೇಕು. ನಮಗೆಲ್ರಿಗೂ ಜವಾಬ್ದಾರಿ ಇದೆ. ಆದರೆ ಇದನ್ನು ನಿಮ್ಮ ಕಾಲು ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡ್ತೇನೆ ತಾಯಂದ್ರ ಹತ್ರ. ಈ ದೇಶದಲ್ಲಿ ಸಂಸ್ಕೃತಿ ಉಳಿದಿದ್ದರೆ, ಈ ದೇಶದಲ್ಲಿ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ಅತ್ಯಂತ ಸಮರ್ಥವಾಗಿ ಹಸ್ತಾಂತರ ಮಾಡಿದರೆ ನಮ್ಮ ತಾಯಂದರು ಮಾಡಿರುವಂಥದ್ದು. ಆ ಜವಾಬ್ದಾರಿ ನೀವು ಹೆಗಲ ಮೇಲಿದೆ. ಅಮರಕೋಟೆಯವರು ಕೋಟೆ ಭದ್ರವಾಗಿರಬೇಕಂತ ಸ್ವಚ್ಛ ಭಾರತದ ಕೆಲಸದಲ್ಲಿ ನಾನು ಮಂಗಳೂರಲ್ಲಿ ಮಾಡ್ತಾಯಿದ್ದೆ, ಇವರು ಇಲ್ಲಿ ಮಾಡ್ತಾಯಿದ್ರು. ನಾವು ರಾಮಕೃಷ್ಣ ಆಶ್ರಮಕ್ಕೆ ಸೇರಿಕೊಂಡು ಅವರು ಆ ಕೆಲಸ ಮಾಡಿದ್ದಾರೆ. ಸ್ವಚ್ಛತೆ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ದೇವರ ಪೂಜೆ ಅಂತ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ನಮ್ಮ ಮೊದಲನೇ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡೋದು. ಸ್ವಚ್ಛತೆ ಹೇಳಿದರೆ ದೇವರ ಪೂಜೆ ಅಂತ. ಈ ಗೂಡಿನ ಒಳಗಿನ ದೀಪ ಪ್ರಜ್ವಲಿಸಬೇಕಾದ್ರೆ ಆ ಸ್ವಚ್ಛತೆ ನಮ್ಮ ಮನಸ್ಸಲ್ಲಿ ಬರಬೇಕಲ್ಲ. ನಮ್ಮ ಮನಸ್ಸಿನಿಂದ ಕಲ್ಮಶಗಳೆಲ್ಲ ದೂರ ಹೋಗಬೇಕಲ್ಲ. ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹೇಗೆಲ್ಲ ಮುಂದಿದೆ. ಮತ್ತೊಮ್ಮೆ ಒಂದು ಕ್ಷಣ ಎಲ್ಲವನ್ನು ಮರೆತು ಕಣ್ಣು ಮುಚ್ಚಿಕೊಂಡು ಇಷ್ಟೇ ಆಲೋಚನೆ ಮಾಡಿ, ನನ್ನ ಸಂಸಾರ, ನನ್ನ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ಭಾರತ ದೇಶದಲ್ಲಿ ಮುಂದೆ ಯಾವ ರೀತಿ ಇರಬೇಕು, ಒಂದು ಕ್ಷಣ ಆಲೋಚನೆ ಮಾಡಿ ಸಾಕಷ್ಟೇ. ನಾನು ಇಷ್ಟೇ ವಿನಂತಿ ಮಾಡ್ತೇನೆ. ನಾನು ಯೋಧನಾಗಿದ್ದವನು. ಅವ್ರು ಹೇಳಿದರು ದೀಪಾವಳಿ ಹಬ್ಬ ಇಲ್ಲ ಅಂತ. ನಾವು ದೀಪಾವಳಿ ಹಬ್ಬ ಬೇರೆ ಥರ ಮಾಡ್ತಾಯಿದ್ವು ಸರ್. ದೀಪಾವಳಿ ಹಬ್ಬದ ದಿವಸ ನಾವು ಕೋರ್ ಶೂಟಿಂಗ್ ಅಂತ ಇರುತ್ತೆ. ನೀವು ಇಲ್ಲಿ ಪಟಾಕಿ ಹೊಡೆದ್ರೆ, ನಾವು ವರ್ಷಕ್ಕೊಂದು ಸರ್ತಿ ತರಬೇತಿ ಮಾಡಬೇಕಾದ್ರೆ ಮದ್ದುಗುಂಡು ಹೊಡಿಲಿಕ್ಕೆ ಇರುತ್ತಲ್ಲ, ತರಬೇತಿಗಾಗಿ ವರ್ಷಕ್ಕೊಂದು ಸಲ 2 ಸಲ 3 ಸಲ ಇರ್ತದೆ. ನಾವು ಈ ಕೋರ್ಸ್ ಶೂಟಿಂಗನ್ನು ದೀಪಾವಳಿ ಹಬ್ಬದಲ್ಲಿ ಮಾಡ್ತಿದ್ದೆವು. ಪಟ 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 ಅಂತ ಶಬ್ದ ನಿಜವಾಗ್ಲೂ ನಮ್ಗೆ ಬೇರೆ ರೀತಿಯಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ. ಸೈನಿಕರು ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಬಡವರು, ಶ್ರೀಮಂತರು, ಕಲಿತವರು, ಕಲಿದಿದ್ದವರು, ಆ ಪಾರ್ಟಿ, ಈ ಪಾರ್ಟಿ, APL ಕಾರ್ಡು, BPL ಕಾರ್ಡು, ಇನ್ನು ಹೇಳ. ಭಾರತೀಯ ಎಲ್ಲಿದ್ದಾನೆ ಭಾರತೀಯ? ಬಹಳ ವ್ಯವಸ್ಥಿತವಾಗಿ ಆಲೋಚನೆ ಮಾಡಿ ಈ ಸಮಾಜವನ್ನು ಛಿದ್ರಗೊಳಿಸಿದ್ದಾರೆ. ನಾವು ರಾಜಕಾರಣಿಗಳು ಸೇರಿಸ್ತೀವ, ಜನರನ್ನು ಒಟ್ಟು ಮಾಡ್ತೀವ? ಈ ದೇವಸ್ಥಾನ ಅಲ್ಲದಿದ್ದರೆ ಬೇರೆ ಯಾವುದಾದ್ರೂ ವ್ಯವಸ್ಥೆ ಇದೆಯಾ ನಮಗೆ ಒಂದಾಗಿ ಆಲೋಚನೆ ಮಾಡಲಿಕ್ಕೆ? ಸಂಗಚ್ಛದ್ವಂ ಸಂವದದ್ವಂ ಸಮೋಮನಾಂಸಿ ಜಾನತಾಂ. ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಈ ನೀವು ಮಾಡ್ತೀರಾ ಈ ಹಗ್ಗ ಜಗ್ಗಾಟದ ಸ್ಪರ್ಧೆ ಮಾಡ್ತೀರಾ ನೋಡಿ, ಹಗ್ಗ ಜಗ್ಗಾಟದ ಸ್ಪರ್ಧೆ ಮಾಡ್ತಾರೆ. ಅಲ್ಲಿಯೂ ಹಗ್ಗವನ್ನು ಎಳೆಯುವಂಥ ಪ್ರಕ್ರಿಯೆ. ಹಗ್ಗವನ್ನು ಎಳಿತೀವಲ್ಲ, ನಾನು ಬಿಡಬಾರ್ದು, ಅವನು ಬಿಡಬಾರ್ದು, ಹಿಂದೆ ಮುಂದೆ ಹಿಂದೆ ಮುಂದೆ. ಸಮಾಜದಲ್ಲಿ ನಾವು ಹಗ್ಗ ಜಗ್ಗಾಟದಲ್ಲಿ ತೊಡಗಿಸಿಕೊಳ್ಬೇಕಾ, ಅಥವಾ ಹಗ್ಗ ಜಗ್ಗಾಟದ ಸ್ಪರ್ಧೆ ಮಾಡಿ ನನಗೆ ಅಂಥ ಯುವಕರೇ ಬೇಕು, ವಿವೇಕಾನಂದ ಹೇಳಿದಾಗ ಅಂಥ ಯುವಕರೇ ಸೈನ್ಯಕ್ಕೂ ಬೇಕು. ನಮಗೆ ನಿಮ್ಮ ದೈಹಿಕವಾದ ಸಾಮರ್ಥ್ಯ ಗೊತ್ತಾಗುತ್ತೆ. ಆದರೆ ನಮ್ಮ ಕಣ್ಣು ಮುಂದೆ ಇನ್ನೊಂದು ಒಳ್ಳೆಯ ಉದಾಹರಣೆ ಇದೆ. ಅಲ್ಲಿಯೂ ಹಗ್ಗ ಹಿಡಿದು ಎಳಿತೀವಿ ನಾವು. ಯಾವಾಗ ಹೇಳಿ? ದೇವಸ್ಥಾನದಲ್ಲಿ ರಥ ಹಗ್ಗ ಹಿಡಿದು ಅಮರಕೋಟೆ ಅಂತವರು ಬಡಗೆ ತೊಗೊಂಡು ನಿಂತಿರ್ತಾರೆ ಚಕ್ರದ ಪಕ್ಕ ಬ್ರೇಕ್ ಹಾಕಲಿಕ್ಕೆ, ರಥ ಜೋರಾಗಿ ಮುಂದೆ ಹೋಗಬಾರ್ದು ಅಂತ.
ಮತ್ತು ಯಾರೂ ಕೂಡ ರಥದ ಹಗ್ಗಕ್ಕೆ ಕೈ ಕೊಟ್ಟವರು ಎಲ್ಲ ಕೊಟ್ಟಿದ್ದೀರಲ್ಲ? ಯಾರಾದರೂ ಪೂರ್ಣ ಶ್ರಮ ಹಾಕಿ ಎಳೆದಿದ್ದೀರಾ? ಸುಮ್ಮನೆ ಹಗ್ಗ ಕೈ ಕೊಟ್ಟದ್ದಷ್ಟೇ. ಯಾಕೆ ಭಗವಂತನ ರಥಾರೋಹಣ ಆದಮೇಲೆ ರಥ ಸಲೀಸಾಗಿ ಮುಂದೆ ಬರುತ್ತೆ ಹೇಳಿ? ಅದೇ ಸಂಗಚ್ಛದ್ವಂ ಸಂವದದ್ವಂ ಸಮೋಮನಾಂಸಿ ಜಾನತಾಂ. ನಾವೆಲ್ಲ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನ ಹೇಗೆ ಹೆಜ್ಜೆ ಹಾಕುವಂಥ ಸಣ್ಣ ಪ್ರಯತ್ನ ಮಾಡಿದರೆ, ಹಗ್ಗ ಜಗ್ಗಾಟವನ್ನು ಬಿಟ್ಟರೆ, ಜಾತಿ ಮತ ಭಾಷೆಗಳಲ್ಲಿ ಕಳೆದು ಹೋಗದೇ ಇದ್ದರೆ, ಸ್ವಾರ್ಥಪೂರಿತ ಜೀವನದಿಂದ ಹೊರಗೆ ಬಂದು ಈ ಗೂಡಿನೊಳಗಿನ ದೀಪ ಪ್ರಜ್ವಲಿಸುವಂಥ ಹಾಗೆ ಮಾಡುವೆ ಅಂತ ನಿರ್ಣಯ ತಗೊಂಡ್ರೆ, ನಾನು ಒಬ್ಬ ಸನಾತನ ಧರ್ಮಿಯಾಗಿ ನನ್ನ ಈ ಅದ್ಭುತವಾದ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಇನ್ನಷ್ಟು ಸುಂದರಗೊಳಿಸಿ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಗುರುಪ್ರಸಾದ್ ಅವರು ಗುರುಗಳ ಪ್ರಸಾದ ನಮ್ಮ ಮೇಲೆ ಇರಲಿ ಅನ್ನೋದಕ್ಕೆ ನಿಮ್ಮ ಹೆಸರಿಟ್ಟಿದ್ದಾರೆ. ಆ ಎಲ್ಲ ಗುರು ಹಿರಿಯರ ಪ್ರಸಾದ ನಮ್ಮ ಮೇಲಿದ್ದು ಈ ರೀತಿಯ ದೇವಸ್ಥಾನಗಳು ಒಂದು ರೀತಿಯಲ್ಲಿ ಗೂಡು ದೀಪದ ಒಳಗಿನ ದೀಪ ಪ್ರಜ್ವಲಿಸುವಂಥ ಹಾಗೆ ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಪ್ರೇರಣೆ ಕೊಡಲಿ. ನಿಮ್ಮೆಲ್ಲರ ಆಶೀರ್ವಾದ, ಅನುಗ್ರಹ, ಸಹಕಾರ ಇದ್ದರೆ ಅಮರಕೋಟೆ ಅಂತವರು ಎಲ್ಲ ಸ್ನೇಹಿತರನ್ನ ಒಟ್ಟುಗೂಡಿಕೊಂಡು ಕೋಟೆಯನ್ನು ಭದ್ರಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಕೋಟೆ ಭದ್ರ ಆಗುತ್ತೆ, ಈ ಎಲ್ಲ ಆತಂಕಗಳಿಂದ ನಮಗೆ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಭಗವಂತನ ಅನುಗ್ರಹ ಇರಲಿ, ಸಮಾಜದ ಸಹಕಾರ ಇರಲಿ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರೆಲ್ಲ ಒಳ್ಳೆಯದನ್ನೇ ಮಾಡ್ತಾನೆ, ಆ ವಿಶ್ವಾಸ ಇಟ್ಕೊಳ್ಳೋ. ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ದೇವರು ಒಳ್ಳೆಯದನ್ನೇ ಮಾಡೋದು. ನಮ್ಮ ಪುರಾಣ ಪರಂಪರೆಯನ್ನು ಅವಲೋಕನ ಮಾಡಿದರೆ ದೇವರು ಯಾವತ್ತೂ ಒಳ್ಳೆಯದನ್ನೇ ಮಾಡಿದ್ದು, ಕೆಟ್ಟದನ್ನೆಲ್ಲ ಮಾಡಿದಲ್ಲ. ಅದು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಹೇಳುವಂಥ ವಿಶ್ವಾಸ ನಮ್ಮದಾದರೆ ಸಾಕಷ್ಟೇ. ನಾಡ್ದು 6ನೇ ತಾರೀಕಿಂದ ಮುಂದೆ ನಮ್ಮೆಲ್ಲರ ಕನಸು ನನಸಾಗುವಂಥ ಜನವರಿ 22ನೇ ತಾರೀಕಿನವರೆಗೆ ಈ ವಠಾರದಲ್ಲಿ ನಾವು ಆ ರೀತಿಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ವಿನಂತಿ ಮಾಡಿ, ಅವಕಾಶಕ್ಕಾಗಿ ಅಮರಕೋಟೆಯವರಿಗೆ ವಂದಿಸಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಬಾಲ್ಯದ ನೆನಪುಗಳನ್ನು ಹಾಗೂ ತಮ್ಮ ಅನುಭವದ ದಾರಿಗಳನ್ನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದರೂ ಈ ವೇದಿಕೆಗೆ ತಕ್ಕಂತೆ ಈ ಒಂದು ವೇದಿಕೆಯ ಏನಿದೆ ದೀಪಾವಳಿಯ ಸಂಭ್ರಮ, ಇದರ ಬಗ್ಗೆ ನಮಗೆ ಅಚ್ಚುಕಟ್ಟಾಗಿ ಸವಿವರಾಗಿ ತಮ್ಮ ಮಾತುಗಳನ್ನು ನಡೆದಂಥ ಕ್ಯಾಪ್ಟನ್ ಜಿ ಅವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಮುಂದುವರಿಸುತ್ತಾ ಇವತ್ತಿನ ಗೂಡುದೀಪ ಸ್ಪರ್ಧೆಯ ಒಂದು ತೀರ್ಪುಗಾರರಾಗಿ ನಮ್ಮ ಜೊತೆ ತೀರ್ಪುಗಾರರಾಗಿ ಸಾಗಿರುವಂಥ ತಿಲಕ್, ಸುಧೀರ್ ಆಚಾರ್ಯ ಹಾಗೂ ಸಾತ್ವಿಕ್ ನೆಲ್ಲಿತೀರ್ಥ ಇವರು ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಗಳನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕ್ಯಾಪ್ಟನ್ ಜಿ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅಭ್ಯರ್ಥಿಯಾಗಿದ್ದಂಥ ಅಶ್ವಥ್ ಪನಪಿಲ್ಲರ್ ಅವರಿದ್ದಾರೆ, ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರು ಸ್ಫೂರ್ತಿಯವರಿದ್ದಾರೆ, ಹಾಗೂ ಸಚ್ಚು ಮಾರನಾಡು ಹಾಗೂ ಪ್ರದೀಪ್ ಕೋಟ್ನೆಕೆಲ್ ಇವರನ್ನು ಗುರುತಿಸ್ತಾ ಇದ್ದೇವೆ. ಹಾಗೂ ಟೀಮ್ ಡೈಮಂಡ್ಸ್ನ ಪ್ರಮುಖರಲ್ಲಿದ್ದಾರೆ, ಇವರನ್ನು ಈ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪವರ್ ಪ್ರಿಂಟ್ಸ್ನ ಸದಸ್ಯರು ಸಹ ಈ ಜೊತೆ ನಮ್ಮ ಜೊತೆ ಇದ್ದಾರೆ, ಇವರನ್ನೆಲ್ಲ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ನಮ್ಮೆಲ್ಲರಿಗೂ ಗುರುತಿರುವಂಥವೇ ಡಾಕ್ಟರ್ ಅಮರನಾಥ್ ಶೆಟ್ಟಿ ಅವರ ಪುತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಅಮರಶ್ರೀ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಈ ಸಂಘಟನೆಯ ಜವಣೇರ್ ಬೆದ್ರ ರಿಜಿಸ್ಟರ್ದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮಾತರಿಗಳ ನಮಸ್ಕಾರ. ಶ್ರೀ ಗೋಪಾಲಕೃಷ್ಣ ದೇವರಿಗೆ ಅಡ್ಡಪುರೊಂದು ವೇದಿಕೆ ಮಿತ್ತು ಆಸರನಾಚಿನ ಪ್ರತಿ ಒಂಜಿ ಗಣ್ಯ ಅತಿಥಿಗಳಿಗೆ ವಂದನೆ ಕೊರೊಂದು ಮೂಲಿತ್ತ ನಕ್ಲಿಗೆ ಮಾತರಿಗಳ ನಮಸ್ಕಾರ ಪಣೊಂದುಲ್ಲೆ. ಯಾನಿಯನ್ನ ಭಾಷಣನ ತುಳುಟು ಪಾತ್ರನೇ ಇಚ್ಛೆ ಪಡಪೆ ಸುರುಗಾದ ಜವನೇರ್ ಬೆದ್ರ ಒಂದು ಮೊಕಲ್ಲು ಆಯೋಜನೆ ಮಂತಿನ 2ನೇ ಕಾರ್ಯಕ್ರಮಕ್ಕೆ ಬರ್ಪಿನಿ. ಎನ್ನೊಂಜಿ ಎಲ್ಲಿಯ ವೈಯಕ್ತಿಕ ವಿಚಾರ ಇಜನೆ ಎನ್ನ ವೈಯಕ್ತಿಕವಾದ ವಿಷಯಲ್ಲೊಂಜಿ ಎಲ್ಲಿಯ ಮಟ್ಟಿಗೆ ಅನ್ಪಣ್ಪೆ ಕೃಷ್ಣ ದೇವಸ್ಥಾನ ಯಾನ್ ಈಶ್ವರ ಬಕ್ಕ ಕಾಳಿನ ಆರಾಧಕ್ಕೆ ಅವಳ ಈಶ್ವರಡ್ಲ ಕಾಳ ಭೈರವೆ ಇತ್ತಿನೆಟ್ ಬಾರಿ ಜೋರ್ದ
ಎನ್ನ ಮಿಗ್ದಿ ಕೃಷ್ಣದೇವರನ ಆರಾಧನೆ ಮನ್ಪುನಾಲ್ ಮಸ್ತ್ ವ್ಯತ್ಯಾಸ. ಆಂಡ ಯಾನ್ ಏಪೇಪ ಒಂಜಿ ಈಶ್ವರ ದೇವಸ್ಥಾನಕ್ಕೆ ಪೋರೆ ಪ್ರಯತ್ನ ಮಾಡ್ತೊಂದುಲ್ಲೆ. ಇತ್ತೆಂಕ್ ತ್ರಯಂಬಕೇಶ್ವರ ದೇವಸ್ಥಾನ ಪೋರಂಡು, ಕೇದಾರನಾಥ ಪೋರಂಡು. ಆಂಡ ದೇವರೇ ನಾನು ಒಯ್ತೊಂದು ದೇವಸ್ಥಾನಗಳ ತೊಂಬರ್ಪಿನಿ ಕೃಷ್ಣನ ಒಂದು ದಾದ ಒಂಜಿ ಗುಟ್ಟು ಎಂಕ್ ಇನಿ ಮುಟ್ಟೆ ಎನ್ನ ಜೀವನ ಅಡುಗೊತ್ತಾತೀಜಿ. ಒರ ಒಂಜಿ ಕುಡ್ಲಾಡು ಕದ್ರಿ ಕಮಲ ದೇವಸ್ಥಾನ, ಔಲ ಕೃಷ್ಣ ದೇವಸ್ಥಾನ. ಆ ದೇವಸ್ಥಾನಗೆ ಇಂಕ್ ಸಂಬಂಧಲ ಇಜ್ಜಿ ಎನ್ನ ಪರಿವಾರಗಾವಡು, ಆ ಊರ್ದಾವಡು, ಆ ಗ್ರಾಮಗಾವಡು ಎನ್ನದಾಲ ಸಂಬಂಧ ಇಜ್ಜಿ. ಆಂಡ ಸಡನ್ಲಿ ಒಂಜಿ ಬ್ರಹ್ಮಕಲಶದಾನಿ ದುಂಬುದಾನಿ ಯಾನು ಪೋದು ಉನ್ನೇನು ಯಾನು ಅಮರ್ಕೋಟೆಡಲ್ಲ ಒಂಜಿ ದಿನ ಡಿಸ್ಕಸ್ ಮಂದೆ. ದುಂಬುದಾನಿ ಪೋದು ಏರೋ ಒಂಜಿ ಆಂಡ ತಾರೇ ಪೋದು ಇಜ್ಜಿನ ಬೊಂಡ ಕೊಡ್ದು ಬಲಿ ಅಂದ ಪಂಡು ಕಡಬುಡ್ನೆಕ್ ಆ ದೇವಸ್ಥಾನ ಪೊಗ್ಗುದು ಕೃಷ್ಣನ ಬಾಲ ಒಂದೇಟು ಬಾಲೆಗೆ ಪೋದು ಕೃಷ್ಣನ ತೂಯಿ ಬಕ್ಕ ಮನದಾನಿ ಪೋದು ಆ ಬ್ರಹ್ಮಕಲಶಗೆ ಒಂಜಿ ಬಂಗಾರದ ಚೈನ್ ಕೊಡ್ದು ಬೈದೆ. ಇನಿ ಮುಟ್ಟ ಇಂಕು ಗೊತ್ತುಜಿ ಅಂದ ಆಯ ಕೊಡ್ತೆ ಅಂದ ಐದು ಬಕ್ಕ ಪೋದು ತಿರುಗದು ತೂತಿಜಿ ಅಂದ ದೇವಸ್ಥಾನ ವರ್ಷ ಗೊರ ಪೋದು ಅಡ್ಡ ಬುರ್ದು ಬರ್ಪೆ ಆತೆ. ಅವೇ ಥರ ಒಂದಿನ ಯಾನು ಎನ್ನ ಇಲ್ಲಾರ್ದು ಬಿದ್ದಾಡಿನಾಗ ಎನ್ನಮ್ಮ ಒಂಜಿ ಮಲ್ಲ ಕೈಲು ಪರಂದು ಗೊರಿಯರು. ಪರಂದು ಗೊರನಾಗೆ ಯಾನು ಬೊಡ್ಚಿ ಪಂಡಲ ಎಜ್ಜಿ ಪತೊಂಪೋಲ ಅಂತ ಪಂಡೇರು. ಎನ್ನೊಂಜಿ ಗುರು ಒಂದಿತ್ತೇರು ಮಹಾಲಿಂಗ ಭಂಡಾರಿ ಕದ್ರಿ ಕಮಲ. ಆ ರೀತಿ ತೀರ್ದು ಪೋತೀರಿ ಎನ್ನ ಅಮ್ಮೇರು ತೀರ್ನ ಒಂಜಿ ಕರೆಕ್ಟ್ 15 ದಿನ ದುಂಬು ಆರ್ಲ ತೀರ್ದೀನಿ. ಆರಿಗೆ ಫೋನ್ ಮಂತದಿರೇಗ ಕೈಲು ಬೋಡ ಏರೆಗೆ ಮಾತ ಪಟ್ಟೆರೊಂಡೊಂದು ಕೇನ್ನಾಗ ಆರು ಪಣ್ಣಿದಾದ ಸೀದಾ ಇತ್ತೇನೆ ಅಲ್ಪ ಕುಂಬಳೆ ಕಡತದು ಒಂಜಿ ಕೃಷ್ಣನ ದೇವಸ್ಥಾನ ಉಂಡು ಅಲ್ಪ ಪೋದು ಕೊಡ್ದು ಬಲ ಅಂತ ಹೊಂಡೇರು. ದಾಯಿಗೆ ಬಂತೀರನ್ನು ಹೆಂಗೆ ಗೊತ್ತುಚ್ಚಿ ಯಾನು ಬೆದ್ರದ್ದು ಸೀದಾ ಕುಡ್ಲ ಕಡೆತದು ಕುಂಬಳೆ ಕಡೆತದು ಒಂಜಿ ಕೃಷ್ಣನ ದೇವಸ್ಥಾನ ಅಲ್ಪೊಂಡು ಅಲ್ಪ ಪೋದು ಕೈಲಿ ಕೊಡ್ದು ಬೈದೆ. ಅಂಚೆನೆ ಎನ್ನಂದೆ ಯಾನು ಎತ್ತೋ ಸರ್ತಿ ಗುರುವಾಯೂರು ಪೋತಿನೊಂಡು ಕೆಲವು ಸರ್ತಿ ಯಾನು ಬೇತೆ ಜಾಗಲಿಗೆ ಪೋನಾಗ ಒಂಜಿ ಎಲ್ಲಿ ಒಂಜಿ ದೇವಸ್ಥಾನ ತೂಂಡ ಇಂಕ ದಾದಾಂಡಲ್ಲ ಖುಷಿ ಅಣೆ ನಾನು ಉಂತ ಅದು ಜತ್ತದು ಪೋದು ಅಡ್ಡ ಬುಡ್ದು ಬರ್ಪೆ. ಇಂಕ ಏತೋ ಸರ್ತಿ ಗೊತ್ತಿರ್ಪುಜಿ ಉಲಾಯಿ ಪೊಗ್ಗುನಾಗ ಅವು ಕೃಷ್ಣನ ದೇವಸ್ಥಾನ ಆದಿಪ್ಪುಣು. ಇತ್ತೆಲ್ಲ ಇನಿಕ್ಕಲ ಯಾನು ಈ ದೇವಸ್ಥಾನದ ಉಲಾಯಿ ಪೋನಾಗ ದೇವಸ್ಥಾನದ ಭಟ್ರು ಪಂಡೇರು ಈ ದೇವಸ್ಥಾನಕ್ಕೆ ಹೆಚ್ಚ ಬೈದಿ ಜರ್ತೋ ಜೋಡು ಒಂದು ಯಾನು ಆ ದಿನ ಗುರುಪ್ರಸಾದರಿಗೆಲ್ಲ ತಿಕ್ಕದಿತ್ತೆ ಒಂಜಿ ಫಂಕ್ಷನ್ಡ್ ಆ ದಿನ ಪೈತೆ ಯಾನ್ ಪಣ್ಪಿನೀತೆ ಯಾನು ಈ ಜಾಗಡ್ ಎತ್ತೋ ಸರ್ತಿ ಈ ಕೆರೆರ್ದ ಹತ್ರ ಬತ್ತದು ಪೋತಿನೊಂಡು ಎನ್ನ ಅಮ್ಮೆರ್ನೊಟ್ಟು ಆಂಡ ದೇವಸ್ಥಾನದ ಉಲಾಯಿ ಬತ್ತದಿಪ್ಪೆ ಆಂಡ ಒಂಜಿ ಸರ್ತಿ ದನ್ನ ಬಾರಿ ದುಂಬು ಎನ್ನ ಅಮ್ಮೆರ್ನೊಟ್ಟು ಯಾನ್ ಬತ್ತದು ಉಲಾಯಿ ಬತ್ತದು ಪೋತೆ. ಆಂಡ ಅಲ್ಟಿಮೇಟ್ಲಿ ಕೃಷ್ಣ ಪ್ರತಿಯೊಂಜಿ ವಿಷಯ ಎಲ್ಲ ಏನನ್ನು ಒಯ್ತೊಂದುಲ್ಲೆ ಅವು ದಾಯಿಗಂದು ಇಂಕಿನಿ ಮುಟ್ಟ ಅರ್ಥ ಆತೀಚ್. ಇನ್ನು ಈ ಗೂಡು ದೀಪದ ಸ್ಪರ್ಧೆ ಎನ್ನ ಪ್ರಕಾರ ದೀಪ ಪಂಡ ಜ್ಞಾನ, ಅಜ್ಞಾನ ಪಂಡ ಕತ್ತಲೆ. ಎಂಕುಲು ಎಲ್ಲಿ ಒಪ್ಪುನಾಗ ಗೂಡು ದೀಪ ಎಂಕುಲು ಯಾನ್ ಎಲ್ಲಿ ಒಪ್ಪುನಾಗ ಬೆದ್ರಾಡುವಂತೆ ವರ್ಷ ಎತ್ತೀನಿ ಅಪ್ಪಾಗ ಎಂಕುಲು ಇಲ್ಲಾಡೆ ಒಂಜಿ ಗೂಡು ದೀಪ ಮನ್ಪುನ ಒಂಜಿ ಎಂಕ್ಲಿಗೆ ಒಂಜಿ ಆಸೆ ಏತೋ ಒಂಜಿ 4-5 ಜೋಕುಲು ಒಟ್ಟಾದು ಒಂಜಿ ಎಲ್ಲೆಲ್ಲಿಯ ಗೂಡು ದೀಪ ಮಂತೊಂದು ಎಂಕುಲು ಮಂತೊಂದಿತ್ತ. ಕ್ರಮೇಣ ದಾದಾಂಡು ಆ ಗೂಡು ದೀಪ ಕಮರ್ಷಿಯಲ್ ಆದುಪೋಂಡು ನಮ್ಮ ಅಂಗಡಿ ಇರ್ದಿದೆ ತೊನ್ನ ಒಂಜಿ ಸಂಪ್ರದಾಯ ಶುರುವಾಂಡು. ಇತ್ತೆ ಪಿರದಾದ ಪೊರ್ಲು ಪಂಡ ಈ ಜವನೇರ್ ಬೆದ್ರದ ಕೂಲು ಇಂಚಿನ ಕಾರ್ಯಕ್ರಮಲ್ಲಿ ಏನು ಮಂತೊಂದುಲ್ಲೇರು ಕೂಡ ಗೂಡು ದೀಪದ ಸ್ಪರ್ಧೆ ಅವೊಂದುಂಡು ಕೂಡ ನಮ್ಮ ಪಿರ ಆ ಗೂಡು ದೀಪ ಮನ್ಪುನ ತಯಾರು ಮನ್ಪುನ ಒಂಜಿ ಇಚ್ಛೆ ಇಜಿನ ಮಾತೆರೆಗ್ಲ ಒಂಜಿ ಆಸಕ್ತಿ ಬರೋಂದುಂಡು. ಅವು ಬಾರಿ ಒಂಜಿ ಪೊರ್ಲುದ ವಿಷಯ. ನಮ್ಮ ಪಿರ ತರ್ತದಾದ ಪಂಡ ನಮ್ಮ ದುಂಬಿ ಅಂಚೆತ್ತ ಅವೇ ಥರ ನಮ್ಮ ಪಿರ ಆ ಸಂಸ್ಕೃತಿಗೆ ನಮ್ಮ ದಾದ ಮತ್ತು ಅಭ್ಯಾಸಲಿತ್ತಂಡು ಐಕೆ ನಮ್ಮ ಪಿರ ಪೋಂದಿಲ್ಲ. ಇನಿ ಕ್ಯಾಪ್ಟನ್ ಕಾರ್ನಿಕೇರು ಕೆಲವು ವಿಷಯಲೇನು ಪಂಡೇರು ಹೆಲ್ತ್ದ ವಿಷಯ ಯಾನು ಒಂದೊಂಜಿ ಆರ್ಗ್ಯುಮೆಂಟ್ ಮಾತಾಡಲ್ಲ ಒಂಜಿ ದೀಪೇನು ಏಪಲ ನಮ್ಮ ದುಂಬುದ ಸಂಪ್ರದಾಯದ ವಿಷಯ ಪಾತಿರ್ನಾಗ ನಮ್ಮ ಏಪಲ ನಮ್ಮ ಪುರಾಣಡ್ ನಮ್ಮ ಉಂದಿ ಎಡ್ಡೆ ಅವು ಎಡ್ಡೆ ಹೆಲ್ತ್ದ ವಿಚಾರ ನಮ್ಮ ಉಂದು ತಿಂಡ ಎಡ್ಡೆ ನಮ್ಮ ಉಂದು ತಿಂಡ ರೋಗ ಬರಂದೆ ಒಪ್ಪುಂಡು ಪೋಪುಂಡು ಪಣಪಿನ ವಿಚಾರಲ್ಲೇನು ನಮ್ಮ ಏಪಲ ಪ್ರತಿ ಭಾಷಣ ಇಡಿ ಅನ್ ಮಸ್ತ್ ಭಾಷಣದ ಕುಲ್ ಪಾತಿರ್ನ ತೂತೆ ಎನ್ನ ಒಂಜಿ ರಿಕ್ವೆಸ್ಟ್ ಇತ್ತೆ ಹೆಲ್ತ್ದ ವಿಷಯ ಇಜಿಂಡ ವಿಜ್ಞಾನದ ವಿಷಯ ಪಾತಿರ್ನಾಗ ಅವೇನು ಹೆಲ್ತ್ದ ಕುಲೆ ಒಂಜಿ ಸರಿಕಟ್ಟದ ಇನ್ಫಾರ್ಮೇಷನ್ ಕೊರೋಡು ದಯಪಂಡ ಮಿಸ್ಇನ್ಫಾರ್ಮೇಷನ್ ಆಪಿನ ಸಾಧ್ಯತೆ ಉಂಟು.
I will tell you why. You mentioned about Dr. Arunachalam Kumar, our namma KS Hegde Medical Hospital da first dean enkalna, and he was also a scientist. Ariyetamalla scientist panda Sachin Tendulkar na tennis elbow no are predict mantidini illadu kuldu, and he had predicted the eighth wicket deppanaga eighth overs anaga age tennis elbow diagnose apunundu. He also predicted the tsunami that happened in Thailand apaga. So he is that good. Dr. Arunachalam Kumar enna first guide enna BDS bak MDS mantadi enna PhD man parepidadnaga enna guide adu battini suruke enga guidance kodtini Dr. Arunachalam Kumar arenk onji paatera apaga pantini. There is a lot of misinformation about health when we connect it to our history and past. ಎಂಕಲ್ನ ಹೆಲ್ತ್ ಇನ್ಫಾರ್ಮೇಷನ್ ನಮ್ಮದಾದ ಕೊರ್ಪ ನಮ್ಮ ವೇದಾಡೆ ಒಂದು ಬರೆತಂಡು ಅವು ಬರೆತಂಡನ್ನು ಪಣ್ಣಾಗ ಮಸ್ತಿ ಮಿಸ್ಇನ್ಫಾರ್ಮೇಷನ್ ಆ ಒಂದುಂಡು ಯಾನ ಅಡಕೆಂಡೆ ದಾಯಂದು ದ ಸೇಮ್ ಡಿಸ್ಕಷನ್ ಯಾನು ಬಕೊಂಜಿ ಆಯುರ್ವೇದ ಡಾಕ್ಟರ್ ನೋಟ್ಲ ಮಂತೆ ಐ ಹ್ಯಾಡ್ ಎಂಕೆ ಕೆಲವು ವೈಯಕ್ತಿಕವಾದ ಹೆಲ್ತ್ ಇಶ್ಯೂಸ್ ಒಂದು ಸಮಯ ಇತ್ತಂಡು ಒಂಜಿ 7-8 ವರ್ಷ ದುಂಬು ಇಂಕ ಆಯುರ್ವೇದ the problem with allopathy was the drugs were too strong. Allopathic drugs bari strong ittan. So when I tried Ayurveda, aita problem dada panda namaiti thinpina. How good is it? ನಮ್ಮೈತೆ ಎನ್ವೈರ್ಮೆಂಟ್ ಎಂಚೊಂಡು ನಮ್ಮ ಪ್ರಕೃತಿ ಎಂಚೊಂಡು ನಮ್ಮೈತೆ ಮೂಲು ಬೆಚ್ಚ ಪಣೊಂದಿಲ್ಲ ಬೆಚ್ಚ ಇತ್ತೆ ದಾಯ ಆಪಿನಿ ಸೆಕೆಂಡ್ ಅಂಕ ದಾಯ ಆಪಿನಿ ಎವ್ರಿಥಿಂಗ್ ಇಸ್ ಕಾಂಕ್ರಿಟೈಸೇಷನ್. ನಮ್ಮ ಸೀದಾ ಜತ್ತದು ಪೋದು ಫಸ್ಟಿಗೆ ಕಾಂಕ್ರೀಟ್ ಮನ್ಪ ರೋಡ್ ಆವಾಡು ಇಂಟರ್ಲಾಕ್ ಪಾಡುವ ದುಂಬಿತ್ತಂಡ ಎಜ್ಜಿ ಎವ್ರಿಥಿಂಗ್ ಇಸ್ ಇಂಟರ್ಕನೆಕ್ಟೆಡ್. ನಮ್ಮ ಮರ ಕಟ್ತೊಂದಿಲ್ಲ ಬರ್ಸ ಕಮ್ಮಿ ಆತಂಡು ಬರ್ಸ ಕಮ್ಮಿ ಆಯ್ಲಕ್ಕನೆ ನಮ್ಮ ಮೂಲ ಕಾಂಕ್ರಿಟೈಸೇಷನ್ ಮಂತೊಂದಿಲ್ಲ ಸೆಕೆ ಜಾಸ್ತಿ ಆವೊಂದುಂಡು ಎಂಚ ತಡೆ ತೊಂದವಾರು ಅಂಚೆ ಸೈಡ್ ನೀರು ಕಮ್ಮಿ ಆವೊಂದುಂಡು ಕಾಂಕ್ರಿಟೈಸೇಷನ್ ಆಯ್ಲೆಕ್ಕನೆ ಬರ್ಸ ಬತ್ತಿನ ನೀರು ಓಡೆ ಪೋಂದುಂಡು ಒಯ್ತೊಂದುಂಡು ಅವೇನು ಈತೆ ಪೊಯ್ ಸರ್ತಿ ಕುಡ್ಲಾಡು ಆತು ಬರ್ಸ ಬೈದಂಡು ಬಿಕಾಸ್ ಆಫ್ ಕಾಂಕ್ರಿಟೈಸೇಷನ್ ಕುಡ್ಲಾಡು ದಾದಾಂಡು ಓಲ್ಲ ನೀರನ್ನು ಒಯ್ತೊಂದಿಜ್ಜಿ ಓವು ನಮ್ಮ ಮಣ್ಣು. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್. ನಮ್ಮ ಇತ್ತೆ ನಮ್ಮ ತಿನ್ಪಿನೆಟ್ ಪ್ರತಿಯೊಂದು ಎಟ್ಲ ಕಾಸ್ಟಿಕ್ ಉಂಡು. ವಿ ಆರ್ ಯೂಸಿಂಗ್ ಫರ್ಟಿಲೈಸರ್ಸ್. ನಮ್ಮ ಫರ್ಟಿಲೈಸರ್ ಯೂಸ್ ಮಂತೊಂದಿಲ್ಲ. ನಮ್ಮ ಪೊಲ್ಯೂಷನ್ ಅವೊಂದುಂಡು. ಪಟಾಕಿನ ಒಂತೆ ಕಮ್ಮಿ ಮನ್ಪ್ಲೆ ಪಣ್ಣಾಗ ಗಲಾಟೆಗೆ ಜಪ್ವೇರು ಮಾತಿರಲ್ಲ. ಐಕ್ ಒಂಜಿ ಇಲ್ಯ ಒಂಜಿ ವಿಷಯದಾದ ಪಂಡ ನಮ್ಮ ಇತ್ತೆ ದುಂಬುದ ಕಾಲಡಿಜ್ಜ 25 ವರ್ಷ ದುಂಬು ಎಂಚ ನಮ್ಮ ಬೆದ್ರ ಇತ್ತಂಡು ಅವು ಇತ್ತೆ ಉಂಡ ದುಂಬು ಬೆದ್ರ ಪಂಡ ಅತ್ತುಲ ಕೂಲ್ ಅಂಡ್ ಇತ್ತೆ ಬೆದ್ರ ಪಂಡ ಎಂಚೊಂಡು ಬೆಚ್ಚ ದುಂಬುದಾತ್ ಕೂಲಿಜ್ಜಿ ಅವದಾಯ ಪಂಡ ಪ್ರಕೃತಿ ಚೇಂಜ್ ಆತಂಡು. ಪೊಲ್ಯೂಷನ್ ಐಕಮದ ಕಾರಣ ಇರು ನಮನೆ ಏತ್ ಗಾಡಿ ದೆತೊಂದಿಲ್ಲ ಆತ ಪೊಲ್ಯೂಷನ್ ಜಾಸ್ತಿ ಆವೊಂದುಂಡು ಒಂದು ಮಾತಲ್ಲ ಆಂಡ ಪ್ರಕೃತಿ ತೊಟ್ಟು ಇರ್ನ ವೈದ್ಯಕೀಯ ವಿಷಯ ಪಾತಿರ್ನಾಗ ದುಂಬುದ ಕರೆಕ್ಟ್ ಇತ್ತಂಡು ಆಂಡ ಇತ್ತೆದ ಮಟ್ಟಿಗೆ ನಮ್ಮ ಅವೇನು ಸೇಮ್ ಟೆಕ್ನಿಕನ್ನು ಯೂಸ್ ಮನ್ಪ ಆಪುಜಿ ಒಂದು ಎಲ್ಲೇ ಬಕೊಂಜಿ ಎಕ್ಸಾಂಪಲ್ ಕೊರ್ಪೆ ದುಂಬು ಪೆದ್ಮೇದಿಯಿಂದ ಪುಟ್ಟನಾಗ ಪೆದ್ಮೇದಿ ತಾಂಕನಾಗ ನೀರುಳ್ಳಿ ಅಡಪುನು ಎಜೆಂಡ ಮಸ್ತ್ ತುಪ್ಪದ ಒಂದೇನು ಮಂತದ್ದು ಕೊರ್ಪಿನಿ ಅಪ್ಪಗ ಪುಂಜೋಲು ಗಟ್ಟಿ ಇತ್ತೇರು ತೋರ ಒಂದಿತ್ತೇರು ಕೂಡ ಅಂಚನೆ ಸಪುರ ಒಂದಿತ್ತೇರು ದಯಪಂಡು ಇಲ್ಲಡು ಕಡೆಪಿನ ಕಲ್ಲು ಆ ಕುಲಿ ಅರ್ಥ ಗಟ್ಟಿಯವನು ಇತ್ತೆ ಅವೇ ಟೆಕ್ನಿಕ್ನ ಇತ್ತದ ಪೆದ್ಮೇದಿಗೀರು ಕೊರಿಯರಡ ಈರಾಲ್ನ ಹೆಲ್ತ್ನ ಅಲ್ಲಿ ಪಡೆದು ತಿರ್ತಕನ ಒಂದಿಲ್ಲ ಅಲ್ಲಿ ಆಲು 25 ವರ್ಷಡು ಆಲು ಪೆದ್ದದು ಆಲು ಅವೇನು ಮಾತ ತಿಂದಳ್ಡ 35 ವರ್ಷದಲ್ಲೇ ಶಿ ಈಸ್ ಡಯಾಬಿಟಿಕ್ ಉನೇನು ಅರ್ಥ ಮಂತೊಂದ್ಲೆ ಆತ ಡಿಫ್ರೆನ್ಸ್ ಉಂಡು. ಸೊ ಹೆಲ್ತ್ದೊಂಜಿ ಯಾನು ಮಾತೆಲ್ಲ ಭಾಷಣ ಪಾತಿರ್ನಾಗ ಪ್ರತಿಯೊಂಜಿ ಆಧ್ಯಾತ್ಮಿಕ ವಿಷಯ ಯಾನು ಹೆಚ್ಚ ಡೀಪ್ ಆದಿಪ್ಪೆ ಆಂಡ್ ಎನ್ನ ಒಂಜೆ ಆಧ್ಯಾತ್ಮಿಕ ಪಂಡ ಯಾನು ದೇವರನ್ನು ಎನ್ನ ಕರ್ತವ್ಯ ಟೂಪಿನಾಲ್ ಎನ್ನರದು ಏತ ಸಾಧ್ಯ ಉಂಡು ಯಾನು ಮನ್ಪುನಾಲ್ ದೇವರು ಉಲ್ಲೇಲು ಪಂಪಿನ 100% ಯಾನು ಅವನ್ನ ಆಕ್ಸೆಪ್ಟ್ ಮನ್ಪೆ ಎನ್ನ ಇಲ್ಲಾಡಿ ಎಂಕ ದಾದ ಸಂಪ್ರದಾಯನ ಕೊಡ್ತೀರು ಅವೇನು ಯಾನು ಫಾಲೋ ಮಂತೊಂದುಲ್ಲೆ ಅವೇನು ಆಯ್ನಾತ್ ಎಂಕಲ್ನ ದೈವ ಆರಾಧನೆ ಇಡು ಭೂತೊಲ್ಯದ ಆರಾಧನೆ ಇಡು ಪ್ರತಿಯೊಂದು ವಿಷಯ ಇಡ್ಲ ನಾಗನ ಆರಾಧನೆ ಇಡು ಪ್ರತಿ ಸರ್ತಿ ಎಂಕುಲು ಇಲ್ಲಾಡದಾದ ಮತ್ತು ಸಂಪ್ರದಾಯ ಮಂತೊಂದು ಬರೋದಿಲ್ಲ ಅವೇನು ಕಂಟಿನ್ಯೂ ಮಂತೊಂದುಲ್ಲೆ ಆಂಡ ಆರೋಗ್ಯದ ವಿಷಯ ಇಡು ಅವೇನು ದಯದೀದು ಒಂಜಿ ಬೋಡಾಂಡ ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ಆಂಡ ನಮ್ಮ
ಪುರಾಣ ಡಿಂಚ ಬರೆತುಂಡು ಇತ್ತೆ ಅಂಚನೆ ಆಪುಣೊಂದು ಪಣಪಿನ ಯಾನವೇನು ಆಕ್ಸೆಪ್ಟ್ ಮನ್ಪುಜಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಡಾಕ್ಟರ್ ಅರುಣಾಚಲಂ ಟೋಲ್ಡ್ ಮೀ. ಅರುಣಾಚಲಂ ಕುಮಾರ್ ಪಂಡಿಲ್ಲದಾದ ಪಂಡ, ಡು ಯು ನೋ ವೈ ದ ಟ್ರೀಟ್ಮೆಂಟ್ ಇಸ್ ನಾಟ್ ವರ್ಕಿಂಗ್ ಆನ್ ಮೀ? ಎನ್ನ ಮಿತ್ತಿ ಇಂಕಾಪಿನ ಟ್ರೀಟ್ಮೆಂಟ್ಸ್ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸ್ ಅನ್ ಪಂಡಿರ್ ಎನ್ನ ಮಿತ್ತ ಕ್ಯಾನ್ಸರ್ ಟ್ರೀಟ್ಮೆಂಟ್ ದಾಯ ನಡತೊಂದಿಜ್ಜಿನ ಗೊತ್ತುಂಡ. ಬಿಕಾಸ್ ಎನ್ನ ಲೈಫ್ ಸ್ಟೈಲ್ ಇಸ್ ಡಿಫ್ರೆಂಟ್. ಯಾನ್ ತಿನ್ಪಿನ ವಿಷಯ ಬೇತೆ, ಯಾನ್ ಇದೊಂದು ಗಾಳಿ ಬೇತೆ, ಪ್ರತಿಯೊಂದು ವಿಷಯ ಚೇಂಜ್ ಆತಂಡು. ಸೊ ವಾಟ್ ವಾಸ್ ಇನ್ ದ ಬುಕ್ಸ್ ನೀಡ್ ನಾಟ್ ಬಿ ಅಪ್ಲಿಕೇಬಲ್ ನಾ. ಆಣ ನಿಕ್ಕುಲು ಆಯ್ನಾತ ನಿಕ್ಕಲ್ನ ದುಂಬುದ ಸಂಪ್ರದಾಯನ ಮೇಂಟೈನ್ ಮನ್ಪ್ಲೆ ಬೊಂಡ ನೀರು ಪರ್ಪಿನ ಇಜ್ನ ಕಾಣೆ ಲಕ್ಕದು ಒಂಜಿ 4 ಲೀಟರ್ 1 ಲೀಟರ್ ನೀರು ಪರ್ಪಿನ ಇಜ್ನ ಕೆಲವು ಮಾತು ಎಡ್ಡೆ ತತ್ವಲೆದ ಮಾತ ಆಹಾರ ತಿನ್ಪಿನ ಅವೇನು ಮನ್ಪ್ಲೆ. ಬಟ್ ಡೂ ಇಟ್ ಇನ್ ದಿ ಆರ್ಗ್ಯಾನಿಕ್ ವೇ. ಆಯ್ನಾತ ಪೆಸ್ಟಿಸೈಡ್ ಕಮ್ಮಿ ಮನ್ಪುನಂಚಿನ ಒಂದು ಎನ್ನ ಜಸ್ಟ್ ಒಂಜಿ ಮೆಸೇಜ್ ನಿಕ್ಲಿಗೆ. ಫೈನಲಿ ಈ ಜವಾನೇರ್ ಭದ್ರದ ಕುಲು ಎಂಕಿ ಒಂಜಿ ಅವಕಾಶ ಕೊಡ್ತೀನೇಕ್ ಬಕ್ಕ ನನ್ನೆಲ್ಲ ನಿಕ್ಕುಲು ಇಂಚಿನ ಸಮಾಜಮುಖಿ ಕಾರ್ಯಕ್ರಮನ ನಿಕ್ಕುಲು ಮಂತೊಂದು ಪೋಡು. ಈ ಗೂಡು ದೀಪದ ಸ್ಪರ್ಧೆ ನಲ್ಲನ ಪ್ರತಿ ವರ್ಷ ಒಂದು ಪೋಡು ನಿಕ್ಲೆಗ್ ಬಕ್ಕ ಇಡೀ ಬತ್ತಿನಕುಲು ಪ್ರತಿಯೊರೆಗ್ಲ ಒಂಜಿ ಬಾರಿ ಈ ದೀಪಾವಳಿ ನಿಕ್ಲೆಗ್ ಆರೋಗ್ಯ ಐಶ್ವರ್ಯ ಬೊಕ್ಕ ಸುಖ ಸಂಪತ್ತಿ ಕೊರಡಂದು ಪಂಡದು ಎನ್ನ ರಡ್ಡ ವಿಷಯ ಎನ್ನ ರಡ್ಡ ಪಾತ್ರ ಗೊತ್ತಾಗ್ಬೋದು. ಒಳ್ಳೆಯ ಹಿತನುಡಿಗಳನ್ನು ನೀಡಿದಂಥ ಅಮರಶ್ರೀ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಆದಷ್ಟು ಬೇಗ ಮುಂದುವರಿಸ್ತಾ ಕೆಲವೇ ಕ್ಷಣಗಳಲ್ಲಿ ಪೂಜೆಯ ಪ್ರಾರಂಭವಾಗುತ್ತೆ. ಅದರಿಂದ ಈಗ ಬಹುಮಾನ ವಿತರಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಅಕ್ಷಯರವರು ನಿರ್ವಹಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮೊದಲನೇದಾಗಿ ಗೂಡುದೀಪ ಸ್ಪರ್ಧೆಯ ವಿಜೇತರು, ಅದರಲ್ಲಿ ಸಾಂಪ್ರದಾಯಿಕ ಗೂಡುದೀಪ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸತೀಶ್ ಬೆಡ್ಕೇರಿ. ದಯವಿಟ್ಟು ವೇದಿಕೆಗೆ ಬಂದು ಗಣ್ಯರಿಂದ ಪ್ರಶಸ್ತಿ ಪತ್ರ ಹಾಗೂ ನಗದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಾಂಪ್ರದಾಯಿಕ ಗೂಡುದೀಪ ಪ್ರಥಮ ಸ್ಥಾನ ಸತೀಶ್ ಬೆಡ್ಕೇರಿ. ದ್ವಿತೀಯ ಸ್ಥಾನ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆ. ದ್ವಿತೀಯ ಸ್ಥಾನ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆ. ಸಾಂಪ್ರದಾಯಿಕ ಗೂಡುದೀಪ ವಿಭಾಗದಲ್ಲಿ ಸಮಾಧಾನಕರ ಬಹುಮಾನ ಪ್ರಥಮವಾಗಿ ಕೀರ್ತನ್ ಪೂಜಾರಿ. ಎರಡನೆಯ ಸಮಾಧಾನಕರ ಬಹುಮಾನ ಯೋಗೀಶ್ ಕಲ್ಪನೆ. ಇದೀಗ ಆಧುನಿಕ ಗೂಡುದೀಪ ವಿಭಾಗದಲ್ಲಿ ಮೊದಲ ಬಹುಮಾನ ಟೀಮ್ ಬ್ಲ್ಯಾಕ್ ಸ್ಪಿನ್ನರ್ಸ್ ಒಂಟಿಕಟ್ಟೆ. ಮೊದಲ ಬಹುಮಾನ ಆಧುನಿಕ ಗೂಡುದೀಪ ವಿಭಾಗದಲ್ಲಿ ಟೀಮ್ ಬ್ಲ್ಯಾಕ್ ಸ್ಪಿನ್ನರ್ಸ್ ಒಂಟಿಕಟ್ಟೆ. ದ್ವಿತೀಯ ಬಹುಮಾನ ಬೋಜಾ ಆಚಾರಕಟ್ಟೆ. ಬೋಜಾ ಅಚ್ಚರಕಟ್ಟೆ ಆಧುನಿಕ ಗೂಡುದೀಪ ವಿಭಾಗದಲ್ಲಿ ದ್ವಿತೀಯ ಬಹುಮಾನ. ಆಧುನಿಕ ಗೂಡುದೀಪ ವಿಭಾಗದಲ್ಲಿ ಸಮಾಧಾನಕರ ಬಹುಮಾನ ಜತಿನ್ ಅಲಂಗಾರು. ಇನ್ನೊಂದು ಸಮಾಧಾನಕರ ಬಹುಮಾನ ಆಶಾ ಆಚಾರಕಟ್ಟೆ.
ಮುಂದಿನ ಕಾರ್ಯಕ್ರಮ ಜವನರ್ ಬೆದ್ರ ಫೌಂಡೇಶನ್ನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿ. ಆದ್ಮೇಲೆ ಎಲ್ಲರೂ ಸಹಕರಿಸಬೇಕು. ಕೆಲ ಹೊತ್ತಿನಲ್ಲಿ ಪೂಜೆ ಪ್ರಾರಂಭವಾಗುತ್ತೆ. ಎಲ್ಲರೂ ಯಾರು ಇಲ್ಲಿ ಪೂಜೆ ಹಾಗೂ ಫಲಾರವನ್ನು ಬಿಟ್ಟು ಯಾರೂ ಹೋಗಬಾರ್ದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದೀಗ ಕಾರ್ಯಕ್ರಮದಿಂದ ಅಮರಶ್ರೀ ಅವರು ತಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿದೆ. ನಮ್ಮ ಕಡೆಯಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿ. ಪದಗ್ರಹಣ ಕಾರ್ಯಕ್ರಮ. ಪದಾಧಿಕಾರಿಗಳಿಗೆ ID ಕಾರ್ಡನ್ನು ಹಸ್ತಾಂತರಿಸುವ ಮೂಲಕ ಅಧಿಕಾರವನ್ನು ನೀಡಬೇಕಾಗಿ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಅಮರ್ಕೋಟೆ ಸ್ಥಾಪಕರು ಅಧ್ಯಕ್ಷರು. ಕಾರ್ಯದರ್ಶಿ ಟ್ರಸ್ಟಿ ದಿನೇಶ್ ನಾಯಕ್. ಸಹ ಸಂಘಟನಾ ಕಾರ್ಯದರ್ಶಿ ಆಗಿ ಸಂದೀಪ್ ಸುವರ್ಣ. ಹಾಗೂ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಸುನಿಲ್ ಪನಪಿಲ. ರಾಜೇಶ್ ಕೋಟೆಕಾರ್ ಟ್ರಸ್ಟಿ. ರಾಜೇಶ್ ಕೋಟೆಕರ್ ಟ್ರಸ್ಟಿ. ನಾರಾಯಣ್ ಪಡುಮಲೆ ಸಂಚಾಲಕರು ಟ್ರಸ್ಟಿ. ರಂಜಿತ್ ಶೆಟ್ಟಿ ಟ್ರಸ್ಟಿ. ಲೆಕ್ಕ ಪರಿಶೋಧಕರಾಗಿ ಗಣೇಶ್ ಪೈ. ಸಹ ಲೆಕ್ಕ ಪರಿಶೋಧಕರಾಗಿ ಚಂದ್ರಶೇಖರ್. ಮಾಧ್ಯಮ ಪ್ರಮುಖರಾಗಿ ಪರೀಕ್ಷಿತ್. ಸೇವಾ ಪ್ರಮುಖರಾಗಿ ಸಂಪತ್ ಪೂಜಾರಿ. ಸಹ ಸೇವಾ ಪ್ರಮುಖ ಆಗಿ ರಿತಿಲ್ ಕುಮಾರ್. ಕ್ರೀಡಾ ಪ್ರಮುಖರಾಗಿ ಸುರೇಶ್ ಕಾಯರ್ಗುಂಡಿ. ರಕ್ತನಿಧಿ ಪ್ರಮುಖರಾಗಿ ಮನು ಎಸ್ ಒಂಟಿಕಟ್ಟೆ. ಸಹ ರಕ್ತನಿಧಿ ಪ್ರಮುಖರಾಗಿ ಮಾಧವ್ ಹಂಡೇಲ್. ವಿದ್ಯಾರ್ಥಿ ಪ್ರಮುಖರಾಗಿ ಅಖಿಲೇಶ್ ಕೋಟ್ಯಾನ್. ಸಹ ವಿದ್ಯಾರ್ಥಿ ಪ್ರಮುಖರಾಗಿ ನಿಶಾಂತ್. ಸಾಂಸ್ಕೃತಿಕ ಪ್ರಮುಖರಾಗಿ ತಿಲಕ್ ಕುಲಾಲ್ ಹಾಗೂ ಸಹ ಸಾಂಸ್ಕೃತಿಕ ಪ್ರಮುಖರಾಗಿ ಚಂದ್ರಶೇಖರ್ ಕೋಟ್ಯಾನ್. ಅಭಿಯಾನ ಪ್ರಮುಖರಾಗಿ ಸುನಿಲ್ ಮರ್ಯಾಡಿ. ಐಡಿಯಾನ ಸ್ವೀಕರಿಸಿದಂಥ ಎಲ್ಲ ಸದಸ್ಯರು ವೇದಿಕೆಯ ಬಳಿಯಲ್ಲಿ ನಿಲ್ಲಬೇಕಾಗಿ ವಿನಂತಿ. ಗೌರವ ಸಲಹೆಯರಾಗಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಸರ್. ಶರತ್ ಕುಮಾರ್. ನಿಶಾಂತ್ ವಿದ್ಯಾರ್ಥಿ ಪ್ರಮುಖರಾಗಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶರತ್ ಕುಮಾರ್ ಗೌರವ ಸಲಹೆಗಾರರಾಗಿ. ಸಂಘಟಕರ ಎಲ್ಲ ಜವಾಬ್ದಾರಿಗಳನ್ನು ಪದಾಧಿಕಾರಿಗಳ ಹಸ್ತಾಂತರ ಮಾಡಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಆತ್ಮದಂಥ ಕೃತಜ್ಞತೆಗಳು, ಧನ್ಯವಾದಗಳನ್ನು ಸರ್ಪಿತ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ಕಾರ್ಯಕ್ರಮದ ಅಂತಿಮವಾಗಿ ಅಧ್ಯಕ್ಷರ ಮಾತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಂಥ ಶ್ರೀಯುತ ಗುರುಪ್ರಸಾದ್ ಹೊಳ್ಳ,
ಮೊಗೇಸರ್ ಇವರ ಅಧ್ಯಕ್ಷೀಯ ನುಡಿಯನ್ನು ಮಾತನಾಡಬೇಕಾದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ನಮಿಸುತ್ತಾ ಕ್ಷೇತ್ರ ಸ್ವಾಮಿ ಶ್ರೀ ಗೋಪಾಲಕೃಷ್ಣನನ್ನು ಸ್ಮರಿಸುತ್ತಾ ಜವನೇರ್ ಬೆದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡುಬಿದಿರೆ ಇವರ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ಯೋಧರ ನಮನ 7ನೇ ವರ್ಷದ ಯೋಧರ ನಮನ ಹಾಗೂ ಚೊಚ್ಚಲ ವರ್ಷದ ಗೂಡುದೀಪ ಸ್ಪರ್ಧೆ ಶ್ರೀ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಈ ಸುಂದರ ಸಂಜೆಯಂದು. ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಸ್ವಚ್ಛ ಭಾರತ ಹಾಗೂ ರಕ್ತದಾನದಂತಹ ಉತ್ಕೃಷ್ಟವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮೂಡುಬಿದಿರೆ ಪರಿಸರದಲ್ಲಿ ಮನೆ ಮಾತಾಗಿರುವ ಅಮರ್ಕೋಟೆ ಅವರ ನೇತೃತ್ವದ ಉತ್ಸಾಹಿ ಯುವಕರ ತಂಡ ಜವನೇರ್ ಬೆದ್ರ ಫೌಂಡೇಶನ್ ಇವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ತುಂಬ ಅರ್ಥಪೂರ್ಣವಾದ ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದಾರೆ. ಅವರಿಗೆ ಅವರು ಮಾಡಿದ ಉತ್ತಮ ಕೆಲಸಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಇನ್ನೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕನ್ನುವಂತಹ ತುಡಿತ ಅವರಲ್ಲಿದೆ, ಧಾರ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ. ದೇವಸ್ಥಾನದ ಕಡೆಯಿಂದ ಎಲ್ಲ ಸಹಾಯ ಸಹಕಾರಗಳನ್ನು ನಾವು ಕೊಡಲು ಇಚ್ಛಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಮೊದಲ ಹಂತವಾಗಿ ಇತ್ತೀಚಿನ ಒಂದು 2 ವಾರದಿಂದ ಮಾಡ್ತಾ ಇದ್ದಾರೆ. ಹಾಗೆ ಅವರ ಸಂಕಲ್ಪ ಮುಂದೆಯೂ ಹೀಗೆ ಮುಂದುವರಿಯಲಿ. ವಾರ್ಷಿಕ ಕಾರ್ಯಕ್ರಮಗಳು ಹಾಗೂ ನಿಯಮಿತವಾಗಿ ಮಾಡುವ ಕಾರ್ಯಕ್ರಮವನ್ನು ಅವರು ದೇವಸ್ಥಾನದ ಆವರಣದಲ್ಲೇ ನಡೆಸುವಂತಾಗಲಿ ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಮತ್ತು ನಮ್ಮ ದೇವಸ್ಥಾನಕ್ಕೂ ಹಾಗೆ ಯಾವುದೇ ಸಹಾಯ ಸಹಕಾರ ಬೇಕಾದರೆ ಅವರು ಸದಾ ಸಿದ್ಧರಿದ್ದಾರೆ. ಅದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಇವತ್ತಿನ ಗೂಡುದೀಪ ಸ್ಪರ್ಧಿಗಳಿಗೂ ಇಲ್ಲಿ ನೆರೆದಿರುವ ಎಲ್ಲ ಮಹನೀಯರಿಗೂ ಮಾತೆಯರಿಗೂ ಮಗದೊಮ್ಮೆ ವಂದಿಸುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಮಸ್ಕರಿಸುತ್ತಾ 2 ಮಾತುಗಳನ್ನು ವಿರಮಿಸುತ್ತೇನೆ. ಸಂಘಟನೆ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳು ಹಾಗೂ ಈ ಕ್ಷೇತ್ರದಲ್ಲಿ ಅನೇಕ ಸೇವೆಗಳು ಹಾಗೂ ಅನೇಕ ಪ್ರಮುಖ ಕೆಲಸಗಳಿಗೆ ಒತ್ತುವನ್ನು ನೀಡುವಂಥ ಜವನೇರ್ ಬೆದ್ರದ ಸಹಕಾರವನ್ನು ಸ್ಮರಿಸಿದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿದಂಥ ಗುರುಪ್ರಸಾದ್ ಅವರಿಗೆ ಆತ್ಮೀಯವಾದಂಥ ಅಭಿನಂದನೆ ಸಲ್ಲಿಸಿದ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಧನ್ಯವಾದ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯ ಹಂತಕ್ಕೆ ಕೊಂಡೊಯ್ಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನೀಡಲು ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ್ ಪಡುಮಲರ ವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜವನೇರ್ ಬೆದ್ರ ಫೌಂಡೇಶನ್ ರಿಜಿಸ್ಟರ್ ಮೂಡುಬಿದಿರೆ ಅರ್ಪಿಸುತ್ತಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಗೂಡುದೀಪ ಸ್ಪರ್ಧೆ ಮತ್ತು ಭಕ್ತಿಗಾನ ಸಿಂಚನ, ಯೋಧ ನಮನ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂಥ ಶ್ರೀ ಗುರುಪ್ರಸಾದ್ ಹೊಳ್ಳ ಇವರಿಗೆ ನಮ್ಮ ಜವನೇರ್ ಬೆದ್ರ ಫೌಂಡೇಶನಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಇವರಿಗೆ ನಮ್ಮ ಸಂಘದ
ಅಧ್ಯಕ್ಷರಾದಂತಹ ಅಮರ್ಕೋಟೆ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣವನ್ನು ಮಾಡಿದಂತಹ ಶ್ರೀ ವೆಂಕಟರಮಣ ಕೆರೆಗದ್ದೆ ಅಧ್ಯಾಪಕರು, ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಶ್ರೀ ಗೋಪಾಲಕೃಷ್ಣ ದೇವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವರಿಗೆ ನಮ್ಮ ಅಧ್ಯಕ್ಷರಾದಂತಹ ಅಮರ್ಕೋಟೆಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳುತ್ತಿದ್ದೇನೆ. ಹಾಗೆಯೇ ದೀಪ ಪ್ರಜ್ವಲನೆ ಮಾಡಿದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮಾಜಿ ಸೈನಿಕರು ಹಾಗೂ ಮಾಜಿ ಶಾಸಕರು, ಇವರಿಗೂ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನ ಹಾಗೂ ಜವನೇರಬೇದ್ರ ಫೌಂಡೇಶನ್ ರಿಜಿಸ್ಟ್ರೆಂಟ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ಅಮರ್ಕೋಟೆಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳುತ್ತಿದ್ದೇನೆ. ಹಾಗೆಯೇ ಶ್ರೀ ಶಾಂತಾರಾಮ್ ಕುಡ್ವ, ಉಪಾಧ್ಯಕ್ಷರು ಶ್ರೀ ವಿಶ್ವ ಹಿಂದೂ ಪರಿಷತ್ ಮೂಡುಬಿದಿರೆ ಪ್ರಖಂಡ, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಶ್ರೀ ಗುರುಪ್ರಸಾದ್ ಸರ್ವೋದಯ ಫ್ರೆಂಡ್ಸ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಪವರ್ ಫ್ರೆಂಡ್ಸ್ನ ಅಧ್ಯಕ್ಷರಾದ ಶ್ರೀ ವಿನಯ್ ಕುಮಾರ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಇವರಿಗೆ ಅಮರ್ಕೋಟೆಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆಯೇ ಶ್ರೀ ಸುಶಾಂತ್ ಕರ್ಕೇರ, ಅಧ್ಯಕ್ಷರು ಯುವ ವಾಹಿನಿ, ಇವರಿಗೂ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಟ್ರಸ್ಟಿಯಾದಂತಹ ರಾಜೇಶ್ ಕೋಟೆಗಾರ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಇವರಿಗೂ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಲೈಟ್ಸ್ ಮತ್ತು ಸೌಂಡ್ಸಲ್ಲಿ ಸಹಕರಿಸಿದಂತಹ ಬೆನಕ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಯೂಟ್ಯೂಬ್ ಲೈವಲ್ಲಿ ಸಹಕರಿಸಿದಂತಹ ಯಶೋಧರ್ ಬಂಗೇರಾಯಣ್, ಇವರ ತಂಡಕ್ಕೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ಎಲ್ಲ ಆಗಮಿಸಿದಂತಹ ಭಕ್ತಾದಿಗಳು, ಈ ಕಾರ್ಯಕ್ರಮ ಆದ ಕೂಡಲೇ ಫಲಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಫಲಹಾರವನ್ನು ಸೇವಿಸಿ ತೆರಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅಭಿವಂದನೆಗಳು ಶ್ರೀಯುತ ನಾರಾಯಣ್ ಪಡುಮಳಿಯವರಿಗೆ. ಕಾರ್ಯಕ್ರಮ ಅಂತಿಮ ಹಂತದಲ್ಲಿ ನಾವೆಲ್ಲರೂ ಬಂದಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾರ್ಯಕ್ರಮ ಈಗ ದೇವರ ಸ್ಥಾನದಲ್ಲಿ ದೇವರ ಪೂಜೆ ಸಲ್ಲಿಸಲಿಕ್ಕೆ ಎಲ್ಲ ಭಕ್ತಾಭಿಮಾನಿಗಳ ವೇದಿಕೆಯ ಗಣ್ಯರೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪ ಪ್ರಜ್ವಲನೆ ಮಾಡಬೇಕು. ಅಲ್ಲಿ ಎಲ್ಲ ಪೂಜೆಯ ತನಕ ಎಲ್ಲ ಭಕ್ತಾಭಿಮಾನಿಗಳು ನಿಲ್ಲಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಗೂಡುದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೂ ನಮ್ಮ ಪ್ರಶಸ್ತಿ ಪತ್ರ ಲಭ್ಯವಿದೆ. ಎಲ್ಲರೂ ಕೌಂಟರ್ನಲ್ಲಿ ಬಂದು ಅಂತಿಮವಾಗಿ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರುಗಳಿಗೂ ಹಾಗೂ ಮತ್ತೊಮ್ಮೆ ಎಲ್ಲ ಸಂಘಟನೆಗಳಿಗೂ ಆತ್ಮೀಯವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ.